ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಉಳ್ಳಾಲ ವಲಯ ಭಾರತೀಯ ತಿಯಾ ಸೇವಾ ಸಮಾಜದ ವತಿರ್ದು SSLC ಬೊಕ್ಕ PUCD 85% ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಅಂಚನೆ ತಿಯಾ ಕಣ್ಮಣಿ ಪ್ರಶಸ್ತಿ ಪ್ರದಾನ ಬೊಕ್ಕ ಮಾಹಿತಿ ಕಾರ್ಯಕ್ರಮ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಐತಾರ ನಡತನು ಎಲ್ಲೆಲ್ಲಿಯ ಸಮಾಜಕ್ಕೆ ಬೋಡಾಯಿನ ಅನುದಾನ ನಿಗಮಲ ತಿಕ್ಕಂಡಲ ತಿಯಾ ಸಮಾಜಗಂದು ಮತ್ತು ತಿಕ್ಕಂದೆ ಉಪ್ಪರೆ ನಮ್ಮ ವಲಯದ ಸಂಘಟನೆದ ಕೊರತೆನೇ ಕಾರಣ ಬೇತೆ ಸಮುದಾಯದ ಕುಲು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಕಟ್ಟದಿತ್ತನಲ್ಲ ನಮ್ಮ ಸಮಾಜಕ್ಕೆ ಮಾತ್ರ ಅವು ನನಲ ಸಾಧ್ಯ ಆತಿಜಿ ನಮ್ಮ ಸಂಘಟಿತರು ಆಯ್ಜಿಂದಾಂಡ ದುಂಬುದ ಪೀಳಿಗೆಗೆ ನಮ್ಮ ತೀಯರಿಂದ ಪನಿಯರ ಕಷ್ಟ ಆಪಣಂಚಿನ ಕಾಲಲ ಬರು ಪಂಡದು ಭಾರತೀಯ ತಿಯಾ ಸಮಾಜ ಕೇಂದ್ರೀಯ ಸಮಿತಿ ಅಧ್ಯಕ್ಷರು ಬೊಕ್ಕ ಮೂಡ ಅಧ್ಯಕ್ಷರಲ್ಲ ಅದು ಪುನಃ ಸದಾಶಿವ ಉಳ್ಳಾಲ್ ಲೇಸಲು ಮಲ್ಲ ಭಿನ್ನರಾದ ಪಾಲು ಪಡೆದು ತೆರಿಪಾಯರು. ಅದು ನನಗೆ ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಉಳ್ಳಾಲ ವಲಯದವರಿಗೆ ಉಳ್ಳಾಲದಲ್ಲಿ ಯಾಕೆ ಈ ರೀತಿ ಕಡಿಮೆ ಆಗ್ತಿದೆ ತಿಯಾ ಸಮಾಜದವರ ಸಂಘಟನೆ, ಯಾಕೆ ನಾವು ಒಟ್ಟಿಗೆ ಸೇರುವುದಿಲ್ಲ ಎಂಬ ಚಿಂತನೆ ನನಗೆ ಉಂಟಾಗಿದೆ. ಯಾವತ್ತು ನಾವು ನಮ್ಮ ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇದ್ದರೂ ಕೂಡ ಸಮಾಜದ ಸಂಘಟನೆ ಬಂದಾಗ ಸಮಾಜದ ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗಾಗಬೇಕು. ಒಟ್ಟಿಗಾಗಿ ಇದ್ಕೊಂಡು ಸಮಾಜಕ್ಕೆ ಏನೆಲ್ಲ ನ್ಯಾಯಯುತವಾಗಿ ದೊರಕಬೇಕಂತ ಸವಲತ್ತನ್ನು ಪಡೆಯುವಲ್ಲಿ ನಾವು ಅದಕ್ಕೆ ಮುತುವರ್ಜಿ ವಹಿಸ್ಕೊಳ್ಬೇಕು. ಇವತ್ತು ತಾವೆಲ್ಲ ತಿಳಿದಾಗೆ ಹಿಂದುಳಿದ ವರ್ಗದ ಸಬ್ ಜಾತಿಗಳನ್ನು ಗುರುತಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ವತಿಯಿಂದ. ಆದರೆ ನಮ್ಮ ಸಮಾಜದ ಕೂಗು ಎಲ್ಲಿಗೂ ಯಾರಿಗೂ ಕೇಳಿಸಿಲ್ಲ. ಎಲ್ಲ ಸಮಾಜಕ್ಕೂ ಸಣ್ಣ ಸಮಾಜಕ್ಕೆ ಇವತ್ತು ಬೇಕಾದಂಥ ಗ್ರ್ಯಾಂಟ್ ಆಗ್ತದೆ, ಗ್ರ್ಯಾಂಟ್ ದೊರಕ್ತದೆ, ನಿಗಮ ಆಗಿದೆ, ಆದರೆ ನಮ್ಮ ಸಮಾಜಕ್ಕೆ ಸಿಗಲಿಲ್ಲ. ಕಾರಣ ಇಷ್ಟೇ, ನಮ್ಮಲ್ಲಿ ಸಂಘಟನೆಯಲ್ಲಿ ಕೊರತೆ. ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಚಾರ ಪಟ್ಟವೇರು ಕಾರ್ಯಕ್ರಮವನ್ನು ಉದಿಪನ ಮಲ್ತೇರು. SSLC ಬೊಕ್ಕ PUCD 85% ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ದು ಪ್ರತಿಭಾ ಪುರಸ್ಕಾರ ನಡಪಾದು ಅಭಿನಂದನೆ ಸಂದಾಯರು. ಅಂಚನೆ ಹಿರಿಯ ಸಮಾಜ ಸೇವಕಿ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ ಇಬ್ಬರಿಗೂ ತಿಯಾ ಕಣ್ಮಣಿ ಬಿರುದನ್ನು ಕೊಡ್ದು ಮಾನಾದಿಗೆ ಮಲ್ತೇರು. ಸಕಲ ಸೌಭಾಗ್ಯ ಪ್ರಾಪ್ತಿಯಾಗಲಿ, ಶ್ರೀ ಚೀರುಂಬ ಭಗವತಿ ಮಾತೆಯ ಸಕಲ ಅನುಗ್ರಹ ನಿಮ್ಮ ಮೇಲಿರಲಿ ಎಂಬ ಆಶಯದೊಂದಿಗೆ ತಮಗಿದು ಗೌರವದ ಅಭಿನಂದನೆ. ಬೀಡಿ ಕಾರ್ಮಿಕರ ಬಗ್ಗೆ ಅಧ್ಯಯನ ನಡಪಾದು PhD ಪದವಿ ಪಡೆಯಿನ ತಿಯಾ ಸಮಾಜದ ಕುಮಾರಿ ಡಾಕ್ಟರ್ ಹರಿಣಿ ಕುಂಪಲ ಉಚ್ಚಿಲ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಡು ಎಡ್ಡ ಫಲಿತಾಂಶ ಬರೆಯರೆ ಕಾರಣ ಆಯ್ನ ಶಿಕ್ಷಕಿ ಶ್ರೀಮತಿ ಸುರೇಖಾ ತುಳುವ ಮಹಾಸಭೆತ ಉಳ್ಳಾಲ ತಾಲೂಕು ಘಟಕದ ಸಂಚಾಲಕರಾದ ನೇಮಕ ಆಯ್ನ ಪವನ್ ರಾಜ್ಕೊಲ್ಯ ಮುಕ್ಲೇನು ಈ ಪೊರ್ತುಡು ಅಭಿನಂದನೆ ಮಲ್ತೇರು. ಕಾಣಿಕೆಯ ಗೌರವದೊಂದಿಗೆ ಸುರೇಖಾ ಜಯಪ್ರಕಾಶ್ ಅವರ ಮುಂದಿನ ಎಲ್ಲ ಬಾಳು ಹಸನಾಗಲಿ ಎಂಬ ಆರೈಕೆಯೊಂದಿಗೆ ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅದಕ್ಕಾಗಿ ಇವತ್ತು ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಪರವಾಗಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ಗೌರವದ ಅಭಿನಂದನೆ. ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಅಧ್ಯಕ್ಷರು ಜಯಂತ್ ಕೊಂಡಾಣ ಲೇಸದ ಗುರುಕಾರ್ಮೆನ್ ವಹಿಸದಿದ್ದರು. ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಸರರು ಸುರೇಶ್ ಭಟ್ನಗರ, ಅಧ್ಯಕ್ಷರು ಚಿದಾನಂದ ಗುರಿಕಾರ, ಮಹಿಳಾ ವೇದಿಕೆದ ಅಧ್ಯಕ್ಷರು ಮಾಧವಿ ಉಳ್ಳಾಲ್, ಯುವ ವೇದಿಕೆದ ಪ್ರಧಾನ ಸಂಚಾಲಕರು ಕೇಶವ ತೊಕ್ಕೋಟು, ಉದ್ಯಮಿ ಉಮೇಶ್ ಬೆಂಜನ ಪದವು, ಜನ ಚೈತನ್ಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ರವೀಂದ್ರ ಉಳ್ಳಾಲ್, ಭಾರತೀಯ ತಿಯಾ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಸೂರಜ್ ಉಳ್ಳಾಲ, ನಗರಸಭೆ ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕರು ಬಾಬು ಪಿಲಾರ್, ಭಾರತೀಯ ತಿಯಾ ಸಮಾಜ ಉಳ್ಳಾಲ ವಲಯದ ಉಪಾಧ್ಯಕ್ಷರು ಮನೋಹರ್ ಬೋಳಾರ್ ಇಂಚಿತ್ತಿ ಪ್ರಮುಖರು ಲೇಸಡು ಪಾಲ್ಪಡೆದಿದ್ದರು. ಬೆಂಗಳೂರಿನ ನಿವೃತ್ತ ಶಿಕ್ಷಕಿ ಲೇಖಕಿ ನಳಿನಾಕ್ಷಿ ಉದಯರಾಜ್ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಪಾತ್ರ ಬಂಡೇರು. ಶಿಕ್ಷಕಿ ಶ್ರೀಮತಿ ಸುರೇಖಾ ಸಭೆ ನೆದ್ಕೊಂಡರು. ಸುಕೇಶ್ ಮಂಜನಾಡಿ ನಿರೂಪಣೆ ಮಲ್ತೇರು.
उमासुतं शोकविनाशकारणं नमामि विघ्नेश्वर पादपङ्कजम्। ॐ गुरुभ्यो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। जय नारायणी नमोस्तुते। हे शारदे दया पालिसು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಳಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಶಾರದೆಯನ್ನು ಪ್ರಾರ್ಥಿಸುವ ಮುಖೇನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಾ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಇವತ್ತಿನ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ಸುರೇಖ ಟೀಚರ್ ಅವರಿಗೆ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ಇದೀಗ ಸ್ವಾಗತ. ಸಾಧನೆಯ ಹಾದಿ ಸುಗಮವಲ್ಲ, ಛಲವಿದ್ದವರು ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯ. ನಿರಂತರ ಪ್ರಯತ್ನ, ಮಾಡುವ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ ಇದ್ದಲ್ಲಿ ಮಾತ್ರ ಯಶಸ್ಸು ಸಿಗಬಲ್ಲದು. ಇದರೊಂದಿಗೆ ಪೋಷಕರ, ಗುರುಗಳ ಸಹಕಾರ, ಪ್ರೋತ್ಸಾಹ ಇದ್ದಲ್ಲಿ ಖಂಡಿತ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇಲ್ಲಿರುವ ಪ್ರತಿಭೆಗಳೇ ಸಾಕ್ಷಿ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಗಳನ್ನು ಗೌರವಿಸಿ ಪ್ರೋತ್ಸಾಹಿಸುವ ಇನ್ನೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರಥಮತ ಆಚಾರ ಪಟ್ಟವರ ಆಶೀರ್ವಾದ ಈ ಒಂದು ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ದೇಹಿ ಎಂದು ಬಂದವರಿಗೆ ಬರಿಗೈಯಲ್ಲಿ ಕಳುಹಿಸದೆ ತನ್ನಿಂದಾದ ಸಹಾಯ ಹಸ್ತ ನೀಡುವ ಕೊಡುಗೈ ದಾನಿಯಾದ ಶ್ರೀ ಜಯಂತ್ ಕೊಂಡಾಳ್ ಸರ್, ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಶ್ರೀಯುತ ಜಯಂತ್ ಕೊಂಡಾಣ ಇವರನ್ನ ಗಣೇಶ್ ಕುಲ್ಯ ಇವರು ಪುಷ್ಪವನ್ನು ನೀಡಿ ಶಾಲು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ಭಿನ್ನ. ಶ್ರೀಮತಿ ನಳಿನಾಕ್ಷಿ ಉದಯರಾಜ್, ನಿವೃತ್ತ ಶಿಕ್ಷಕಿ, ಲೇಖಕಿ, ಉತ್ತಮ ವಾಗ್ಮಿಯೂ ಆಗಿರುವ, ಅಂತೆಯೇ ಇಂದು ದಿಕ್ಸೂಚಿ ಭಾಷಣ ಮಾಡಲಿರುವ ತಮಗೆ ನಮ್ಮಿ ಕಾರ್ಯಕ್ಕೆ ಆಧಾರದ ಸ್ವಾಗತ ಮೇಡಮ್. ಶ್ರೀಮತಿ ನಳಿನಾಕ್ಷಿ ಉದಯರಾಜ್ ಇವರನ್ನ ಸುರೇಖ ಚಂದ್ರಾಸ್ ಅವರು ಪುಷ್ಪವನ್ನು ನೀಡಿ ಶಾಲು ಹೊದಿಸಿ ಆತ್ಮೀಯತೆಯಿಂದ ಬರಮಾಡಿಕೊಳ್ಳಬೇಕು. ಧಾರ್ಮಿಕವಾಗಿ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಭಾರತೀಯ ತೀಯ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಉಳ್ಳಾಳ್ ಸರ್, ತಮಗೂ ಆತ್ಮೀಯ ಸ್ವಾಗತ. ಶ್ರೀಯುತ ಸದಾಶಿವ ಉಳ್ಳಾಳ್ ಅವರನ್ನ ದಯಾನಂದ ತುಕ್ಕೋಟಿ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಗೌರವಿಸಿ ಇವತ್ತಿನ ಸಭೆಗೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ಸುರೇಶ್ ಭಟ್ನಗರ್, ಆಡಳಿತ ಮುಕ್ತೇಶ್ವರರು, ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ, ಅಂತೆಯೇ ಭಾರತೀಯ ತೀಯ ಸಮಾಜ ಉಳ್ಳಾಳ ವಲಯ ಇದರ ಕೋಶಾಧಿಕಾರಿಯಾಗಿರುವ ತಮ್ಮ ಅನುಪಸ್ಥಿತಿಯಲ್ಲೂ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಚಿದಾನಂದ ಗುರಿಕಾರ್, ಅಧ್ಯಕ್ಷರು, ಶ್ರೀ ಚೀರುಂಬ ಭಗವತಿ ತೀಯ ಸೇವಾ ಸಮಾಜ ಸಂಘ ಸರ್, ತಮಗೂ ನಮ್ಮಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ.
ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ. ಈ ಇಳಿವಯಸ್ಸಿನಲ್ಲೂ ಅತಿ ಉತ್ಸಾಹದಿಂದ ತನ್ನ ಸಮಾಜ ಸೇವಾ ಕೈಂಕರ್ಯವನ್ನು ಯಾವುದೇ ಜಾತಿ ಭೇದವಿಲ್ಲದೆ ಮಾಡುತ್ತಾ ಮನೆ ಹಾಗೂ ಸಮಾಜ ಎರಡನ್ನೂ ಸರಿದೂಗಿಸಿಕೊಂಡು ವಾತ್ಸಲ್ಯಮಯಿ ತಾಯಿಯಾಗಿ ನೊಂದವರ ಪಾಲಿನ ಅಮ್ಮ ಆಗಿರುವ ತಮಗೆ ನಮ್ಮಿ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕ ಸ್ವಾಗತ. ಸುಹಾಸಿನಿ ಬಬ್ಬುಕಟ್ಟೆ ಅವರನ್ನ ಮಲ್ಲಿಕಾ ತಲಪಾಡಿ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀ ಪ್ರೇಮ್ಚಂದ್, ಪ್ರಧಾನ ಕಾರ್ಯದರ್ಶಿ, ಭಾರತೀಯ ತೀಯಾ ಸಮಾಜ ಕೇಂದ್ರ ಸಮಿತಿ. ಸರ್, ತಮ್ಮ ಅನುಪಸ್ಥಿತಿಯಲ್ಲಿ ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಕ್ಕೆ ಶ್ರೀಮತಿ ಸಪ್ನಾ ಹರೀಶ್, ಉಳ್ಳಾಳ ನಗರಸಭೆಯ ಉಪಾಧ್ಯಕ್ಷರು. ಮೇಡಮ್, ತಮಗೂ ನಲ್ಮೆಯ ಸ್ವಾಗತ. ಇವರನ್ನ ತನುಜಾ ತಲಪಾಡಿ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯತೆ ಬರಮಾಡಿಕೊಂಡು ಸ್ವಾಗತಿಸಬೇಕಾಗಿ ಭಿನ್ನಹ. ಉಮೇಶ್ ಬೆಂಜನಪದವು, ಉದ್ಯಮಿ. ಸರ್, ನಮ್ಮಿ ಕಾರ್ಯಕ್ರಮಕ್ಕೆ ತಮಗೂ ನಲ್ಮೆಯ ಸ್ವಾಗತ. ಶ್ರೀಯುತರನ್ನ ಪವನ್ ಕೊಲ್ಯ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕು. ಶ್ರೀ ರವೀಂದ್ರ ಉಳ್ಳಾಳ್, ಅಧ್ಯಕ್ಷರು, ಜನಚೈತನ್ಯ ಸೇವಾ ಸಹಕಾರ ಸಂಘ. ಸರ್, ತಮಗೂ ಆತ್ಮೀಯ ಸ್ವಾಗತ. ಶ್ರೀಯುತರನ್ನ ದಾಮೋದರ ತಚ್ಚಾಣಿ, ಉಪಾಧ್ಯಕ್ಷರು, ಚಿಲವುಡಿಯ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇವೆ. ರವೀಂದ್ರ ಉಳ್ಳಾಲ್ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಭಾರತೀಯ ತೀಯಾ ಸೇವಾ ಸಹಕಾರ ಸಂಘ. ಸರ್, ತಮಗೂ ನಮ್ಮಿ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಶ್ರೀಯುತರನ್ನ ಜಯಂತ್ ಕೊಲ್ಯ ಇವರು ಪುಷ್ಪ ನೀಡಿ ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಶ್ರೀ ಜಗದೀಶ್ ಉಳ್ಳಾಳ, ಕೋಶಾಧಿಕಾರಿ, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ. ಸರ್, ತಮ್ಮ ಅನುಪಸ್ಥಿತಿಯಲ್ಲಿ ತಮಗೂ ಆತ್ಮೀಯ ಸ್ವಾಗತ. ಶ್ರೀ ಕೇಶವ ತೊಕ್ಕೊಟ್ಟು, ಪ್ರಧಾನ ಸಂಚಾಲಕರು, ಯುವ ವೇದಿಕೆ, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ. ತಮಗೂ ನಮ್ಮಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಶವ ತೊಕ್ಕೋಟ್ ಅವರನ್ನ ಮಲ್ಲಿಕಾ ಕರ್ಕೇರ ಪುಷ್ಪ ನೀಡಿ ಶಾಲು ಹೊದಿಸಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಯುವ ವೇದಿಕೆಯಲ್ಲಿ ತೊಡಗಿಸಿಕೊಂಡು ನಮ್ಮಿ ಕಾರ್ಯಕ್ರಮ ಹೊಂದಿರುವಂತಹ ಕೇಶವ ತೊಕ್ಕೋಟ್ ಅವರಿಗೆ ನಲ್ಮೆಯ ಸ್ವಾಗತ. ಶ್ರೀಮತಿ ಮಾಧವಿ ಉಳ್ಳಾಳ, ಅಧ್ಯಕ್ಷರು, ಮಹಿಳಾ ವೇದಿಕೆ, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ. ಮೇಡಮ್, ತಮ್ಮ ಅನುಪಸ್ಥಿತಿಯಲ್ಲಿ ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಬಾಬು ಪಿಲಾರ್, ಉಪಾಧ್ಯಕ್ಷರು, ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಸರ್, ತಮಗೂ ಆತ್ಮೀಯ ಸ್ವಾಗತ. ಶ್ರೀಯುತರನ್ನ ಪುಷ್ಪ ಕುಂಪಳ ಪುಷ್ಪ ನೀಡಿ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀ ಪ್ರಿತೇಶ್ ಬಂಗೇರ, ಉದ್ಯಮಿ. ಸರ್, ತಮ್ಮ ಅನುಪಸ್ಥಿತಿಯಲ್ಲಿ ತಮಗೂ ನಮ್ಮಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಮನೋಹರ್ ಬೋಳ, ಉಪಾಧ್ಯಕ್ಷರು, ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ. ತಮಗೂ ನಮ್ಮಿ ಕಾರ್ಯಕ್ರಮಕ್ಕೆ ಶ್ರೀಯುತರನ್ನ ಸ್ವಾಗತ. ಪ್ರೀತಿ ಬಬ್ಬುಕಟ್ಟೆ ಪುಷ್ಪ ನೀಡಿ ಶಾಲು ಹೊದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಮೋಹನ್ ಬೋಳಾರ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನೀಡಬೇಕಾಗಿ ಭಿನ್ನಹ ಪುಷ್ಪ ನೀಡಿ ಶಾಲು ಹೊದಿಸುವುದರೊಂದಿಗೆ ಅಂತೆಯೇ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಸರ್ವ ಪದಾಧಿಕಾರಿಗಳಿಗೂ ಪ್ರೀತಿಯ ಸ್ವಾಗತ. ಕ್ಷೇತ್ರದ ಕಾರ್ಯಕಾರಿ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ನಲ್ಮೆಯ ಸ್ವಾಗತ. ಕೇಂದ್ರ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತ. ಭಾರತೀಯ ತೀಯಾ ಸಮಾಜ ಉಳ್ಳಾಳ ವಲಯ ಇದರ ಸರ್ವ ಪದಾಧಿಕಾರಿಗಳಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಮಗದೊಮ್ಮೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪೂರ್ಣವಾದ ಔಚಿತ್ಯಪೂರ್ಣವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸುರೇಖ ಟೀಚರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಮುಖ್ಯವಾದ ಭಾಗ ದೀಪವನ್ನು ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಕ್ಷೇತ್ರದ ಗೌರವಾನ್ವಿತ ಆಚಾರ ಪಟ್ಟವರಲ್ಲಿ ಭಿನ್ನವಿಸಿಕೊಡ್ತಾ ಇದ್ದೀವಿ. ದಯವಿಟ್ಟು ಆಚಾರ ಪಟ್ಟವರು ವೇದಿಕೆಗೆ ಬರಬೇಕು. ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ದೀಪವನ್ನು ಬೆಳಗಿಸುವುದರ ಮುಖೇನ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ 2025 ಬೆಳಗಿಸಬೇಕೆಂತೇಳಿ ವಿಜ್ಞಾಪನೆ ಮಾಡಿಕೊಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಬಳಿಕ ಪ್ರಥಮ ಸಭಾ ಕಾರ್ಯಕ್ರಮ ಇದೀಗ ನಡೆಯುತ್ತಾ ಇದೆ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತೆಡೆಗೆ ನಮ್ಮನ್ನು ಕೈ ಹಿಡಿದು ಮುನ್ನಡೆಸು ಶ್ರೀ ಭಗವತಿ ಮಾತೆಗೆ ಚರಣಾರವಿಂದಕ್ಕೆ ಪ್ರಾರ್ಥನೆ ಎರಗಿ ಕ್ಷೇತ್ರದ ಗೌರವಾನ್ವಿತ ಆಚಾರ ಪಟ್ಟವರು ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ದೀಪವನ್ನ ಬೆಳಗಿಸ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಮುಂದುವರಿಯುತ್ತಿದೆ. ಎಲ್ಲ ಅತಿಥಿ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗದತ್ತ ತೆರಳೋಣ. ನಿಂತ ನೀರಲ್ಲ, ಸದಾ ಲವಲವಿಕೆಯಿಂದ ಹರಿಯುವ ನದಿಯಂತಾಗಬೇಕಾದರೆ ಇಂತಹ ಕೆಲವೊಂದು ಕಾರ್ಯಕ್ರಮಗಳು ಅಲ್ಲೊಂದು ಇಲ್ಲೊಂದು ಆಗಬೇಕಾಗಿದೆ. ಭಾರತೀಯ ಕೇಂದ್ರ ಸಮಿತಿಯ ಧೋರಣೆಯೂ ಕೂಡ ಅದೇ. ಬಹಳಷ್ಟು ಯೋಜನೆಗಳಿಟ್ಟಿರುವಂತಹ ಕೇಂದ್ರ ಸಮಿತಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳುವಂತಹ ಬಹಳ ಉತ್ಸುಕದಿಂದಿತ್ತು. ಸ್ವಲ್ಪ ವಿಳಂಬವಾದರೂ ಕೂಡ ಮುಂದೊಂದು ದಿನ ಸಮಾವೇಶ ಮಾಡಿಯೇ ಸಿದ್ಧ ಎಂಬಂತಹ ಆಶಯ ನಮ್ಮೆಲ್ಲ ತೀಯಾ ಸಮಾಜದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರದು. ಅವರೆಲ್ಲರ ಆ ಒಂದು ಧ್ಯೇಯಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಎಂದು ಹೇಳಿಕೊಳ್ಳುತ್ತಾ, ಭಾರತೀಯ ತೀಯಾ ಸಮಾಜ ರಿಜಿಸ್ಟರ್ ಉಳ್ಳಾಲ ವಲಯ ಇದು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಹೊಸ ಪದಾಧಿಕಾರಿಗಳೊಂದಿಗೆ ಶುಭಾರಂಭಗೊಂಡಿತ್ತು. ನಮ್ಮ ಭಾರತೀಯ ತೀಯಾ ಸಮಾಜ ಹೊಸ ಸದಸ್ಯರೊಂದಿಗೆ ಆಗಮನ ಆದಾಗ ನಮ್ಮ ಯಾವುದೇ ಅಕೌಂಟ್ ಬ್ಯಾಲೆನ್ಸ್ ಇರಲಿಲ್ಲ, ಝೀರೋ ಬ್ಯಾಲೆನ್ಸ್ನೊಂದಿಗೆ ನಮ್ಮ ನೂತನ ಸಮಿತಿಯ ಪದಾಧಿಕಾರಿಗಳು ಆಗಮಿಸಿ ಇದೀಗ ಒಂದು ಹೊಸ ಕಾರ್ಯಕ್ರಮ ಆಗಬೇಕು ಅಂತಾದರೆ ಅದಕ್ಕೆ ₹1,00,000 ವ್ಯಯ ಆಗಬೇಕಾಗಿತ್ತು. ಅದಕ್ಕೆ ಕಾರಣ ಈ ವೇದಿಕೆಯಲ್ಲಿರುವಂಥ ಎಲ್ಲ ದಾನಿಗಳು, ಅವರಿಗೆ ಜೋರಾದ ಅಭಿನಂದನೆಯನ್ನು ಸಲ್ಲಿಸೋಣ. ಬಂಧುಗಳೇ, ಮುಖ್ಯವಾಗಿ ನಾವೊಂದು ಮಾತನ್ನು ಉಲ್ಲೇಖ ಮಾಡಬೇಕಿತ್ತು. ಕಳೆದ 1 ವಾರಗಳ ಮೊದಲು ನಾವು ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡಿದಾಗ ಈ ವೇದಿಕೆಯಲ್ಲಿರುವಂಥ ಅತಿಥಿಗಳು ತಾಮುಂದು ಹೇಳಿಕೊಂಡು 5,000, 10,000ವನ್ನು ಘೋಷಣೆ ಮಾಡಿದರು. ನಮಗೇನೋ ಒಂದು ಸ್ವಲ್ಪ ಮೊತ್ತ ಕಡಿಮೆ ಆದಾಗ ನಾವು ಆಪದ್ ಬಾಂಧವ ನಮ್ಮ ಸಮಾಜದ ಬಂಧುವಾಗಿರುವಂಥ ಕೊನೆಯ ಕ್ಷಣದಲ್ಲಿ ಸದಾಶಿವ ಉಳ್ಳಾಲ್ ಅವರ ಮನೆಗೆ ತೆರಳಿದಾಗ ನಾವು ಅನ್ನು ಕೇಳದೆ ಅವರು ನೇರವಾಗಿ ₹15,000 ಘೋಷಣೆಯನ್ನು ಮಾಡಿದರು. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಎಲ್ಲ ದಾನಿಗಳು ಕೂಡ 5,000, ₹10,000 ಕೊಟ್ಟ ಕಾರಣ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣಭೂತ ಆಯಿತು. ಜೊತೆಗೆ ನಮ್ಮ ಭಾರತೀಯ ತೀಯಾ ಸಮಾಜ ಕೇವಲ ಶೈಕ್ಷಣಿಕ ಪ್ರಚಾರಕ್ಕೆ ಸೀಮಿತವಾಗಿರದೆ ಕ್ಷೇತ್ರದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮ ಕೂಡ ತನ್ನ ತೊಡಗಿಸಿಕೊಂಡಿದೆ. ತಮಗೆ ಗೊತ್ತಿರಬಹುದು, ಇತಿಹಾಸ ಪ್ರಸಿದ್ಧವಾಗಿರುವಂಥ ಉಳ್ಳಾಲ ಭಗವತಿ ಕ್ಷೇತ್ರದಲ್ಲಿ ಕಳೆದ 2-3 ತಿಂಗಳುಗಳ ಮೊದಲು ಒಂದು ಬ್ರಹ್ಮ ಕಲಶದ ರೂಪಧಾರಿಯಾಗಿ ಒಂದು ಹಸಿರು ಹೊರೆಕಾಣಿಕೆ ಶೋಭಾಯಾತ್ರೆ ನಡೆದಿತ್ತು. ಅದರ ಅಧ್ಯಕ್ಷರಾಗಿರುವಂಥ ಜಯಂತ್ ಕೊಂಡಾಣ ಅವರ ನೇತೃತ್ವ. ಸರಿಸುಮಾರು 1 ಲಕ್ಷಕ್ಕೂ ವೆಚ್ಚ ರೂಪದಲ್ಲಿ ಹೊರೆಕಾಣಿಕೆಯನ್ನು ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸುವಂಥ ಹೆಗ್ಗಳಿಕೆ ಅದು ಭಾರತೀಯ ತೀಯಾ ಸಮಾಜ ಉಳ್ಳಾಲ ವಲಯಕ್ಕೆ ಸಂದುತ್ತೆ. ಹಾಗಾಗಿ ಭಾರತೀಯ ತೀಯಾ ಸಮಾಜ ಮುಂದಿನ ದಿನಗಳಲ್ಲಿಯೂ ಕೂಡ ಬಹಳಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕಿದೆ. ಅದಕ್ಕೆ ತಮ್ಮೆಲ್ಲರ ಪ್ರತ್ಯಕ್ಷವಾದಂತಹ ಪರೋಕ್ಷವಾದಂತಹ ಸಲಹೆ ಸಹಕಾರ ಬೇಕು ಎಂದು ಹೇಳಿಕೊಳ್ಳುತ್ತಾ ಚೊಕ್ಕದಾದಂಥ ಪ್ರಾಸ್ತಾವಿಕ ನುಡಿಯೊಂದಿಗೆ ನನ್ನ ಮಾತನ್ನು ವಿರಾಮಗೊಳಿಸ್ತಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮೆಲ್ಲರ ಸಹಕಾರ ಬೇಡಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿರುವಂತಹ ಸದಾಶಿವ ಉಳ್ಳಾಲ್ ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಸದಾಶಿವ ಉಳ್ಳಾಲ್ ಇದೀಗ ಕೇಂದ್ರ ಸಮಿತಿ ಅಧ್ಯಕ್ಷರು ಹೌದು, ಜೊತೆಗೆ ನಮ್ಮ ಇಡೀ ಸಮಾಜಕ್ಕೆ ಗೌರವವನ್ನು ತಂದುಕೊಂಡಂತಹ ಮೂಡಾದ ಅಧ್ಯಕ್ಷರು ಕೂಡ. ಇವರ ಮಾತಿಗೆ ಕಿವಿಯಾಗೋಣ. ಇದೀಗ ಸದಾಶಿವ ಉಳ್ಳಾಲ್. ತಾಯಿ ಭಗವತಿ ಮಾತಿಗೆ ಸಾಷ್ಟಾಂಗ ಅಡ್ಡ ಬಿದ್ದು, ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರಿಗೆ ಸಾಷ್ಟಾಂಗ ಅಡ್ಡ ಬಿದ್ದು, ಕ್ಷೇತ್ರದ ಆಚಾರಪಟ್ಟವರೇ, ಇವತ್ತು ಭಾರತೀಯ ತೀಯಾ ಸಮಾಜದ ಉಳ್ಳಾಲ ವಲಯದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಮತ್ತು ಗುರುತಿಸುವಂಥ ಕೆಲಸವನ್ನು ಭಾರತೀಯ ತೀಯಾ ಸಮಾಜ ಉಳ್ಳಾಲ ವಲಯದಿಂದ ಇವತ್ತು ನಡೀತಾ ಇದೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಈ ವಲಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಜಯಂತ್ ಕೊಂಡಾಣ್ರವರೇ, ಅದೇ ರೀತಿ ನಮಗೆ ದಿಕ್ಸೂಚಿ ಭಾಷಣ ಕೊಡಲು ಮತ್ತು ಸಮಾಜದ ಏಳಿಗೆಯ ಬಗ್ಗೆ ಸಮಾಜದ ಮಕ್ಕಳಿಗೆ ಹಿತವಚನ ನೀಡಲು ಆಗಮಿಸಿದಂಥ ನಿವೃತ್ತ ಶಿಕ್ಷಕಿ ಲೇಖಕಿಯಾದಂಥ ನಳಿನಾಕ್ಷಿಯವರೇ, ನಮ್ಮ ಕೊಡುಗೈ ದಾನಿಗಳು ಈ ಹಿಂದೆ ಕ್ಷೇತ್ರದ ಟ್ರೆಜರರ್ ಆಗಿರ್ತಕ್ಕಂಥ ಉಮೇಶ್ ಸಾಲ್ಯಾನ್ರವರೇ, ಚೈತನ್ಯ ಸಹಕಾರಿ ಸಂಘದ ಅಧ್ಯಕ್ಷರು ಕೊಡುಗೈ ದಾನಿಗಳಾದಂಥ ರವೀಂದ್ರರವರೇ, ಹಿರಿಯವರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆಯವರೇ, ಅದೇ ರೀತಿ ತೀಯಾ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಸುರೇಶ್ ಅವರೇ, ಮಂಗಳೂರು ಉಳ್ಳಾಳ ನಗರಸಭೆಯ ಉಪಾಧ್ಯಕ್ಷರವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ, ದಯವಿಟ್ಟು ಕ್ಷಮಿಸಿ, ಕೆಲವರ ಹೆಸರು ಬಿಟ್ಟು ಹೋದರು. ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರ್ತಕ್ಕಂಥ ಬಂಧು ಭಗಿನಿಯರೇ, ಭಾರತೀಯ ತೀಯಾ ಸಮಾಜ 1977ರಲ್ಲಿ ದಿವಂಗತ ನಾನೂ ಸೇಠ್ರವರು ಮುಂಬೈಯಲ್ಲಿದ್ದುಕೊಂಡು ಪ್ರಾರಂಭ ಮಾಡಿದಂಥ ಭಾರತೀಯ ತೀಯಾ ಸಮಾಜ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ, ಸಸಿಟ್ಲು ಭಗವತಿ ಕ್ಷೇತ್ರದ ಆಡಳಿತ ತೀಯಾ ಸಮಾಜದವರಿಂದ ಕೈತಪ್ಪಿ ಹೋಗ್ತದೆ ಎಂಬ ಆ ಹಂತಕ್ಕೆ ಬಂದು ತಲುಪಿದಾಗ
ತಿಯಾ ಸಮಾಜದವರನ್ನೆಲ್ಲ ಒಟ್ಟಿಗೂಡಿಸ್ಬೇಕು, ತಿಯಾ ಸಮಾಜದ ಸಂಘಟನೆ ಮಾಡಬೇಕು, ಆ ಮೂಲಕ ಆ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಅಂದು ಮುಂಬೈಯಲ್ಲಿ ಕೂತು ಆಲೋಚನೆ ಮಾಡಿದಂಥ ಲೂಯಿಸ್ ಆ್ಯಂಡ್ ಲೂಯಿಸ್ ಮುಲ್ಲಿನ ಅಧ್ಯಕ್ಷರಾದಂಥ ನಾನೂ ಶೆಟ್ರವರು, ನಾರಾಯಣ್ ಕರ್ಕೇರವರು, ಮಂಜೇಶ್ವರದವರು, ಅವರ ನೇತೃತ್ವದಲ್ಲಿ 77ರಲ್ಲಿ ಭಾರತೀಯ ತಿಯಾ ಸಮಾಜ ಸ್ಥಾಪನೆಗೊಂಡಿತು. ತದನಂತರ ಆ ಮುಲ್ಕಿ ಭಗವತ್ ಕ್ಷೇತ್ರ ಕೂಡ ಆಡಳಿತದಲ್ಲಿ ಯಾವುದೇ ಒಂದು ಸಮಸ್ಯೆಗಳಾಗದೆ ಎಲ್ಲ ಕ್ಷೇತ್ರಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಭಾರತೀಯ ತಿಯಾ ಸಮಾಜ ಒಟ್ಟಿಗೆ ಸೇರಿಕೊಂಡು ಕಾನೂನುಬದ್ಧವಾಗಿ ವ್ಯವಸ್ಥೆ ಮಾಡ್ತಾ ಬಂದಿದೆ. ಈ ಹಿಂದೆ ಮಹಾರಾಷ್ಟ್ರದ MSN ವೈದ್ಯರವರು, ಅದೇ ರೀತಿ ಚಂದಪ್ಪ ಕರ್ಕೇರ್ರವರು, ಆಮೇಲೆ ನಮ್ಮ ಕಾಸರಗೋಡಿನ ಗೋಪಾಲ್ರವರು ಅನೇಕ ಜನ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿ ಭಾರತೀಯ ತಿಯಾ ಸಮಾಜವನ್ನು ಮುಂದೂಡಿಸಿಕೊಂಡು ಬಂದಿದ್ದಾರೆ. ನಮ್ಮ ಸಮಾಜದ ಮಕ್ಕಳಿಗೆ, ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು, ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕೆಂಬ ದೃಷ್ಟಿಯಲ್ಲಿ ಭಾರತೀಯ ತಿಯಾ ಸಮಾಜ ರಾಜ್ಯ ಮಟ್ಟದಲ್ಲಿ ಮುಂಬಯಿಯಲ್ಲಿ ಮತ್ತು ಕೇರಳದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಮುಂಬಯಿಯ ಒಂದು ಕಾರ್ಯಕ್ರಮ ಆಗುವಾಗ ಭಾರತೀಯ ತಿಯಾ ಸಮಾಜದ ಫುಲ್ ಹಾಲ್ ತುಂಬುತ್ತದೆ, ಫುಲ್ಲು ಮಹಿಳೆಯರು ತುಂಬಿರ್ತದೆ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಆಗುವಾಗ ಎಲ್ಲ ಜನ ಸೇರಿರ್ತದೆ. ಬೆಂಗಳೂರಿನ ನಾಡ್ದು 13ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ದೊಡ್ಡದಾದಂಥ ಸಮಾವೇಶ ತಿಯಾ ಸಮಾಜದವ್ರದ್ದಿದೆ. ಆದರೆ ನನಗೆ ಭಾಳ ಬೇಸರದ ಸಂಗತಿ ಅಂತ ಹೇಳಿದರೆ, ನಮ್ಮ ಉಳ್ಳಾಳ ವಲಯದವರಿಗೆ ಉಳ್ಳಾಳದಲ್ಲಿ ಯಾಕೆ ಈ ರೀತಿ ಕಡಿಮೆ ಆಗ್ತಿದೆ ತಿಯಾ ಸಮಾಜದವರ ಸಂಘಟನೆ, ಯಾಕೆ ನಾವು ಒಟ್ಟಿಗೆ ಸೇರೋದಿಲ್ಲ ಎಂಬ ಚಿಂತನೆ ನನಗುಂಟಾಗಿದೆ. ಯಾವತ್ತು ನಾವು ನಮ್ಮ ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇದ್ದರೂ ಕೂಡ ಸಮಾಜದ ಸಂಘಟನೆ ಬಂದಾಗ ಸಮಾಜದ ಕೆಲಸದಲ್ಲಿ ನಾವೆಲ್ಲ ಒಟ್ಟಿಗಾಗಬೇಕು. ಒಟ್ಟಿಗಾಗಿ ಇದ್ದುಕೊಂಡು ಸಮಾಜಕ್ಕೆ ಏನೆಲ್ಲ ನ್ಯಾಯಯುತವಾಗಿ ದೊರಕಬೇಕಂತ ಸವಲತ್ತನ್ನು ಪಡೆಯುವಲ್ಲಿ ನಾವು ಅದಕ್ಕೆ ಮುತುವರ್ಜಿ ವಹಿಸ್ಕೊಬೇಕು. ಇವತ್ತು ತಾವೆಲ್ಲ ತಿಳಿದಾಗೆ ಹಿಂದುಳಿದ ವರ್ಗದ ಸಬ್ ಜಾತಿಗಳನ್ನು ಗುರುತಿಸುವಂಥ ಕೆಲಸ ಆಗ್ತಾ ಇದೆ ಸರ್ಕಾರದ ವತಿಯಿಂದ. ಆದರೆ ನಮ್ಮ ಸಮಾಜದ ಕೂಗು ಎಲ್ಲಿಗೂ ಯಾರಿಗೂ ಕೇಳಿಸಿಲ್ಲ. ಎಲ್ಲ ಸಮಾಜಕ್ಕೂ, ಸಣ್ಣ ಸಣ್ಣ ಸಮಾಜಕ್ಕೆ ಇವತ್ತು ಬೇಕಾದಂಥ ಗ್ರ್ಯಾಂಟ್ ದೊರಕ್ತದೆ, ನಿಗಮ ಆಗಿದೆ. ಆದರೆ ನಮ್ಮ ಸಮಾಜಕ್ಕೆ ಸಿಗಲಿಲ್ಲ. ಕಾರಣ ಇಷ್ಟೇ, ನಮ್ಮಲ್ಲಿ ಸಂಘಟನೆಯಲ್ಲಿ ಕೊರತೆ. ನಮ್ಮಲ್ಲಿ ಏನಾಗಿದೆ ಅಂದರೆ, ಒಬ್ಬ ಮುಂದೆ ಹೋಗಿ ಏನೋ ಕೆಲಸ ಮಾಡ್ತಾನಂತ ಹೇಳಿದ್ರೆ ಅವನನ್ನು ಕೈ ಹಿಡಿದು ಕಾಲು ಹಿಡಿದು ಎಲ್ಲಿ ಎಳೆಯುವುದು, ಅವನ ನೇತೃತ್ವದಲ್ಲಿ ಆಗಬಾರ್ದು, ಇವನ ನೇತೃತ್ವದಲ್ಲಿ. ಇದರಿಂದಾಗಿ ನಾವು ಹಿಂದೆ ಬಿದ್ದಿದ್ದೇವೆ. ಭಾಳ ಬೇಸರದಿಂದ ಹೇಳ್ತಾ ಇದ್ದೀನಿ. ನಾನು ಸುಮಾರು 40 ವರ್ಷಗಳಿಂದ ತಿಯಾ ಸಮಾಜದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಇವತ್ತು ತಿಯಾ ಸಮಾಜ ಸಂಘಟನೆಗೋಸ್ಕರ ನಾವೆಲ್ಲ ತೊಡಗಿಸಿಕೊಳ್ಳೋದಿದ್ದರೆ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವು ತಿಯರು ಅಂತ ಹೇಳುವಂಥದ್ದು ಭವಿಷ್ಯತ್ತಿಗೆ ಭಾಳ ಕಷ್ಟ. ಅದಕ್ಕೋಸ್ಕರ ನಾವು ಈಗಾಗಲೇ ಅದನ್ನು ಪಣತೊಟ್ಟು ಈ ಕ್ಷೇತ್ರದಲ್ಲಿ ಉಳ್ಳಾಳ ವಲಯದಲ್ಲಿ ನಾವೆಲ್ಲ ತಿಯರನ್ನು ಒಟ್ಟಿಗೂಡಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಭಗವತಿ ಮಾತೆ ಆಶೀರ್ವಾದ ನಮಗೆಲ್ಲ ಇರಲಿ ಅಂತ ಹೇಳಿಕೊಂಡು, ಆಮೇಲೆ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ನಿಮಗೆ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ. ತಾವು ಪಡ್ಕೊಂಡ ಈ ಪ್ರೋತ್ಸಾಹಧನ ದೊಡ್ಡ ಮೊತ್ತ ಅಲ್ಲದಿದ್ದರೂ ಅದು ಸಣ್ಣ ಮೊತ್ತ ಆದರೂ ಕೂಡ ಅದು ದೇವಿಯ ಪ್ರಸಾದ ಅಂತ ಸ್ವೀಕರಿಸಿಕೊಂಡು ಹೋಗಿ ಅದರಲ್ಲಿ ಖಂಡಿತವಾಗಿ ನೀವು ಒಳ್ಳೆಯದಾಗ್ತೀರಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಕೂಡ ಸುಮಾರು 55 ವರ್ಷಗಳ ಹಿಂದೆ ಬೋಳಾರ ತಿಯಾ ಸಮಾಜದವರು ನನ್ನನ್ನು ಕರೆಸಿ 40 ರೂಪಾಯಿ ಸ್ಕಾಲರ್ಶಿಪ್, ಅಂದಿನ 55 ವರ್ಷಗಳ ಹಿಂದೆ 40 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದರು. ಅದನ್ನು ನೆನಪಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಕೂಡ ನಾನು ಯಾವಾಗ ದುಡಿಲಿಕ್ಕೆ ಶುರು ಮಾಡಿದ್ದೇನೆ, ಪ್ರತಿ ವರ್ಷ ಕೂಡ ನನ್ನ ಸಮಾಜದ ಮಕ್ಕಳಿಗೆ ನನ್ನಿಂದ ಆಗುವಂಥ ಸಹಾಯವನ್ನು ಮಾಡಿದ್ದೇನೆ. ತದನಂತರ ನಮ್ಮದೇ ಒಂದು ವಿದ್ಯಾಸಂಸ್ಥೆ ಬೇಕು ಅಂತ ಹೇಳಿ ನಾವೊಂದು NK ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ ಅಂತ ಮಾಡಿದ್ದೆವು. ಆವಾಗ ಏನಾಯಿತು, ಮುಂಬೈಯವರ ಕಮಿಟಿಯವರನ್ನು ಇಲ್ಲಿಯವರನ್ನು ಸೇರಿಸ್ಕೊಂಡು ಮಾಡಿದೆವು. ಮಾಡಿ ಇವತ್ತು ಮುಡಿಪಲ್ಲಿ 11 ಎಕರೆ ಸ್ಥಳ ತೆಕ್ಕೊಂಡಿದ್ದೇವೆ. ನಮ್ಮ ಒಳಗಿನ ಜಗಳದಿಂದಾಗಿ ಇವತ್ತಿನವರೆಗೆ ಅದನ್ನು ಏನು ಡೆವಲಪ್ ಮಾಡಲಿಕ್ಕೆ ಆಗಲಿಲ್ಲ. ಭಾಳ ಬೇಸರ ಆಗ್ತಾ ಇದೆ. ತದನಂತರ ಇತ್ತೀಚಿನ ದಿನಗಳಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೂ ನಮ್ಮವರು ಕೆಲವರು ಹೊರಟರು. ಅವತ್ತಿನ ದಿನಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಸ್ಟೇ ಮಾಡಿಸುವಂಥ ವ್ಯವಸ್ಥೆ ಆಯಿತು. ಇವತ್ತಿಗೂ ನಮ್ಮ ಸಮಾಜಕ್ಕೆ ಆ 11 ಎಕರೆ ಸ್ಥಳ ಅಲ್ಲಿ ಉಳಿದುಂಟು, ಇವತ್ತಿಗೂ ಉಂಟು. ಮುಂದಿನ ಜನಾಂಗದಲ್ಲಿ ನೀವೆಲ್ಲ ಯಾರೆಲ್ಲ ನಮ್ಮ ಯುವಕರಿದ್ದೀರಿ ಒಟ್ಟಿಗೆ ಸೇರಿ ಅದಕ್ಕೆ ಬೇಕಾದಂಥ ಸವಲತ್ತು, ನನ್ನೊಂದು ಇಚ್ಛೆಯಲ್ಲಿ ಒಂದು ಟೆಕ್ನಿಕಲ್ ಸ್ಕೂಲ್ ಮಾಡಬೇಕು ಅಂತ ಇತ್ತು. ಆದರೆ ಏನು ಮಾಡೋದು, ಮುಂಬೈಯವರು ಅದಕ್ಕೆ ಕೊನೆ ಕ್ಷಣದಲ್ಲಿ ಸಮಸ್ಯೆ ಉದ್ಭವಿಸಿದ್ರಿಂದ ಸಮಸ್ಯೆ ಆಯಿತು. ಈ ರೀತಿ ಆಗಬಾರ್ದು. ನಮ್ಮಲ್ಲಿ ನಾವು ಒಟ್ಟಿಗಿದ್ದುಕೊಂಡು ಎಲ್ಲ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿ ನಾವು ಜಯಗೊಳಿಸ್ತೇವೆ. ಇವತ್ತು ಎಲ್ಲ ಸಮಾಜದವರು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲ ಮಾಡಿದ್ದಾರೆ. ನಮ್ಮ ಸಮಾಜ ಏನು ಮಾಡಿದ್ದಾರೆ? ನಮ್ಮ ಸಮಾಜ ಏನು ಮಾಡಲಿಕ್ಕಾಗಲಿಲ್ಲ. ಆದರೂ ನಾನೊಂದು ಪಣ ತೊಟ್ಟು 25 ವರ್ಷಗಳ ಹಿಂದೆ ನಮ್ಮದೇ ಒಂದು ಸಮಾಜದ ವಿದ್ಯಾಸಂಸ್ಥೆ ಬೇಕು ಅಂತ ಹೇಳಿಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಇವತ್ತಿಗೆ 25 ವರ್ಷ ದಾಟಿದೆ.
ಈ 25 ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 1062 ಮಕ್ಕಳು ಈಗಲೂ ಕಲಿತಾ ಇದ್ದಾರೆ. ಪ್ರತಿ ವರ್ಷ 1000 ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಈ 1000 ಮಕ್ಕಳಿಗೆ ಬೇಕಾದಂಥ ಎಜುಕೇಷನ್ ಕೊಡಲಿಕ್ಕೆ 37 ಜನ ಟೀಚರ್ಸ್ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. 6 ಜನ ನಾನ್ ಟೀಚಿಂಗ್ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ. ಆ ಸಮಾಜವನ್ನು ತೀಯಾ ಸಮಾಜವನ್ನು ಗುರುತಿಸುವಂಥ ಕೆಲಸ ಇವತ್ತು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಮತ್ತೆ ಹೆಮ್ಮೆ ಪಡ್ತಾ ಇದ್ದೇನೆ. ಅಷ್ಟಾದರೂ ನನ್ನಿಂದ ಆಗುವಂಥ ಸೇವೆ ಕೊಡಲಿಕ್ಕೆ ಆಗಿದಲ್ಲ. ನಾನು ಆ ಸ್ಕಾಲರ್ಶಿಪ್ ಪಡೆದ ಹಣದಿಂದ ನೆನಪಿಟ್ಕೊಂಡು ಇವತ್ತು ಕೆಲಸ ಮಾಡಲಿಕ್ಕೆ ಆಗಿದೆ. ಅಲ್ಲದೆ ನಾನು ವಕೀಲರಾಗಿ ಕೆಲಸ ನಿರ್ವಹಿಸುವಾಗ ನಮ್ಮ ಸಮಾಜದ ಯಾರು ಬಂದರೂ ಕೂಡ ಅವರಿಂದ ಏನು ಕೂಡ ಫೀಸ್ ಪಡ್ಕೊಳ್ಳಿಲ್ಲ ನಾನು. ಅದು ಅಲ್ಲದೆ ಸರ್ಕಾರದ ದಿಸೆಯಲ್ಲಿ ಯಾರಿಗೆಲ್ಲ ನಮ್ಮ ಸಮಾಜದವರಿಗೆ ಹೆಲ್ಪ್ ಆಗಬೇಕಾ ಅದನ್ನು ನಾವೆಲ್ಲ ಸಮಾಜದ ದೃಷ್ಟಿಯಿಂದ ನಾವು ಇಷ್ಟ ತನಕ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಮುಂದಿನ ಕೂಡ ಭಗವತಿ ಮಾತೆ ಆಶೀರ್ವಾದದಿಂದ ಅದು ಮುಂದುವರಿಸಲಿ, ಭಗವತಿಯ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ಮುಂದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ನೀವು ಯಾವುದೇ ಹೆಚ್ಚಿನ ಸಂಖ್ಯೆಯಲ್ಲಿ ಹುಡುಗರು ಯಾವುದೇ ಕೆಟ್ಟ ಚಟಕ್ಕೆ ಬಲಿಯಾಗದೆ ವಿದ್ಯಾಭ್ಯಾಸದ ಮಗೆ ಗಮನ ಇಟ್ಟುಕೊಂಡು SSLC PUC ಉಳ್ಳಾಳ ತೀಯಾ ಸಂಘದ ಅಧ್ಯಕ್ಷರಾದಂಥ ಚಿದಾನಂದ ಗುರುಕರ್ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ. ನಾನು ಮಕ್ಕಳಿಗೆ ಹೇಳೋದಿಷ್ಟೇ, ನೀವು ನಿಮ್ಮ ವಿದ್ಯಾಭ್ಯಾಸ ಈಗ SSLC PUC ಇರ್ಬೋದು, ಅದನ್ನು ಉತ್ತಮ ಅಂಕ ಗಳಿಸಿ. ಈಗ ನೀವು PUCಯಲ್ಲಿ ಸ್ಟೂಡೆಂಟ್ಸ್ ಆಗಿದ್ದರೆ ಮುಂದಿನ ಗುರಿಯನ್ನಿಟ್ಕೊಂಡು ಕಲಿಬೇಕು. ಈ ಬಗ್ಗೆ ಶ್ರೀಮತಿ ನಳಿನಾಕ್ಷಿ ಅವರು ನಿಮಗೆಲ್ಲ ತಿಳುವಳಿಕೆ ಕೊಡಲಿಕ್ಕಿದ್ದಾರೆ. ಮುಂದಿನ ಜೀವನ ನಿಮ್ಮೆಲ್ಲರದು ಸುಖಕರವಾಗಿರಲಿ. ವಿದ್ಯಾಭ್ಯಾಸ ಎಲ್ಲರೂ ಒಳ್ಳೆಯ ಪದವಿ ಪಡೆದು ಇಂಜಿನಿಯರ್ಸ ಡಾಕ್ಟರ್ಸ ಏನು ಆಗಿಕೊಂಡು ಸಮಾಜಕ್ಕೆ ಗೌರವ ತರುವಂಥ ಕೆಲಸ ಮಾಡಿ ಅಂತ ಹೇಳಿಕೊಂಡು, ಅದು ಕೂಡ ಇವತ್ತು ನಮ್ಮ ಸಮಾಜದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಹುಡುಗ, ಒಬ್ಬ ಅಂಗನವಾಡಿ ಟೀಚರ್ ಮಗ ಇವತ್ತು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅಖಿಲ ಭಾರತದಲ್ಲಿ 2ನೇ ರ್ಯಾಂಕ್ ಪಡೆದು ಇವತ್ತು DM ಆಗಿದ್ದಾನೆ. MBBS ಫ್ರೀ ಸಿಕ್ಕಿದೆ, MD ಫ್ರೀ ಸಿಕ್ಕಿದೆ, ಅದೇ ರೀತಿ DM ಕೂಡ ಫ್ರೀ ಆಗಿದೆ. ಇವತ್ತು ಚಂಡೀಗಢದಲ್ಲಿದ್ದಾರೆ. ಅವನು ಕೂಡ ಈ ಸಮಾಜದ ಸ್ಕಾಲರ್ಶಿಪ್ ಪಡ್ಕೊಂಡು ಹೋದಂಥ ವಿದ್ಯಾರ್ಥಿ. ಇವತ್ತು ಅವನಿಗೆ ಬರಲಿಕ್ಕೆ ಆಗಲಿಲ್ಲ. ಅವನು ಇಲ್ಲದಿದ್ದರೆ ಅವನು ಕೂಡ ಬರ್ತಿದ್ದ. ಅವನಿಗೆ ಕೂಡ ಸಮಾಜದ ಬಗ್ಗೆ ಭಾಳಷ್ಟು ಗೌರವ ಇದೆ. ನಮ್ಮಿಂದ ಆಗುವಂಥ ಕೆಲಸ ನಾವು ಮಾಡಬೇಕು. ಎಲ್ಲ ನಮ್ಮ ಪೋಷಕರಲ್ಲಿ ನನ್ನ ವಿನಂತಿ, ನಿಮ್ಮಿಂದ ಆಗುವಂಥ ಕಿಂಚಿತ್ ಸೇವೆಯನ್ನು ವಿದ್ಯಾಭ್ಯಾಸದ ಮಟ್ಟಕ್ಕೆ ಸಹಾಯ ಮಾಡಿ ಅಂತ ಹೇಳಿಕೊಂಡು, ಭಗವತಿ ಶಾಲೆಯಲ್ಲಿ ಈಗಲೂ ಕೂಡ ನಾನು ಪ್ರತಿ ವರ್ಷ 5 ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನಾವೇ ಭರ್ತಿ ನಾನೇ ಕೊಡ್ತಾ ಇದ್ದೇನೆ. ಯಾರಿಂದ ಫೀಸ್ ಸಮಾಜದ ಮಕ್ಕಳಿಗೆ ಭರ್ತಿ ಮಾಡಿ ಕೊಡ್ತಾ ಇದ್ದೇವೆ. ಅದರಿಂದ ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಮಾಡೋಣ. ನಾವೆಲ್ಲ ಜೊತೆಗೆ ಸಮಾಜದ ಸಂಘಟನೆ, ಮುಖ್ಯವಾಗಿ ಸಮಾಜದ ಸಂಘಟನೆ ಇದ್ದರೆ ನಾವು ಒಗ್ಗಟ್ಟಾಗಿರ್ಲಿಕ್ಕೆ ಆಗ್ತದೆ. ಕೇರಳಕ್ಕೆ ಹೋದರೆ ಖುಷಿ ಆಗ್ತದೆ, ಮುಂಬೈಗೆ ಹೋದರೆ ಖುಷಿ ಆಗ್ತದೆ, ಬ್ಯಾಂಗ್ಳೂರಿಗೆ ಹೋದರೆ ಖುಷಿ ಆಗ್ತದೆ. ಅದರಲ್ಲಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಆಗ್ತದೆ. ಆದರೆ ಉಳ್ಳಾಳಕ್ಕೆ ಬಂದಾಗ ಬಹಳ ಬೇಸರ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಆಗದೆ ನಾವೆಲ್ಲ ಒಟ್ಟಿಗೆ ಸೇರಿ ಈಗ ಉಳ್ಳಾಳ ವಲಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೊಂಡನ್ರವರ ನೇತೃತ್ವದಲ್ಲಿ ಸಂಘಟನೆಯನ್ನು ಬಲಪಡಿಸೋಣ. ಭಗವತಿ ಮಾತೆ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉಳ್ಳಾಲ ವಲಯದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ರಾಜಕೀಯ ದೂರವಿಟ್ಟು ತೀಯರಲ್ಲಿ ಒಗ್ಗಟ್ಟುಂಟಾದಾಗ ನಮ್ಮ ಸಮಾಜವು ಕೂಡ ಮುಂಚೂಣಿಗೆ ಬರಲು ಸಾಧ್ಯ ಎಂದು ಅರ್ಥವತ್ತಾಗಿ ವಿದ್ಯಾರ್ಥಿಗಳು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ತಮಗಿದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕರೆಗೆ ಮನ್ನಿಸಿ ಚಿದಾನಂದ ಗುರಿಕಾರ್ ನಂದ್ಯ ಸಂಘದ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನ ಸುರೇಖ ಟೀಚರ್ ಅವರು ಪುಷ್ಪ ನೀಡಿ ಶಾಲು ಓದಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಃ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ವಿದ್ಯಾರ್ಥಿಯೂ ಅದು ನೆರವು, ಅದು ಸಾರ್ಥಕ ಬದುಕು, ಅದು ನೋವಲ್ಲಿ ನಮ್ಮನ್ನು ನಗಿಸುತ್ತದೆ ಮತ್ತು ಸಾವನ್ನು ಕೂಡ ಆನಂದದಿಂದ ಆಲಂಗಿಸುತ್ತೆ. ಇದೀಗ ನಮ್ಮ ವೇದಿಕೆಯಲ್ಲಿರುವಂಥ ಮತ್ತೋರ್ವ ಅತಿಥಿ ನಮ್ಮ ಉಳ್ಳಾಲ ವಲಯದ ಉಪಾಧ್ಯಕ್ಷರಾಗಿರುವ ಬಾಬು ಪಿಲಾರ್ ಅವರ ಮಾತನ್ನು ಕೇಳೋಣ. ವಿದ್ಯಾರ್ಥಿಗಳೇ, ನೀವು ಬಹುಶಃ ಈ ಕಳೆದ ಒಂದು ವಾರದಲ್ಲಿ 2 ಘಟನೆಗಳನ್ನು, ಒಂದು ನಮ್ಮೂರಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ನಡೆದಿರುವುದನ್ನು ಗಮನಿಸಿರ್ಬೋದು. ಒಂದು ತಲಪಾಡಿಯಲ್ಲಿ ಒಬ್ಬಳು ಹೆಣ್ಣುಮಗಳು ಆತ್ಮಹತ್ಯೆ ಮಾಡಿಕೊಂಡಂತು. ಇನ್ನೊಂದು ಮಹಾರಾಷ್ಟ್ರದಲ್ಲಿ ಒಬ್ಬ ತಂದೆ ತನ್ನ ಮಗಳನ್ನು ಹೊಡೆದು ಸಾಯಿಸಿದ್ದು. ಇದು 2 ಘಟನೆಗಳು ಬಹಳ ಹೃದಯ ವಿದ್ರವಕ. ಕಾರಣ ಏನು? ಮನೆಯಲ್ಲಿ ಒತ್ತಡ, ಓದಬೇಕು, ಹೆಚ್ಚು ಅಂಕ ಗಳಿಸಬೇಕು,
ಸಮಾಜದಲ್ಲಿ ಆ ಮಕ್ಕಳಿಂದಾಗಿ ಹೆತ್ತವರಿಗೆ ಹೆಸರು ಬರಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕೆ ಈ ಎರಡು ಘಟನೆಗಳು ಇದು ನಮ್ಮ ಕಣ್ಣೆದುರಿಗೆ ಕಂಡಂಥದ್ದು. ಇಂತಹ ಹಲವಾರು ಘಟನೆಗಳು ಪ್ರತಿ ವರ್ಷ ನಡೀತಲೇ ಇರ್ತದೆ. ಯಾಕೆಂದರೆ ನಮ್ಮನೆಯಲ್ಲೂ ಕೂಡ ಇರಬಹುದು, ಮಕ್ಕಳನ್ನು ಹೆಚ್ಚು ಒತ್ತಡಕ್ಕೆ ಸಿಲುಕಿಸಿದರೆ ಅವರಿಗೆ ಮಾನಸಿಕ ಖಿನ್ನತೆ ಶುರುವಾಗ್ತದೆ. ಒಂದು ವೇಳೆ ನನಗೆ ಅಂಕ ತೆಗೆಯಲಿಕ್ಕೆ ಸಾಧ್ಯ ಆಗದಿದ್ದರೆ ನನ್ನ ಮನೆಯವರಿಂದ, ನನ್ನ ನೆರೆಕರೆಯವರಿಂದ ಚೀಮಾರಿ ಕೇಳಬೇಕೋ ಏನೋ, ನಾನು ಹೇಗಪ್ಪ ಓದುವುದು. ಆ ಓದುವಾಗಲೇ ಅವರಿಗೆ ಆ ರೀತಿಯ ಟೆನ್ಷನ್ ಬರುವಾಗ ಓದಿದ್ದು ಕೂಡ ನೆನಪಿಲ್ಲದೆ ಹೋಗ್ತದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಆಗಿರುವಂಥದ್ದು ಏನು, ನೀಟ್ ಪರೀಕ್ಷೆ. ಈ ವರ್ಷದ ನೀಟ್ ಪರೀಕ್ಷೆ ಎಷ್ಟು ಕಷ್ಟ ಇತ್ತಂದರೆ, ಅಲ್ಲಿಂದ ಪರೀಕ್ಷೆ ಬರೆದು ಹೊರಗೆ ಬರುವ ಮಕ್ಕಳು ಕಣ್ಣೀರು ಸುರಿಸ್ತಾ ಬಂದಿದ್ದಾರೆ. ಮಕ್ಕಳ ತಂದೆ ತಾಯಿ ಹೊರಗಿದ್ದ ತಂದೆ ತಾಯಿ ಹತ್ರ ಬಂದು ಹೇಳಿದ್ದಾರೆ, ಅಮ್ಮ ತುಂಬ ಕಷ್ಟ ಇತ್ತಮ್ಮ, ನನಗೆ ಬರೆಯಲಿಕ್ಕೆ ಆಗಲಿಲ್ಲ ಅಂತ. ಇಂಥ ಒಂದು ಸನ್ನಿವೇಶದಲ್ಲಿ ಮಹಾರಾಷ್ಟ್ರದ ಒಬ್ಬ ತಂದೆ ಇದು ಯಾವುದನ್ನೂ ವಿಚಾರ ಮಾಡದೆ ಮನೆಯಲ್ಲಿ ಆ ಮಗಳಿಗೆ PUCಯಲ್ಲಿ ನೀಟ್ ಬರೆದ ಆ ಮಗಳಿಗೆ ಹೊಡೆದು ಸಾಯಿಸ್ತಾರೆ. ನಾನು ಯಾಕೆ ಈ ಮಾತು ನಿಮ್ಮೆದುರು ಹೇಳಿದ್ದೇನೆ ಅಂದರೆ, ಯಾವುದೇ ಸಂದರ್ಭದಲ್ಲೂ ಮಕ್ಕಳನ್ನು ನಾವು ಹೆಚ್ಚು ಒತ್ತಡಕ್ಕೆ ಸಿಲುಕಿಸಬಾರದು. ಮಕ್ಕಳನ್ನು ಪ್ರೋತ್ಸಾಹಿಸಿರಿ. ಮಕ್ಕಳಿಗೆ ನೀನು ಈ ರೀತಿ ಕಲಿದರೆ, ನೀನು ಹೆಚ್ಚು ಅಂಕ ಗಳಿಸಿದರೆ ನಿನಗೆ ಇಂಥ ಒಂದು ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೂ ನಿನ್ನ ಪ್ರಯತ್ನ ವಿಫಲವಾದರೆ ಅದರಲ್ಲಿ ನೀನೇನು ಟೆನ್ಷನ್ ಮಾಡಬೇಡ, ಬೇರೆ ದಾರಿಯೂ ಇದೆ. ಹಾಗಿರುವಾಗ ಆ ರೀತಿಯ ಒಂದು ಸಮಾಧಾನ ಮಾಡಿ, ಅದಲ್ಲದೆ ಮನೆಯಲ್ಲಿ ಕೂಡ ಒಂದು ಉತ್ತಮ ವಾತಾವರಣವನ್ನು ನಿರ್ಮಿಸಿಕೊಡುವಂತಹ ಜವಾಬ್ದಾರಿ ಕೂಡ ಹೆತ್ತವರಿಗೆ ಇರ್ತದೆ. ನಾವು ಕೆಲವು ಮನೆಗಳಲ್ಲಿ ಕಾಣುವಂಥ ದೃಶ್ಯ, ಮನೆಯವರು ಒಂದು ಸೈಡಲ್ಲಿ TV ಇಟ್ಕೊಂಡು ಅವರಿಗೆ ಬೇಕಾದ ಕಾರ್ಯಕ್ರಮವನ್ನು ನೋಡ್ತಾ ಇರೋದು, ಒಳಗೆ ಮಕ್ಕಳ ಹತ್ರ ಓದು 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 ಅಂತ ಒತ್ತಡ ಹಾಕುವುದು. ಏನು ಓದಿದರೂ ಅವರಿಗೆ ತಲೆಗೆ ಹತ್ತಲಿಕ್ಕಿಲ್ಲ. ಅವರೇನು ಮಾಡ್ತಾರೆ ಅಂದರೆ, ಹೊರಗಿನಿಂದ TVಯಲ್ಲಿ ಏನು ಕೇಳಿಸದ ಅದಕ್ಕೆ ಗಮನ ಕೊಡ್ತಾರೆ. ಅತ್ತ TVಯಲ್ಲಿ ಬರುವಂಥ ಕಾರ್ಯಕ್ರಮ ಗೊತ್ತಿರೋದಿಲ್ಲ, ಇತ್ತ ಪಾಠ ಓದಿದ್ದು ಅವರಿಗೆ ಅರ್ಥ ಆಗಲಿಕ್ಕಿಲ್ಲ. ಈ ರೀತಿಯ ಟೆನ್ಷನ್ನಲ್ಲಿ ಮಕ್ಕಳು ಬೆಳೀತಿರ್ತಾರೆ. ಅದಕ್ಕೆ ನಮಗೆ ಸಾಧ್ಯ ಆದರೆ ಮಕ್ಕಳು ಓದುವ ಸಮಯದಲ್ಲಿ, ಮಕ್ಕಳು ಅವರ ಪಠ್ಯಕ್ರಮಗಳನ್ನು ಮನೆಯಲ್ಲಿ ಮಾಡುತ್ತಿರುವ ಸಮಯದಲ್ಲಿ ಯಾವುದೇ ರೀತಿಯ ಒತ್ತಡ ಅವರ ಮೇಲೆ ಬೀಳದಾಗೆ, ಅವರಿಗೆ ನಮ್ಮಿಂದಾಗಿ ಕಿರಿಕಿರಿ ಆಗದಾಗೆ ಎಲ್ಲ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಬೆಳೆಸುವಂಥ ಕ್ರಮವನ್ನು ನಾವು ಅನುಸರಿಸಿದರೆ ಮಾತ್ರ ಆ ಮಕ್ಕಳು ಬೆಳೆಯಲಿಕ್ಕೆ ಸಾಧ್ಯ. ನಾವು ನಮ್ಮ ಮನೆಯಲ್ಲಿ ಕೂಡ, ನಮಗೇನು ದೊಡ್ಡ ಮನೆ ಇಲ್ಲ, ಸಣ್ಣ ಮನೆಯಲ್ಲಾದರೂ ಓದಲಿಕ್ಕೆ ಮಕ್ಕಳನ್ನು ಓದುವ ಸಮಯದಲ್ಲಿ ಒಂದು ಸಣ್ಣ ಕೋಣೆ ಉಂಟು. ಆ ಕೋಣೆಯಲ್ಲಿ ನೀವು ನಿಮ್ಮಷ್ಟಕ್ಕಿರಿ. ಮತ್ತು ಎದುರಲ್ಲಿ TV ಉಂಟು, TV ಅಂತೂ ಇಡುವುದೇ ಇಲ್ಲ. ನ್ಯೂಸ್ ಕೂಡ ನಾನೇನು ಮೊಬೈಲಲ್ಲಿ ನೋಡುವಂಥ ಸನ್ನಿವೇಶ ಬಂದಿದೆ. ಈ ರೀತಿ ನೀವು ಎಲ್ಲ ಆ ರೀತಿ ಮಾಡಬೇಕಂತಲ್ಲ, ನಿಮಗೆ ಯಾವ ರೀತಿಯಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ ಸಾಧ್ಯ ಉಂಟು ಆ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು. ಅದೇ ರೀತಿ ನಾವು ಇವತ್ತು ಸಮಾಜದಲ್ಲಿ ಮಕ್ಕಳನ್ನು ಹೆಚ್ಚು ಅಂಕ ಗಳಿಸಿದ ಮಕ್ಕಳಂತಲ್ಲ, ಎಲ್ಲ ಮಕ್ಕಳನ್ನು, ಪಾಸಾದ ಎಲ್ಲ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಧನ ಕೊಡಬೇಕು, ಅವರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಇದೇ ಕ್ಷೇತ್ರದಲ್ಲಿ ಶ್ರೀ ಭಗವತಿ ಕ್ಷೇತ್ರದ ತೀಯಾ ಸೇವಾ ಸಮಾಜದ ವತಿಯಿಂದ ಕಳೆದ ವಾರವಷ್ಟೇ ಇಲ್ಲಿ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಮಂದಿ ವಿದ್ಯಾರ್ಥಿಗಳಿದ್ದರು. ಸಾಧಾರಣ 338 ವಿದ್ಯಾರ್ಥಿಗಳು, ಹಾಗೆ ಅವರ ಪೇರೆಂಟ್ಸ್ಗಳು ಮತ್ತು ನಮ್ಮ ತೀಯಾ ಸಮಾಜದವರು ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವತ್ತು ಕೆಲವು ಕೇಳಿದರು, ಮೊನ್ನೆ ಒಂದು ಆಯ್ತಲ್ಲ, ಇವತ್ತು ಏನು ಅಂತ. ಆ ಮೊನ್ನೆದಕ್ಕೂ ಇವತ್ತಿಗೆ ವ್ಯತ್ಯಾಸ ಇದೆ. ಮೊನ್ನೆ ಪಾಸಾದವರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ, ಆದರೆ ವಿಶೇಷವಾಗಿ ಹೆಚ್ಚು ಅಂಕಗಳನ್ನು ಪಡೆದವರನ್ನು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಗುರುತಿಸಲಿಕ್ಕೆ ಉಂಟು. ಆ ರೀತಿಯಾಗಿ ನಾವು ತೀಯಾ ಸಮಾಜದ ಉಳ್ಳಾಲ ವಲಯದ
ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರಬೇಕಿತ್ತು. ಆದರೆ ಏನೋ ಕಾರಣ ಬಹುಶಃ ಈ ಆದಿತ್ಯವಾರ ಎಲ್ಲರೂ ಮನೆಯಲ್ಲಿ ಸಂಭ್ರಮದ ಆಚರಣೆ ಮಾಡುವವರು, ಏನಾದರೂ ಹೊಸ ಅಡಿಗೆ ಮಾಡಿಕೊಂಡು ಇರುವಂಥವರು, ಅಂಥವರಿಗೆ ಬಹುಶಃ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಅಸಾಧ್ಯತೆ ಆಗಿರಬಹುದು. ಅಂದು ಈ ಮಕ್ಕಳನ್ನು ನಾವು ಗುರುತಿಸುವ ಈ ಕಾರ್ಯಕ್ರಮ ಇದು ಸಮಾಜದಲ್ಲಿ ಅವರನ್ನು ಪ್ರೋತ್ಸಾಹಿಸಿ ಮುಂದೆ ಕೊಂಡೊಯ್ಯುವ ದಾರಿ ಮಾಡಿಕೊಡ್ತದೆ. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದು ನಮ್ಮ ಹೊಸ ಸಮಿತಿ ಆದ ನಂತರ ಇದು ಮೊದಲ ಸಲ. ಮುಂದೆ ಇದನ್ನು ಇದೇ ರೀತಿ ಮುಂದುವರಿಸಲು ನಮ್ಮ ದಾನಿಗಳೆಲ್ಲ ಸಹಕರಿಸಬೇಕಂತ ಕೇಳಿಕೊಂಡು, ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಯಾವ ರೀತಿಯಲ್ಲಿ ಕ್ಷೇತ್ರದ ವತಿಯಿಂದ ನಡೀತದ ಅದೇ ರೀತಿಯಲ್ಲಿ ಉತ್ತಮ ಅಂಕ ಗಳಿಸಿದವರಿಗೆ ತೀಯ ಸೇವಾ ಸಮಾಜದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಬರಬೇಕಂತ ಆಶಿಸ್ತೇನೆ. അങ്ങനെ ഞാൻ ഇനിയൊന്നു നിങ്ങളിൽ ചെല്ലുന്ന വിഷയം എന്താ ചെല്ലെങ്കിൽ ഇപ്പല്ലേ സദാശിവമുള്ള ആൾ ചെല്ലിയാൽ തീയ സമാജ തീയറ് ഞങ്ങൾ തീയറ് ചെല്ലിട്ട് ചെല്ലിന് ഭാര്യ ആൾക്ക് ഒരു ರೀತಿ ಸಂಕೋಚ ഓർത്തോട് ചെല്ലെങ്കിൽ ഞങ്ങളെ ഭാഷ മലയാള അല്ല, അതിനൊക്കെ മലാമയെന്ന് ചെല്ലറി. ഈ മലാമ ഭാഷ മുണ്ടോനിക്ക് സാണ് ഞങ്ങൾക്കൊരു ಸಂಕೋಚ. ആരെങ്കിലും അവിടെ കിട്ടിയെങ്കിൽ ചെല്ലെങ്കിൽ ഞങ്ങൾ തുളുനാടിലിരിക്കുന്നവർ ತುಳು ಭಾಷೆ ಎಲ್ಲರೂ ಜಾಸ್ತಿ ಮುಂದಿನ ಭಾಷೆ ತುಳು. ಅವರ ನಡುವೆ ഞങ്ങൾ ಈ ತೀಯರ ಭಾಷೆನ ಹೆಂಗನಪ್ಪ ಮುಂಡೊಂದು ಚೆಲ್ಲವ್ರಿಗೆ ಸಂಕೋಚ ಇರ್ಕೊಂಡು ಬದಿ. ಇದು ಆಯ್ತು ಓಡ್ತಲು ಪೋಯಿನ ಚೆಲ್ಲಿಂಗೆ ಮುಲ್ಕಿನ ಅಪರತೆ ಭಾಗ ಮಂಗಳೂರಿನದೇ ഒരു ഭാഗം മുൽക്കി അതിന് ಅಪರ ശശി ತಿಳಿಸಿಟ್ಟು ഞങ്ങൾ ಈ ಪೋನಾಲಿ ಭಗವತಿ ಕ್ಷೇತ್ರದಲ್ಲಿ അവിടെ ഒരു ಕ್ಷೇತ್ರമുണ്ട്. ആ ಕ್ಷೇತ್ರത്തിൽ 90% ആൾക്ക് മലയാളം ഉണ്ടെന്ന് ಗೊತ್ತಿಲ್ಲ. മലയാള ഞങ്ങളെ ഭാഷ തീയര ഭാഷ ഉണ്ടെന്ന് ಗೊತ್ತಿಲ್ಲ. ಅವರು ಯಾರಾയിട്ട് അവിടുത്തെ ആചാരപ്പെട്ടവരിൽ പറയുന്ന ഭാഷയും ഇത് തുളു പറഞ്ഞു തുളു. അങ്ങനെയായിട്ട് ഇങ്ങനെ ആയെങ്കിൽ ഈ സമാജത്തിൽ ഈ നാട്ടിൽ ഹലവാറ് ഭാഷ ഇന്ന് പിന്നെ നാശമായിക്കൊണ്ട് പോയിനി. അങ്ങനെ ഇനി ഒരു നാൾ ഞങ്ങളുടെ തീയര ഭാഷയും നാശമായിട്ട് പോയി ബായലം ചെല്ലുന്ന ഒരു കണക്കിൽ അത് 1977 അതിൽ സദസ്യമുള്ള ചെല്ലി ആ നേരത്ത് ഈ ഒരു തീയ ಸಮಾಜದಲ್ಲಿ ಬಾಕಿಲವ್ರು ಗುರುತಿಸೋಕೆ ಹಾಕೊಂಡು ಚೆಲ್ಲಿನ ಕಣಕಲ್ಲಿ ಸ್ಥಾಪನೆ ಹಾಕಿನಾರಿ. ಹಂಗೆ ಏನಕ್ಕೆ ನೀವು ಜೀವ ಕಲೆ பண்ணிட்டல ഇനി ಹೆಂಗೆ എനിക്ക് ಜೀವ ಕಲೆ പറഞ്ഞ ನನಕ ഞങ്ങൾ എല്ലാവരും എനിക്ക് ഞാൻ ചെല്ലുന്നിപ്പ ഇത്തരം കന്നഡത്തിൽ വേണ്ടി ഞാൻ സാധാരണ സമയം എല്ലാവരും തുളുമുണ്ടിക്കൊണ്ടുണ്ടെങ്കിൽ മുണ്ടിട്ടിരുന്നില്ലെങ്കിൽ ഞങ്ങളെ മലയാള ഭാഷയുമേ മറന്നിട്ട് പോയി. അത്രത്തോളം അതിന് പിന്നെ മംഗല അതിന് പിന്നെ എൻ്റെ തിരികെ ഉപ്പാൽത്തവ അവ ಬಂದೇನು പിന്നെ അവ ಮುಂದೊಂದೈತೆ ಮಲಯಾಳಿ ಅವಳೊಕ್ಕತ್ತು ಸೇರಿಟ್ಟು ನಾನು ಕೂಡ ಮಲಯಾಳನ ಅಭ್ಯಾಸ ಹಾಕಿಟ್ಟು ಎಲ್ಲ ಸ್ಫೂರ್ತಿ ಬರ್ನೊಂದು ಚೆಲ್ಲಲ್ಲ ಎಲ್ಲ ಶಬ್ದ ಬರ್ನಲ್ಲ ಆ ಹೆಂಗೂ ಮಲಯಾಳನ ഞാൻ മുറി അഭിവൃദ്ധി ആക്കാൻ പ്രയത്നം ആക്കി. അങ്ങനെ ഞങ്ങൾ പോയ അവിടെ വന്നവിടെ തീയറും ചെല്ലിട്ട് ಗುರುತಿಸಲು ಇನ್ನು ಪ್ರಯತ್ನ ಹಾಕೋನು. ಹೆಂಗೆ ಚೆಲ್ಲಿಪ್ಪ 3 ಲಕ್ಷ ആളുണ്ടെങ്കിൽ ചെറിയ ഒരു സമുദായത്തിനവർക്ക് ಎಲ್ಲ ಕರ್ನಾಟಕ ಸರ್ಕಾರത്തിൻ്റെ ലിസ്റ്റിൽ അവർക്ക് മാന്യത കിട്ടിനി. സാധാരണ 5 ലക്ഷത്തോളം ഇരിക്കുന്ന തീയർക്ക് ഞങ്ങൾക്ക് ഇത്രത്തോളം മാന്യത കിട്ടിയിട്ടില്ല. എങ്ങനെ ഞങ്ങൾ ഒഗ്ഗട്ടായിട്ട് വന്നിട്ടില്ല, ഒഗ്ഗട്ടായി ഞങ്ങളെ ഒഗ്ഗട്ടിനെ കാണിച്ചിട്ടില്ല. അങ്ങനെയായിട്ട് ഇനി പിന്നെ കഴിഞ്ഞ് ഞങ്ങൾക്ക് ഒരു സർക്കാരത്തിൻ്റെ അണ്ടറിൽ ഒരു മാന്യത കിട്ടുന്നതൊക്കെ ആക്കണം. അതിനൊക്കെ ഞങ്ങൾ എല്ലാവരും ഒരു പ്രയത്നം ആക്കണം ചെല്ലിട്ട് കേട്ടുകൊണ്ട് ഇന്നത്തെ ഈ ಕಾರ್ಯಕ್ರಮ ಎಲ್ಲ തീരുന്നതിന് ಬೇಕಂತ ಎಲ್ಲ ವ್ಯವಸ್ಥೆ ಉಂಟು. അതിനെಲ್ಲ ಆಯ್ತು ಈಗ ಹೋಗಿ ಚೆಲ್ಟ್ ಕೇಟುಂಡು. പിന്നെ ഒന്ന് ವೃತ್ತಿ ಮಾರ್ಗದರ್ಶನ ಕೊಡ್ಕೊಂಡು ಬಹಳ ಮುಖ್ಯ. ಇದಕ್ಕೆ ಪುಳ್ಳೋರು ಜಾಸ್ತಿ ಬರ್ನಾಯಿ ഇപ്പോൾ ഉണ്ടെങ്കിൽ അവർക്ക് ഞങ്ങൾ ടീച്ചർ നെല്ലാക്ഷക്ക മാർഗദർശനം കൊടുക്കുന്നുണ്ട്. പിന്നെ ഇവിടെ ഞങ്ങളിൽ തീയറിൽ ആണുങ്ങളെ മട്ടിൽ അരുൺ ഉള്ളാൽ ചെന്നാൽ അയാൾ PhD ആക്കിയിട്ട് ഡോക്ടറേറ്റ് കിട്ടിയാൽ അങ്ങനെ പെണ്ണുങ്ങളെ മട്ടിൽ ഞങ്ങൾ ഒരു പെണ്ണ് ഹരിണാക്ഷി ചെന്ന് കുമ്പളത്തെ പെണ്ണ് അവ PhD ആക്കിയിട്ട് ഈ കുറിൽ അവൾക്ക് ഡോക്ടറേറ്റ് കിട്ടിനി. അവൾക്കും കൂടെ
ಅವರಿಗೆ ಅಭಿನಂದನೆ ಸಲ್ಲಿಸಿದುಂಡು. ನಾನು ಈ ವಿಷಯ ಕೇಳಿಟ್ಟು ಎಂಟು ಜನರಿಗೆ ಬಾಕನ್ನ ಹಾಕಿರಿ ಹಾಕಿನ. ಒಂದು ಕಡೆ ಸ್ಪರ್ಧಾಯುಗದಲ್ಲಿ ಕೇವಲ ಅಂಕವೇ ಮಾನದಂಡವಾಗಬಾರದು, ನಯವಿನಯತೆಯೊಂದಿಗೆ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬುವಂತಹ ಕಾರ್ಯ ಅದು ಹೆತ್ತವರಿಂದ ಆಗಬೇಕು, ಅದರ ಕರ್ತವ್ಯ ಎಂದು ಹೇಳಿಕೊಳ್ಳುತ್ತಾ ಮಾತನಾಡಿದ ಬಾಬು ಪಿಲಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಮಯದ ಅಭಾವ ಇದೆ, ಬಹಳಷ್ಟು ಅತಿಥಿಗಳಿದ್ದಾರೆ, ಆದರೆ ಎಲ್ಲರ ಒಕ್ಕೊರಲ ಕೂಗು ನಮಗೆ ಶುಭಾಶಯವನ್ನು ಕೋರೋದು. ಇದಕ್ಕೆ ಎಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಭಗವದ್ಗೀತೆಯ ಸಂಘದ ಅಧ್ಯಕ್ಷರಾಗಿರುವ ಚಿದಾನಂದ ಗುರಿಕರ್ನಂದ್ಯ 2 ನಿಮಿಷದ ಅಮೂಲ್ಯ ಮಾಹಿತಿ ನೀಡಬೇಕಾಗಿ ವಿನಂತಿ. തമ്പ്രാട്ടി നാൽവേരി കാര്യക്കാർത്തി കാര്യക്കാരനും അങ്ങനെമേ ഞങ്ങളെ ഗ്രാമദേവാലയಂತೂ ಸೋಮನಾಥ ದೇವನ ಮುನ್ನ ಬೆಚ್ಚುಂಟು, ಅವರಿಗೆ ಸಾಷ್ಟಾಂಗ ಅಡ್ಡ ಬೀದಿ ಉಂಟು. ಅದೇ ಪ್ರಕಾರ ವೇದಿಕೆನೆ ಮುಂಭಾಗത്തിലുള്ള ഞങ്ങಂತೂ ಅಚ್ಚಮ್ಮಾರ್ಕು ಗುರಿಕಾರಮ್ಮಾರ್ಕು ಅವರ ಆಶೀರ್ವಾದ എടുത്തുಂಟು. ವೇದಿಕೆನೆ ಮೀದ ഞങ്ങಂತೂ ഞങ്ങളെ ತಿಯಾ ಸಮಾಜನೆ ಕೇಂದ್ರ ಸಮಿತಿಯ ಅಧ್ಯಕ್ಷರಾಯ ಸದಾಶಿವ ಉಳ್ಳಾಲ್, ಅದೇ ಪ್ರಕಾರ ಉಳ್ಳಾಳ ವಲಯದ ಅಧ್ಯಕ್ಷ ಜಯಂತ್ ಕೊಂಡಾನ್, ಬಾಕಿನ ಎಲ್ಲ ಗಣ್ಯಾಧಿರಿಗೆ ಎಂಡೆ ನಮಸ್ಕಾರ. ಅದೇ ಪ್ರಕಾರ ತಾತದ ವೇದಿಕೆಯಲ್ಲಿ ಅಮ್ಮಮ್ಮಾರು ಅಚ್ಚಮ್ಮಾರು ಪುಳ್ಳೋರ್ಗೆ ಎಲ್ಲರಿಗೂ ಎಂಡೆ ನಮಸ್ಕಾರ. ಇಪ್ಪ ಎಂದು ಚೆಲ್ಲೆಂಗ್ ಕೂಡ ತಿಯಾ ಸಮಾಜಂತ್ರಿ ಕಣಕ್ಲಿ നല്ല റാങ്ക് എടുത്ത പിള്ളേർക്ക് 85% റാങ്ക് എടുത്ത പിള്ളേർക്ക് ಸ್ಕಾಲರ್ಶಿಪ್ ಕೊಡ್ಕೊಂಡು ನಿರ್ಣಯ ಹಾಕಿದ್ದಾರೆ. ಅದು ನಲ್ಲೆ ಕಾರ್ಯಕ್ರಮ. ಆ ಕಾರ್ಯಕ್ರಮ ಏನು ಮೀತಕ್ಕೂ ನಲ್ಲೆ ಅವಟ್ಟು. ಅದೇ ಪ್ರಕಾರ പിള്ളേർ നല്ല പഠിക്കണം, ಮಾರ್ಕ್ ಎಡ್ದೆ ಮದಿ ಅಲ್ಲಿ ಮಸ್ತ್ ಮಾರ್ಕ್ ಎಡ್ಕಿ ಚೆಲ್ಟು ಇಪ್ಪ ಬಾಬು ಪಿಲಾರ್ ಚೆಲ್ಲಿ ಟಾರ್ಚರ್ ಕೊಡ್ಕೊಂಡು ಬೇಡ ಅಂತೆ ಚೆಲ್ಲಿಂಗ್ പിള്ളേർക്ക് 20 പിള്ളേർ ಮಸ್ತ್ ಸ್ಪೀಡ್ ತಲೆಯಲ್ಲಿ ಎಂದೆಂದ എടുത്തിട്ട് ಸುಸೈಡ್ ಹಾಕೋಂತ ಕಾರ್ಯಕ್ರಮ ಮಸ್ತ್ ಮೇಲೆ നടന്നുകൊണ്ടുണ്ട്. അങ്ങനെ ആയിട്ട് മുത്തുനി നിങ്ങൾ ആര് പറണ്ടവർ അമ്മമാർ ആര് ഒത്തട ഇടണ്ട, പിള്ളേರು അവരത്രയ്ക്ക് പഠിച്ചോണ്ട് പാട്ട് നല്ല മാർക്ക് എടുത്തെങ്കിൽ നിങ്ങൾക്ക് വാടവും അതിന് ബെനങ്ങത്തോ വ്യവസ്ഥ കിട്ടുന്നു. അതേ പ്രകാരം ಇನ್ನೊಂದೆಂದು ಚೆಲ್ಲೆಂಗ್ ഞങ്ങളേಲಿ നല്ല നല്ല പഠിച്ചിട്ട് നല്ല നല്ല ഇപ്പോൾ ഡോക്ടർ ഇതെല്ലാം ആയിട്ടുള്ളവർ ആയെങ്കിൽ ഞങ്ങളൊരു ആശ എന്ത് ചെല്ലെങ്കിൽ IPS പിന്നെ ISI രണ്ട് ഒരു എല്ലാ വ്യവസ്ഥ ആക്കിന്. ഇതൊന്നും നിങ്ങൾ ആരെങ്കിൽ ഞങ്ങളുടെ തിയറിൽ ആവുന്നു ചെല്ലിട്ട് എൻ്റെ ഒരു കലക്കളി വിനന്തി അതിന് ಬೇಡ നിങ്ങൾക്ക് എന്താ കഷ്ടക്കാർ പണ്ടെങ്കിൽ അതിന് ಬೇಡ ഞങ്ങളിൽ വലിയ ധാന്യങ്ങളുള്ളവർ അവരിൽ മുണ്ടിട്ട് ഞങ്ങൾ അതിനെ വ്യവസ്ഥ ആക്കണം. നിങ്ങൾ നല്ല പഠിക്കുക, ഇനി മീത്തക്ക് മുന്നേ പോകണം. അതേ ಪ್ರಕಾರ ತಿಯಾ ಸಮಾಜದಲ್ಲಿ ಇಪ್ಪ ಬೇರೆ ಬೇರೆ ಜಾತಿನವರಿಗೆಲ್ಲ നല്ല ವ್ಯವಸ್ಥೆ ಉಂಟು. ಬೆಳ್ಚಡರಿಗೆ ತಿಯರ್ക്ക് ಬೇನಾಯ ಪಲ್ತು ഞങ്ങൾ ಸರ್ಕಾರದಲ್ಲಿ ಮಾನ್ಯತೆ ಇನ್ನೂ കിട്ടിയിട്ടില്ല എന്ന് ചെല്ലെങ്കിൽ അതിൽ 15 പങ്കടം ഉണ്ട്. തീയൻ ಬೆಳ್ಚಡ അങ്ങനെ ഇങ്ങനെ ചെല്ലിട്ട് സദാശുള്ളലിൽ ഞങ്ങൾ ഒരു വിനന്തി എന്ത് ചെല്ലെങ്കിൽ ഇപ്പം അയാൾക്ക് മുടൻ അധ്യക്ഷമായിട്ടു പിന്നെ കേന്ദ്ര സർക്കാർ ರಾಜ್ಯ ಸರ್ಕಾರದಲ್ಲಿ അതിനെ മുണ്ടിട്ട് ആയത്ര ಬೇಗ തീയറി ಅದು 15 ഒരു ഏതോ ಬೆಳ್ಚಡ ಅಂಟಾವು തീയ ಅಂಟಾವು ಆ 15 ഉണ്ടഞ്ഞಂತ ಬೇರೆ ಬೇರೆ പേരിನ ഒരു പേരിൽ ಹಾಕಿಡ್ನು ചെല്ലിട്ട് ഞങ്ങളൊരു വിനಂತಿ. അതേ ಪ್ರಕಾರ ಬಂದವರಿಗೆಲ್ಲರಿಗೂ ಇಪ್ಪ ಬೀಕನೆಲ್ಲ ವ್ಯವಸ್ಥೆ ಎಲ್ಲ ಹಾಕಿನಾರಿ ಕ್ಷೇತ್ರಕ್ಕೆ ಬಂದುಂಟಿಕೋಣ ಎಲ್ಲರೂ ಅಮ್ಮಮಾರ ಅಚ್ಚಮ್ಮಾರನೆಲ್ಲ ವಿನಂತಿ ಎಂದು ಚೆಲ್ಲೆಂಗ್ നിങ്ങൾ കാലി ಎಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೆ ಬಂದರಿ ಉಳ್ಳಾಲ್ತ ಕ್ಷೇತ್ರಕ್ಕೆ ಅಮ್ಮಂಡಲ್ಲಿ ಬಂದಿಟ್ಟು ಬೇಂಗಿ ಬೇನೆಯಂತ ಪೂಜಾ ಪುರಸ್ಕಾರ ಕೊಡಿಕಿ ಶುಕ್ರವಾರ ಕೂಡ ಅನ್ನದಾನ നടന്നുകൊണ്ടുണ്ട്. എല്ലാവരും അതിൽ പാൽക്കൊള്ളുന്നുണ്ട്. അങ്ങനെ ആയിട്ട് കുഞ്ഞുങ്ങോ വന്നിട്ട് നിങ്ങളെ പുറലിയാകുന്ന ಕಾರ್ಯಕ್ರಮ ബർത്ത്ഡേ ಕಾರ್ಯಕ್ರಮ ಮಂಗಲ್ತಿನ ಆಂಡ ಇನ್ನಿತರ ಏದಾಯಂಗ ഒരു ಕಾರ್ಯಕ್ರಮ ഉണ്ടെങ്കിൽ അതിനെ വന്നിട്ട് നിങ്ങൾ കൂടെ അമ്മൻ്റെ എതിരിൽ തിരി കത്തിച്ചിട്ട് 2000 1,000 കൊടുത്തിട്ട് ഒരു പൂജ കൊടുത്തിട്ടു ആ 1,000 2,000 500 1,000 ആൾ കൂടെ ബേക്കാക്കിട്ട് പോന്നാരി ആ ದಾನ നിങ്ങളുടെ കയ്യിൽ നടക്കട്ട് ചെല്ലിട്ട് എൻ്റെ ಮುಂಡನೆ ಅವಕಾಶ ಕೊಡ್ತೇನೆ. ಧನ್ಯವಾದ. ತೀಯರು ಅಬಲೆಯರಲ್ಲ, ಸಬಲರು. ಸಾಧನೆಗೆ ಅಸಾಧ್ಯವಾದ ಯಾವುದಿಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿ ಬೇಕು. ತಮ್ಮ ಮಾತನಾಡಿದ ತಮಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಇದೀಗ ತೀಯ ಕಣ್ಮಣಿ ಯಾರು ಅಂತೇಳಿ ನಮಗೆ ಗೊತ್ತು. 81ರ ಹರೆಯದಲ್ಲಿ ಕೂಡ 18ರ ತಾರುಣ್ಯ ಇರುವಂತಹ ಸುಹಾಸಿನಿ ಅಕ್ಕ ನಮ್ಮ ಜೊತೆಗಿದ್ದಾರೆ. ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ದಯವಿಟ್ಟು ನಮ್ಮ ಪದಾಧಿಕಾರಿಗಳು ಅವರನ್ನು ಸನ್ಮಾನ ಕುರ್ಚಿಯಲ್ಲಿ ಆಸೀನರಾಗಲು ಅವಕಾಶ ಮಾಡಿಕೊಡಬೇಕು. ಭಾರತೀಯ ತೀಯ ಸಮಾಜ ರಾಷ್ಟ್ರೀಯ ಉಳ್ಳಾಲ ವಲಯ ಕೇವಲ ವಿದ್ಯೆಗೆ ಮಾತ್ರ ಪ್ರೋತ್ಸಾಹವನ್ನು ಕೊಡದೆ ಬೇರೆ ಬೇರೆ ರಂಗಗಳಲ್ಲಿ ಸಾಧಿಸಿದ ಸಾಧಕರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಇದೇ ವೇದಿಕೆಯಲ್ಲಿ ಶ್ರೀಮತಿ ಸುಹಾಸಿನಿ ದಾಮೋದರ್ ಇವರನ್ನು ನಾವು ಹೇಗೆ ಸನ್ಮಾನಿಸ್ತೇವೆಯೋ ಇನ್ನು 3 ಪ್ರತಿಭೆಗಳನ್ನು ನಾವು ಅಭಿನಂದಿಸಲಿಕ್ಕಿದ್ದೇವೆ. ಅವರಲ್ಲಿ ಮುಖ್ಯವಾಗಿ ಅರಿಣಾಕ್ಷಿ, ಪವನ್ ಕೊಲ್ಯ ಹಾಗೂ ನಮ್ಮವರೇ ಆಗಿರುವಂತಹ ಯಾವತ್ತೂ ಪ್ರತಿಫಲವನ್ನು ಬಯಸದ ಸುರೇಖ ಟೀಚರ್ ಅವರಿಗೆ ಇದೀಗ ಪ್ರಥಮವಾಗಿ ಶ್ರೀಮತಿ ಸುಹಾಸಿನಿ ದಾಮೋದರ್ ಅವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ.
ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲದ ಮಹಿಳಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷೆ ಯಾರು ಅಂತ ಕೇಳಿದರೆ ಒಕ್ಕೊರಳ ಕೂಗು ಅದು ಶ್ರೀಮತಿ ಸುಹಾಸಿನಿ ದಾಮೋದರ್. ಒಂದು ಕ್ಷೇತ್ರಕ್ಕೆ ಭದ್ರ ಬುನಾದಿಯನ್ನು ಒದಗಿಸಿಕೊಟ್ಟಂತಹ ಮಹಿಳಾ ವೇದಿಕೆಯಲ್ಲಿ ಸಬಲೀಕರಣಗೊಳಿಸಿದಂತಹ ಹೆಗ್ಗಳಿಕೆ ನಮ್ಮ ಶ್ರೀಮತಿ ಸುಹಾಸಿನಿ ದಾಮೋದರ್ ಅವರಿಗಿದೆ. ಇವರು ಕ್ಷೇತ್ರದೊಂದಿಗೆ ಕೂಡ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಕಳೆದ ವಾರವಷ್ಟೇ ನನ್ನ ತಾಯಿಗೆ ಅನಾರೋಗ್ಯ ಇದ್ದಾಗ ನಾನು ಕೇವಲ ಎಲ್ಲ ಸಂಘ ಸಂಸ್ಥೆಗೆ ಫೋನ್ ಮಾಡಿದೆ, ಯಾರದ್ದೂ ಪ್ರತಿಕ್ರಿಯೆ ಇರಲಿಲ್ಲ. ಆದರೆ ಅನಾರೋಗ್ಯದಲ್ಲಿದ್ದರು ನಮ್ಮ ಸುಹಾಸಿನಕ್ಕ ಕಾಲನ್ನೆತ್ತಿಕೊಂಡು ನಮಗೆ 10,000 ನಗದನ್ನು ಘೋಷಿಸಿದ್ದಾರೆ. ಅವರಿಗೆ ಕೂಡ ನನ್ನ ಪರವಾಗಿ ಪ್ರತ್ಯೇಕವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭಾರತೀಯ ತೀಯ ಸಮಾಜ ಹರೀಶ್ ಉಳ್ಳಾಲ ವಲಯದ ಪರವಾಗಿ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು 2025ರಲ್ಲಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ಕೂಡ ನಮ್ಮ ತೀಯ ಸಮಾಜದ ಸುಹಾಸಿನಿ ಬಬ್ಬುಕಟ್ಟಿಯವರು ಪಡ್ಕೊಂಡಿದ್ದಾರೆ. ಅದಕ್ಕಾಗಿಯೇ ಸುಹಾಸಿನಿ ಬಬ್ಬುಕಟ್ಟಿ ತೀಯರ ಕಣ್ಮಣಿ. ಇವತ್ತು ತೀಯರ ಕಣ್ಮಣಿ ಎಂಬ ಬಿರುದನ್ನು ಕೊಟ್ಟದಕ್ಕೆ ಸಾರ್ಥಕ ಎಂಬಂತೆ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಮಲ್ಲಿಕಾ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ತೀಯ ಸಮಾಜ ಉಳ್ಳಾಳ ವಲಯ, ಉಳ್ಳಾಳ ತಾಲೂಕು. ತೀಯ ಕಣ್ಮಣಿ ಬಿರುದಾಂಕಿತ ಶ್ರೀಮತಿ ಸುಹಾಸಿನಿ ದಾಮೋದರ್, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಇದರ ಮಹಿಳಾ ವೇದಿಕೆಯ ಸ್ಥಾಪನಾಧ್ಯಕ್ಷೆಯಾಗಿರುವ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಇಳಿ ವಯಸ್ಸಿನಲ್ಲೂ ಇವತ್ತಿನ ಯುವಕ ಯುವತಿಯರು ನಾಚಿಸುವಂತಹ ಕಾರ್ಯದಕ್ಷತೆ ಇಡೀ ಜೀವನದುದ್ದಕ್ಕೂ ಸಾರ್ಥಕ. 7 ದಶಕಗಳನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಾವು ತೀಯ ಸಮಾಜ ಅನರ್ಘ್ಯ ರತ್ನವೇ ಸರಿ. ತೀಯ ಸಮುದಾಯಕ್ಕೆ ಮಾತ್ರ ಸೇವೆ ಕೊಡದೆ ಎಲ್ಲ ಸಮುದಾಯದವರು ತನ್ನವರೇ ಎಂಬ ಮನೋಭಾವದಿಂದ ಯಾವುದೇ ಸಂದರ್ಭದಲ್ಲಿ ಸಹಾಯ ಹಸ್ತಕ್ಕೆ ಕೈ ಚಾಚಿದಾಗ ಛಲ ಬಿಡದೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮನಮಿಡಿಯುವ ಮನಸ್ಸು ನಿಮ್ಮದು. ಬೇರೆ ಬೇರೆ ಸಂಘ ಸಂಸ್ಥೆಗಳು ಸೇರಿದಂತೆ ತಮ್ಮಲ್ಲಿರುವ ನಾಯಕತ್ವ ಗುಣಗಳಿಂದಾಗಿ ತಮಗೆ ಸಿಕ್ಕಿರುವ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವಿರಿ. ಕರ್ಮಣ್ಣೇ ವಾಧಿಕಾರಸ್ಥೆ ಎಂಬ ಮಾತಿನಂತೆ ಕರ್ತವ್ಯವೇ ದೇವರೆಂದು ನಂಬಿರುವ ತಾವು ಮಹಿಳೆಯರು, ಆಸಕ್ತರು, ಬಡವರು, ರೋಗಿಗಳು, ವಿಕಲಚೇತನರು, ಅಸಹಾಯಕರು, ವಿದ್ಯಾರ್ಥಿಗಳು, ದುರ್ಬಲರು ಇವರೆಲ್ಲರ ಕಣ್ಣೀರು ಒರೆಸಿರುವ ತಮಗೆ ವಿವಿಧ ಸಂಘ ಸಂಸ್ಥೆಗಳು ಅಭಿನಂದನೆ, ಸನ್ಮಾನ ನೀಡಿರುವುದು ನಿಮ್ಮ ಚಲನಶೀಲ ವ್ಯಕ್ತಿತ್ವಕ್ಕೆ ಸಂದ ಗೌರವವಾಗಿದೆ. ಇದಲ್ಲದೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಉಳ್ಳಾಳ ವೀರಾರಾಣಿ ಅಬ್ಬಕ್ಕ ಪ್ರಶಸ್ತಿ 2024-2025ನೇ ಸಾಲಿನಲ್ಲಿ ಬಂದಿರುವುದು ಇಡೀ ತೀಯ ಸಮಾಜಕ್ಕೆ ಸಂದ ಕಿರೀಟವಾಗಿದೆ. ಶ್ರೀ ಭಗವತಿಯ ಅನುಗ್ರಹದಿಂದ ನಿಮಗೆ ಆರೋಗ್ಯ ಸೌಭಾಗ್ಯ ಪ್ರಾಪ್ತಿಯಾಗಲಿ ಎಂದು ಬೇಡಿಕೊಳ್ಳುತ್ತಾ ಭಾರತೀಯ ತೀಯ ಸಮಾಜ ಉಳ್ಳಾಳ ವಲಯದ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಸಂದರ್ಭದಲ್ಲಿ ತೀಯ ಸಮಾಜದ ಗಣ್ಯರ ಉಪಸ್ಥಿತಿಯಲ್ಲಿ ಅತ್ಯಂತ ಆದರ ಗೌರವದಿಂದ ತೀಯ ಕಣ್ಮಣಿ ಬಿರುದು ಪ್ರದಾನದೊಂದಿಗೆ ಸಮರ್ಪಿಸುತ್ತಿರುವ ಸನ್ಮಾನ ಪತ್ರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಭಾರತೀಯ ತೀಯ ಸಮಾಜ ಉಳ್ಳಾಳ ವಲಯ ಇರಬೇಕು ಅಂತೇಳಿ ನಮ್ಮೆಲ್ಲರ ಭಿನ್ನಹ. ಶಾಲು ಒದಿಸಿ ಫಲಪುಷ್ಪ ನೆನಪಿನ ಕಾಣಿಕೆಯ ಗೌರವ, 7 ದಶಕಗಳ ಸಾರ್ಥಕ ಸಮಾಜ ಸೇವೆಯ ಕೈಗನ್ನಡಿಯಾಗಿ ಸನ್ಮಾನ ಪತ್ರವನ್ನು ಕೂಡ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ನೀಡಿ ಗೌರವಿಸಬೇಕು. ಕಾಯಕವೇ ಕೈಲಾಸ ಎಂದು ನಂಬಿರುವವರು ಶ್ರೀಮತಿ ಸುಹಾಸಿನಿ ದಾಮೋದರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ಓರ್ವರಾದರೂ ಕೂಡ ಸಾಧನೆಗಳ ಸರದಾರೆ ಶ್ರೀಮತಿ ಸುಹಾಸಿನಿ ದಾಮೋದರ್. ತಮಗೆ ಇನ್ನಷ್ಟು ಆಯುರ, ಆರೋಗ್ಯ, ಸಕಲ ಸೌಭಾಗ್ಯ ಪ್ರಾಪ್ತಿಯಾಗಲಿ. ಶ್ರೀ ಚಿರುಂಬ ಭಗವತಿ ಮಾತೆಯ ಸಕಲ ಅನುಗ್ರಹ ನಿಮ್ಮ ಮೇಲಿರಲಿ ಎಂಬ ಆಶಯದೊಂದಿಗೆ ತಮಗಿದು ಗೌರವದ ಅಭಿನಂದನೆ. ವೇದಿಕೆಯಲ್ಲಿರುವ ಎಲ್ಲ ಸಮಾಜ ಬಾಂಧವರೇ, ಗುರುಕಾರರೇ, ಆಚಾರ ಭಟ್ಟವರೇ, ಮುಂದಿರುವ ನನ್ನ ಪ್ರೀತಿಯ ಸಮಾಜ ಬಾಂಧವರೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಏನು ಮಾತಾಡಲಿ, ದೇವರು ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿ, ಬಡವರಿಗೆ ಯಾವಾಗಲೂ ದಾನದ ಪ್ರಕಾರ ಅಲ್ಲ, ಅವರಿಗೆ ಕೊಡುವುದು ಯಾವುದೇ ಇರಲಿ, ಹಣದಲ್ಲಾಗಲಿ ಯಾವುದರಲ್ಲೇ ಆಗಲಿ ನಾವು ಕೊಟ್ಟೇ ಕೊಡಬೇಕು. ಹಾಗೆ ನಾನು ನಮ್ಮ ತೀಯ ಸಮಾಜದವರಿಗೆ ಒಮೇಗ ಫೌಂಡೇಶನ್ ಅಂತ ಇದೆ, ಬಡವರಿಗೆ, ಕಲಿಯುವ ಮಕ್ಕಳಿಗೆ, ಹುಷಾರಿಲ್ಲದವರಿಗೆ ನಾನು
ಹಣ ತೆಗೆದುಕೊಡ್ತೇನೆ. 30,000 ಬಡವರಿಗಾದರೆ 30,000, ಸ್ವಲ್ಪ ಇದಿದ್ರೆ 10,000 ಹೀಗೆಲ್ಲ ಕೊಡಿಸ್ತೇನೆ. ಅಂದರೆ ಅವರು ಹುಷಾರಿಲ್ಲದವರಾದರೆ ಅವರದ್ದು ಫೋಟೋ, ಡಾಕ್ಟರ್ಸ್ ಚೀಟಿ ಮತ್ತು ಆಧಾರ್ ಕಾರ್ಡ್ ಇಷ್ಟು ಬೇಕು, ಅವರ ಅಡ್ರೆಸ್ಸು, ಫೋನ್ ನಂಬರ್. ಮತ್ತು ವಿದ್ಯಾಭ್ಯಾಸಕ್ಕೆ 10,000, ಅದು ಕೂಡ ಹಾಗೆಯೇ ಆಧಾರ್ ಕಾರ್ಡ್, ಫೋಟೋ. ಅದು ಫಸ್ಟ್ ಬಂದವರಿಗೆ ಮಾತ್ರ ಕೊಡ್ತಾರೆ, ಬಡವರಿಗೆ ವಿದ್ಯೆಗೆ ಅಂತ ಕೊಡ್ತಾರೆ. ಮತ್ತು ಹೈಸ್ಕೂಲಲ್ಲಿ ಆಗಲಿ ಸೆಕೆಂಡ್ PUC ಆಗಿ ಫಸ್ಟ್ ಬಂದರೆ ರ್ಯಾಂಕ್ ಸ್ಟೂಡೆಂಟ್ ಆದರೆ ಅವರಿಗೂ ಹಣ ಕೊಡಿಸ್ತೇನೆ. ಆದ ಕಾರಣ ಎಲ್ಲ ನಮ್ಮ ಸಮಾಜ ಬಾಂಧವರು, ಬೇರೆ ಯಾರಾದರೂ ನಮ್ಮವರು ಯಾರು ಹುಷಾರಿಲ್ಲದೆ ಇದ್ದರೆ ನನಗೆ ಫೋನ್ ಮಾಡಿ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ನನಗೆ ಹುಷಾರಿಲ್ಲದಿದ್ದರೂ ನಾನು ಏಜ್ ಆದರೂ ನನ್ನ ಸಮಾಜ ಸೇವೆಯನ್ನು ನಾನು ಬಿಡುವುದಿಲ್ಲ. ಮನೆಯಲ್ಲಿ ಕೂತುಕೊಂಡೇ ಕೆಲಸ ಮಾಡ್ತೇನೆ ಅಂತ ಭರವಸೆ ಕೊಟ್ಟು ನನಗೆ ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇದೀಗ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರಿಣಾಕ್ಷಿ ಸುವರ್ಣ ಇವರನ್ನು ಅಭಿನಂದಿಸುವ ಕಾರ್ಯಕ್ರಮ ಇದೆ. ದಯವಿಟ್ಟು ಡಾಕ್ಟರ್ ಅರಿಣಾಕ್ಷಿ ಸುವರ್ಣ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಡಿಸೆಂಬರ್ 2, 1993ರಲ್ಲಿ ಜನಿಸಿದ ತಾವು ಸುಂದರ ಹಾಗೂ ರಾಜೀವಿ ಇವರ ಪುತ್ರಿಯಾಗಿದ್ದುಕೊಂಡು ಪ್ರಾಥಮಿಕ ಪ್ರೌಢಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಸ್ನಾತಕೋತ್ತರ ಪದವಿಯನ್ನು ಗಳಿಸಿ ಸ್ನಾತಕೋತ್ತರ ಪದವಿಯನ್ನು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಲ್ಲಿ ಪಡೆಕೊಂಡು MBAಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ 4ನೇ ರ್ಯಾಂಕ್ನ ಸಾಧನೆಯನ್ನು ಮಾಡಿದ್ದೀರಿ. ಶ್ರೀನಿವಾಸ ವಿಶ್ವವಿದ್ಯಾಲಯ ಮಂಗಳೂರಲ್ಲಿ PhD, ಸಂಶೋಧನೆ ವಿಷಯ ಬೀಡಿ ಕಾರ್ಮಿಕರಲ್ಲಿ ಹಣಕಾಸು ಜಾಗೃತಿ, ಉಳಿತಾಯ ಮತ್ತು ಹೂಡಿಕೆ ಪ್ರವೃತ್ತಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಅಧ್ಯಯನ, ಇದರಲ್ಲಿ PhDಯನ್ನು ಗಳಿಸಿದ್ದೀರಿ. ಶೈಕ್ಷಣಿಕ ಸೇವೆ ಮತ್ತು ಅನುಭವ, ಒಟ್ಟು 8 ವರ್ಷಗಳ ಉಪನ್ಯಾಸಕ ಅನುಭವ ಇರುವ ತಾವು ಮೆರಿಡಿಯನ್ ಕಾಲೇಜು ಸೋಮೇಶ್ವರ, ಶ್ರೀನಿವಾಸ ವಿಶ್ವವಿದ್ಯಾಲಯ ಮಂಗಳೂರು, ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಮಂಗಳೂರು, ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರು ಗ್ರಾಫಿಕ್ ಎರಾ ವಿಶ್ವವಿದ್ಯಾಲಯ ಡೆಹರಾಡೂನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ನಮ್ಮ ಭಾರತೀಯತೆಯ ಸಮಾಜ ಶ್ರೀ ಉಳ್ಳಾಲ ವಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಅವರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ಗೌರವದೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಬೋಧನಾ ಕ್ಷೇತ್ರದಲ್ಲಿ ಪ್ರಮುಖವಾದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NET ಹಾಗೂ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET ಪರೀಕ್ಷೆಯಲ್ಲೂ ಕೂಡ ಉತ್ತೀರ್ಣರಾಗಿ ತಾವು ICSSR ಅನುದಾನದಲ್ಲಿ ಕ್ರೈಸ್ಟ್ ವಿಶ್ವವಿದ್ಯಾಲಯ ಕೈಗೊಂಡ ಸಂಶೋಧನಾ ಯೋಜನೆಯಲ್ಲಿ ಸಂಶೋಧನಾ ಸಹಚರಿಯಾಗಿ ಕೆಲಸ ಮಾಡಿರುವ ಅನುಭವ ಹೊಂದಿದ್ದೀರಿ. ಭಾರತೀಯತೆಯ ಸಮಾಜ ರಿಷ್ಟ್ರ ಉಳ್ಳಾಲ ವಲಯದಿಂದ ತಮಗಿದು ಗೌರವದ ಅಭಿನಂದನೆ. ಶಾಲು ಹೊದಿಸಿ ನೆನಪಿನ ಕಾಣಿಕೆಯ ಗೌರವದೊಂದಿಗೆ. ಸುರೇಖಾ ಜಯಪ್ರಕಾಶ್ ಅವರನ್ನ ಅಭಿನಂದಿಸೋಣ. ಅವರು ಯಾವತ್ತೂ ಕೂಡ ಅಭಿನಂದನೆ ಸ್ವೀಕರಿಸೋರಲ್ಲ. ಇವತ್ತು ನಮಗೆ ಸುಹಾಸಿನಿ ಬಾಬುಗೌಟೆಯನ್ನು ವೇದಿಕೆ ತರಲಿಕ್ಕೆ ಅಷ್ಟು ಕಷ್ಟವಾಗಲಿಲ್ಲ, ಆದರೆ ಸುರೇಖಾ ಜಯಪ್ರಕಾಶ್ ಅವರು ಬರಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅವರನ್ನು ಆದಷ್ಟು ವೇದಿಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಪದ್ಮನಾಭ ಹಾಗೂ ಶ್ರೀಮತಿ ಸರೋಜಿನಿ ದಂಪತಿಗಳ 3 ಸುಪುತ್ರಿಯರಲ್ಲಿ ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಜ್ಯೇಷ್ಠ ಪುತ್ರಿಯಾಗಿರುತ್ತಾರೆ. SLC ಹಾಗೂ PUC ಶಿಕ್ಷಣವನ್ನು ಮದನಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿರುವ ಇವರು ಪದವಿ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜು ಹಂಪನಕಟ್ಟೆಯಲ್ಲಿ ಪೂರೈಸಿರುತ್ತಾರೆ. 1991 ಸೆಪ್ಟೆಂಬರ್ 11ರಂದು ಕಾಸರಗೋಡಿನ ಶ್ರೀ ಜಯಪ್ರಕಾಶ್ ಇವರನ್ನು ವರಿಸಿ 2 ಮುದ್ದಾದ ಮಕ್ಕಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರ ಪುತ್ರಿ ಬ್ಯಾರಿಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 2000 ಇಸವಿಯಲ್ಲಿ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆಗೆ ಮುಂದಾಗಿರುವ ಸರಿಸುಮಾರು 25 ವರ್ಷಗಳ ಹೆಚ್ಚು ಸಾರ್ಥಕ ಪಯಣವನ್ನು ಗಳಿಸಿರುವಂತಹ ಇವರ ಶಾಲೆ ಈ ವರ್ಷ 100% ರಿಸಲ್ಟ್ ಅನ್ನು ಗಳಿಸಿದೆ.
ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮ ತೊಡಗಿಸಿಕೊಂಡು ಭಾರತೀಯ ಇತಿಹಾಸ ಸಮಾಜ ಉಳ್ಳಾಲ ವಲಯದಲ್ಲಿ ಕೂಡ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಪ್ರಸಾದ ರೂಪವಾಗಿ ಭಾರತೀಯ ಇತಿಹಾಸ ಸಮಾಜ ಉಳ್ಳಾಲ ವಲಯದ ಗೌರವದ ಅಭಿನಂದನೆ ನೀಡ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನ ಗೌರವಿಸಬೇಕಾಗಿ ವಿನಯಿಸಿಕೊಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು ಅಧ್ಯಾಪಕರ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ಪ್ರತಿಭಾ ಪುರಸ್ಕಾರದ ಸಮಾರಂಭದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕೂಡ ತನ್ನ ಮಗಳ ಹೆಸರಲ್ಲಿ ನಗದನ್ನು ನೀಡಿ ಸಹಕರಿಸ್ತಾ ಇದ್ದಾರೆ. ಇದು ಅವರು ಶೈಕ್ಷಣಿಕ ರಂಗಕ್ಕೆ ಕೊಡುವಂತಹ ಪ್ರೋತ್ಸಾಹ. ಕಾಯಕವೇ ಕೈಲಾಸ ಎನ್ನುವಂತಹ ಮಾತನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಸಾರ್ಥಕ ಬದುಕನ್ನು ಕಂಡಿರುವಂತಹ ಸುರೇಖಾ ಜಯಪ್ರಕಾಶ್ ಅವರ ಮುಂದಿನ ಎಲ್ಲ ಬಾಳು ಹಸನಾಗಲಿ ಎಂಬ ಆರೈಕೆಯೊಂದಿಗೆ ಭಾರತೀಯ ಇತಿಹಾಸ ಸಮಾಜ ರಿಜಿಸ್ಟರ್ ಉಳ್ಳಾಲ ವಲಯ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ಯುವ ನಾಯಕ ಪವನ್ ಕೊಲ್ಯ ಇವರು ಕೂಡ ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸುವರಲ್ಲ. ಹಾಗಾಗಿ ನಮ್ಮೆಲ್ಲರ ಒಕ್ಕೊರಳ ಕೂಗಿನ ಮೇರೆಗೆ ಪ್ರೀತಿ ಇಟ್ಟು ತಾವು ಬರಬೇಕಾಗಿ ವಿನಯಿಸಿಕೊಳ್ತಾ ಇದ್ದೀವಿ. ಪವನ್ ಕೊಲ್ಯ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಭಾರತೀಯ ಇತಿಹಾಸ ಸಮಾಜಕ್ಕೊಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇವರು ನಮಗೆ ಗೊತ್ತಿದೆ, ನಮ್ಮ ತುಳುವರ ಒಂದು ಸಂಘ ಏನಿದೆ ಬಹಳಷ್ಟು ಮುಂಚೂಣಿಯಲ್ಲಿ ಇದ್ದುಕೊಂಡು ಅದರಲ್ಲಿ ಕೈಯನ್ನು ಜೋಡಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ಅಭಿನಂದನೆ. ಹಾಗಾಗಿ ಅವರನ್ನು ಎಲ್ಲ ಅತಿಥಿ ಗಣ್ಯರು ಕೂಡ ಶಾಲು ಹೊದಿಸಿ ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿನಯಿಸಿಕೊಡ್ತಾ ಇದ್ದೇವೆ. ಉಳ್ಳಾಲ ತಾಲೂಕು ತುಳುವ ಮಹಾಸಭೆಗೆ ಯುವ ನಾಯಕನಾಗಿ ಆಯ್ಕೆಯಾಗಿರುವಂತಹ ಪವನ್ ರಾಜ್ ಕೊಲ್ಯ ನೇಮಕವಾಗಿದ್ದು ತೀಯಾ ಸಮಾಜದ ಹೆಗ್ಗಳಿಕೆ. ತುಳುನಾಡಿನ ಅಸ್ಮಿತೆಯ ಪ್ರತೀಕವಾಗಿರುವಂತಹ ತುಳುವ ಮಹಾಸಭೆ ತನ್ನ ಶತಮಾನ ಸಂದರ್ಭದಲ್ಲಿ ಹೊಸ ಚಟುವಟಿಕೆಗಳಿಗೆ ಪುನಶ್ಚೇತನ ನೀಡುವ ಈ ಸಂದರ್ಭದಲ್ಲಿ ಈ ಎಲ್ಲ ಉದ್ದೇಶದೊಂದಿಗೆ ಉಳ್ಳಾಲ ತಾಲೂಕು ಘಟಕದ ಸಂಚಾಲಕರಾಗಿ ಯುವ ನಾಯಕ BBM ಪದವೀಧರ ತುಳು ಭಾಷಾ ಸಂಸ್ಕೃತಿಯ ಸೇವಾಭಿಮಾನಿ ಪವನ್ ರಾಜ್ ಕೊಲ್ಯ ನೇಮಕ ಆಗಿದ್ದಾರೆ. ಅದಕ್ಕಾಗಿ ಟೈಮ್ಸ್ ಆಫ್ ಕುಳ್ಳ ಪತ್ರಿಕೆಯ ಪ್ರಾರಂಭ ಹಂತದಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ ಪವನ್ ರಾಜ್ ತುಳು ಭಾಷೆ ಹಾಗೂ ಸಂಸ್ಕೃತಿಯ ಸಂರಕ್ಷಣೆಗೆ ನಿಷ್ಠೆಯಿಂದ ಹಲವಾರು ಕಾರ್ಯಗಳು ತೊಡಗಿಸಿ ನಾಡು ನುಡಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದುಕೊಂಡು ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅದಕ್ಕಾಗಿ ಇವತ್ತು ಭಾರತೀಯ ಇತಿಹಾಸ ಸಮಾಜ ರಿಜಿಸ್ಟರ್ ಉಳ್ಳಾಲ ವಲಯದ ಪರವಾಗಿ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ವೇದಿಕೆಯಲ್ಲಿ ಎಲ್ಲರ ಪರವಾಗಿ ಗೌರವದ ಅಭಿನಂದನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಣಿಯಣ್ಣ ಎಂದು ಜನಜನಿತವಾಗಿರುವಂಥ ಪ್ರಕಾಶ್ ಕೋಟಿನವರು ಬರಬೇಕಾಗಿತ್ತು. ಇವತ್ತಿನ ಊಟದ ವ್ಯವಸ್ಥೆಯನ್ನು ಅವರೇ ಮಾಡಿದ್ದಾರೆ. ನಾವು ಕೇವಲ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ ನಾನೇ ಊಟವನ್ನು ಕೊಡ್ತೇನೆ ಅಂತ ಹೇಳಿದಂತಹ ಒಂದು ಮನಸ್ಸು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಬೇಕಿತ್ತು. ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಅಭಿನಂದನೆ ನೀಡಲಿಕ್ಕಿದ್ದೇವೆ. ಇನ್ನು ಕಾರ್ಯಕ್ರಮದ ಮುಖ್ಯವಾದ ಭಾಗಕ್ಕೆ ಬರೋಣ. ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಬಂಧುಗಳೇ, ಆರಂಭದಲ್ಲಿ ಹೇಳಿದೆ, ಒಮ್ಮೆ ಸೋತವರು ಮುಂದೆಂದು ಸೋಲದಾಗಿ ನಮ್ಮೊಳಗೆ ನಮ್ಮತನವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, ದಿಟ್ಟತನದಿಂದ ಹೋರಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಅಂಕ ಕಡಿಮೆ ಇದೆ ಎಂದುವಂತಹ ಒಂದು ಕೀಳರಿಮೆ ಇದೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಒಂದು ಪಾಠವನ್ನು ಕಲಿಸಬೇಕು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂತಹ ಕೆಲವೊಂದು 85% ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಕ ಶಕ್ತಿ ಆಗಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಕೂಡ ದಿನದ ಎಲ್ಲ ಗಂಟೆ ಮೊಬೈಲಲ್ಲಿ ತನ್ನ ಸಮಯವನ್ನು ಕಳೆಯದೆ ಓದಿನ ಕಡೆಗೆ ಗಮನ ಕೊಟ್ಟು ಅವರು ಅಂಕವನ್ನು ಗಳಿಸಿದ್ದಾರೆ. ಅದಕ್ಕಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಇವರು ಮಾಡೆಲ್ ಆಗಲಿ ಎಂಬ ಕಾರಣದಿಂದ ಇದೀಗ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮವನ್ನು ಸುರೇಖಾ ಟೀಚರ್ ಅವರು ನಡೆಸಿಕೊಡಬೇಕಾಗಿ ವಿನಯಿಸಿಕೊಡ್ತಾ ಇದ್ದೇನೆ. 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 90% ಗಳಿಸಿರುವಂತ ವಿದ್ಯಾರ್ಥಿಗಳ ಹೆಸರನ್ನು ಕರೆಯಲಾಗುವುದು. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಪದ್ಮನಾಭ ಹಾಗೂ ಶ್ರೀಮತಿ ಪವಿತ್ರ ಇವರ ಸುಪುತ್ರ. ಇವರು ಗಳಿಸಿದ ಅಂಕ 603, 96.48%. ಸಂಚಿತಾ ಸಿ, ಶ್ರೀ ಚರಣ್ ಕುಮಾರ್ ಹಾಗೂ ಶ್ರೀಮತಿ ಶ್ವೇತಾ ಚರಣ್ ಇವರ ಸುಪುತ್ರಿಯಾಗಿರುತ್ತಾರೆ. ಇವರು 600 ಅಂಕಗಳನ್ನು ಗಳಿಸಿ 96% ಅಂಕವಾಗಿರುತ್ತದೆ.
ಶ್ರೀಮಾ ಜಯಕುಂದರ್, ಶ್ರೀ ಜಲಜಾಕ್ಷ ಹಾಗೂ ಶ್ರೀಮತಿ ಮಮತಾ ಇವರ ಸುಪುತ್ರೆ. ಇವರು ಗಳಿಸಿದ ಅಂಕ 598, 95.68%. ಸಿಂಚನ್ MP, ಶ್ರೀ ಮಧುಸೂದನ್ ಹಾಗೂ ಶ್ರೀಮತಿ ಪ್ರತಿಭಾ ಇವರ ಸುಪುತ್ರ, ಗಳಿಸಿದ ಅಂಕ 596, 95.36%. ವೇದಿಕೆಯಲ್ಲಿರುವ ಗಣ್ಯರು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ. ಇಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಪಡೆಯಬೇಕಾದರೆ ಅವರು ವಿದ್ಯಾರ್ಜನೆಯಲ್ಲಿ ಹಲವಾರು ಬಾರಿ ಸೋಲನ್ನು ಕೂಡ ಕಂಡಿರಬಹುದು. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ. ಸೋಲದಿದ್ದರೆ ನೀನೆಂದೂ ಕಲಿಯುವುದಕ್ಕಿಲ್ಲ, ಕಲಿಯದಿದ್ದರೆ ನೀನೆಂದೂ ಬದಲಾಗುವುದಿಲ್ಲ, ಬದಲಾಗದಿದ್ದರೆ ನಿಂತ ನೀರಾಗಿರುತ್ತೀರಿ. ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಇದಕ್ಕೆ ಸಾಕ್ಷಿ ವೇದಿಕೆಯಲ್ಲಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ನಮ್ಮ ಈ ಕರೆಗೆ ಆಗಮಿಸುವಂತಹ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ವಿದ್ಯಾರ್ಜನೆಯನ್ನು ಪ್ರೋತ್ಸಾಹಿಸುವ ಕೊಡುಗೈ ದಾನಿಗಳಿಂದ ವಿದ್ಯಾರ್ಥಿಗಳಿಗೆ ಗೌರವದ ಅಭಿನಂದನೆ. 2025 ಪ್ರತಿಭಾ ಪುರಸ್ಕಾರ ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯ ಇದರ ವತಿಯಿಂದ. ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ, ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕೊನೆಗೆ ಛಾಯಾಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಡಲಿಕ್ಕಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಕೊನೆಗೆ ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ಛಾಯಾಚಿತ್ರೀಕರಣಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಈ ವರ್ಷ ಸರಿಸುಮಾರು 21 ಪ್ರತಿಭಾನ್ವಿತ ತೀಯ ವಿದ್ಯಾರ್ಥಿಗಳು ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುವ ಉದ್ದೇಶದಿಂದ ಅಂಕದಲ್ಲಿ ಕೆಲವೊಂದು ವ್ಯತ್ಯಾಸವನ್ನು ಮಾಡಲೂಬಹುದು. ಹಾಗಾಗಿ ಮುಂದಿನ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಶಯ ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ್ದು. ಶಾಲು, ಫಲವಸ್ತು, ಸ್ಮರಣಿಕೆ, ಪ್ರಶಂಸಾ ಪತ್ರ, ಗೌರವ ನಗದಿನೊಂದಿಗೆ ಭಾರತೀಯ ತೀಯ ಸಮಾಜ ರಿಜಿಸ್ಟರ್ಡ್ ಉಳ್ಳಾಲ ವಲಯದ ಪರವಾಗಿ ಪ್ರತಿಭಾ ಪುರಸ್ಕಾರ 2025 ಶ್ರೀಮತಿ ಶಶಿಕಲಾ ಇವರ ಸುಪುತ್ರೆ, ಗಳಿಸಿದ ಅಂಕ 571, 91.96%. ಗಗನ್ ಡಿ, ಶ್ರೀ ಭರತ್ ಕುಮಾರ್, ಶ್ರೀಮತಿ ಹಿಮವಾಣಿ ಇವರ ಸುಪುತ್ರ, ಗಳಿಸಿದ ಅಂಕ 571, 91.36%. ದಿಶಾ ಡಿ, ಶ್ರೀ ದಿಲೀಪ್ ಕುಮಾರ್ ಎಸ್, ಶ್ರೀಮತಿ ಸರಿತಾ ಇವರ ಸುಪುತ್ರೆ, ಗಳಿಸಿದ ಅಂಕ 569, 91.04%. ಖುಷಿ ವಿ ಕೋಟ್ಯಾನ್, ಶ್ರೀ ವಿಶ್ವನಾಥ, ಶ್ರೀಮತಿ ಗೀತಾ ಇವರ ಸುಪುತ್ರೆ, ಗಳಿಸಿದ ಅಂಕ 561, 89.76%. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲು ಹೊದಿಸಿ ಫಲವಸ್ತು ನೀಡಿ ಪ್ರಶಂಸಾ ಪತ್ರದೊಂದಿಗೆ ನೆನಪಿನ ಕಾಣಿಕೆಯ ಗೌರವ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಕಿವಿಮಾತು ಕೂಡ ಇಂದಿನ ಕಾಲಘಟ್ಟದಲ್ಲಿ ಪ್ರಸ್ತುತ. ಸದಾ ನಿನ್ನ ಮಾತು ಶಕ್ತಿಪೂರ್ಣವಾಗಿರುವಂತೆ ನೋಡಿಕೊ, ನಿನ್ನ ಮಾತುಗಳಲ್ಲೂ ಸದಾ ಶಕ್ತಿಯೇ ಚಿಮ್ಮುತ್ತಿರಲಿ. ನಾನು ದುರ್ಬಲ, ನನ್ನ ಕೈಯಲ್ಲಿ ಏನಾದೀತು ಎಂದು ಹೇಳಿಕೊಳ್ಳುತ್ತಲೇ ಇದ್ದರೆ ಮನುಷ್ಯ ಕೈಲಾಗದವನೇ ಆಗುತ್ತಾನೆ, ಕಸಕ್ಕಿಂತ ಕಡೆಯಾಗುತ್ತಾನೆ, ಸಾಕಿನ್ನು ದೌರ್ಬಲ್ಯ. ಸ್ವಾಮಿ ವಿವೇಕಾನಂದರ ಮಾತನ್ನು ಬಾಳಿನಲ್ಲಿ ಅಳವಡಿಸಿಕೊಂಡಾಗ ಇಂಥ ಪ್ರತಿಭಾ ಪುರಸ್ಕಾರ ಪಡೆಯಲು ಸಾಧ್ಯ.
ವಿದ್ಯಾರ್ಥಿಗಳ ಗಮನಕ್ಕೆ. ವೈಷ್ಣವಿ ಗೌರವವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಗೌರವಿಸಿದ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಕ್ಕೆ ದಿಶಾ ಡಿ ಉಳ್ಳಾಳ್, ಶ್ರೀ ದಿನೇಶ್ ಕುಮಾರ್ ಹಾಗೂ ಶ್ರೀಮತಿ ಹೇಮಲತಾ ಇವರ ಸುಪುತ್ರೆ ಗಳಿಸಿದ ಇವರ ಶೇಕಡ 89.6%. ರಿಷಬ್ ಪಿ ಉಳ್ಳಾಳ, ಶ್ರೀ ಪುರುಷೋತ್ತಮ, ಶ್ರೀಮತಿ ದಿವ್ಯಾ ಇವರ ಸುಪುತ್ರರಾಗಿರುತ್ತಾರೆ. ಗಳಿಸಿದ ಅಂಕ 547, 87.52%. ಶ್ರೇಯಾ ಜೆ ಬಂಗೇರ, ಶ್ರೀ ಜಯಪ್ರಸಾದ್, ಶ್ರೀಮತಿ ಪ್ರಜಿತಾ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 533, 85.28%. ಪ್ರೇಕ್ಷಾ, ಶ್ರೀ ಜೀವನ್, ಶ್ರೀಮತಿ ಪ್ರಿಯಾ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 532, 85.12%. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿ ಬೇಕು. ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ಸತತ ಪ್ರಯತ್ನದಿಂದ ಗುರಿ ಮುಟ್ಟಲು ಸಾಧ್ಯ ಎಂದು ತೋರಿಸಿಕೊಟ್ಟ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇದೀಗ. ನಾಲ್ಕು 25ನೇ ಸಾಲಿನಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಹೆಸರು ಈ ಕೆಳಗಿನಂತಿದೆ. ಶ್ರೀಯಾ ನವೀನ್ ಉಳ್ಳಾಳ್,
ಶ್ರೀ ನವೀನ್ ಉಳ್ಳಾಳ್ ಶ್ರೀಮತಿ ಸುಮಿತ್ರಾ ಕೆ ಇವರ ಸುಪುತ್ರಿಯಾಗಿರುತ್ತಾರೆ. ಇವರು ಗಳಿಸಿದ ಅಂಕ 569, 94.83%. ಶ್ರೀ ಬ್ರಿಜೇಶ್ ಕೆ ಶ್ರೀಮತಿ ಸೌಮ್ಯ ಬಿ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 565, 94.16%. ಯಜ್ಞ ಪಿ ಶ್ರೀ ಪ್ರಭಾಕರ ಬೆಳ್ಚಾಡ ಶ್ರೀಮತಿ ತೇಜಾಕ್ಷಿ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 540, 90%. ಪ್ರಜ್ಞಾ ಶ್ರೀ ಪ್ರದೀಪ್ ಶ್ರೀಮತಿ ಜಯಂತಿ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 537, 89.5%. BV ತನಿಷಾ ಶ್ರೀ ಭಾಸ್ಕರ ಶ್ರೀಮತಿ ವಸಂತಿ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 527, 87.83%. ವೇದಿಕೆಯಲ್ಲಿರುವ ಗಣ್ಯರಲ್ಲಿ ವಿನಂತಿ, ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಅಂತೆಯೇ ಶ್ರೀ ತಾರನಾಥ ಕೊಡ್ಮಾಳ್ ಗೌರವ ಸಲಹೆಗಾರರು ಚೀರುಂಬ ಭಗವತಿ ಕ್ಷೇತ್ರ, ತಾವುಗಳು ಒಡಗೂಡಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸುರೇಖಾ ಚಂದ್ರಾಸ್ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಅಲ್ಲಿ ಸಿಂಚನ್ ಇವರ ಗೌರವವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಕ್ಕೆ ಧೃತಿ ಶ್ರೀ ಯೋಗೀಶ ಶ್ರೀಮತಿ ಸುಕನ್ಯಾ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 524, 87.33%. ಸಮೀಶ್ ಜಿ ಶ್ರೀ ಗಣೇಶ್ ಬಾಬು ಬೆಳ್ಚಾಡ ಶ್ರೀಮತಿ ಸವಿತಾ ಗಣೇಶ್ ಇವರ ಸುಪುತ್ರರಾಗಿರುತ್ತಾರೆ. ಗಳಿಸಿದ ಅಂಕ 522, 87%. ಸಂಸ್ಕೃತಿ ಯತೀಶ್ ಆನಂದ ಶ್ರೀ ಯತೀಶ್ ಪ್ರವಣ ಆನಂದ ಶ್ರೀಮತಿ ಪ್ರೀತಿ ವೈ ಆನಂದ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 518, 86.33%. ಪ್ರತೀಕ್ಷಾ ಶ್ರೀ ಪ್ರವೀಣ್ ಎಂ ಶ್ರೀಮತಿ ವಿಜಯಶ್ರೀ ಎಂ ಇವರ ಸುಪುತ್ರಿಯಾಗಿರುತ್ತಾರೆ. ಗಳಿಸಿದ ಅಂಕ 516. ಸುರೇಶ್ ಬೀರೆ ಕಾರ್ಯದರ್ಶಿ ಶ್ರೀ ಚೂರುಂಬ ಭಗವತಿ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ಶ್ರೀಮತಿ ತನುಜಾ ತಲಪಾಡಿ ಅವರು ಕೂಡ ವೇದಿಕೆಗೆ ಬಂದು ವಿದ್ಯಾರ್ಥಿಗಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ತನುಜಾ ತಲಪಾಡಿಯವರು ಕೂಡ ವೇದಿಕೆ ಬಂದು ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿನಂದನೆಗಳು ಮಕ್ಕಳೇ. ಅತಿಥಿಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟ ಕಾರ್ಯಕ್ರಮ ಆದ ಕಾರಣ ವಿದ್ಯಾರ್ಥಿಗಳ ಅನಿಸಿಕೆಗೆ 2 ನಿಮಿಷದ ಕಾಲಾವಕಾಶ ಕೊಟ್ಟಿದ್ದೇವೆ. ದಯವಿಟ್ಟು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಮ್ಮ ಯಾರಾದರೂ ಒಬ್ಬರಿಬ್ಬರು ಬಂದ ಅನಿಸಿಕೆಯನ್ನು ವ್ಯಕ್ತಪಡಿಸಬಹುದು. ಇದೀಗ ವಿದ್ಯಾರ್ಥಿಗಳ ಅನಿಸಿಕೆಗೆ ವೇದಿಕೆ. ವಿದ್ಯಾರ್ಥಿಗಳು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳ ಅನಿಸಿಕೆಗೆ ವೇದಿಕೆಯಲ್ಲಿ 2 ನಿಮಿಷದ ಕಾಲಾವಕಾಶ ಕೊಟ್ಟಿದ್ದೇವೆ. ನೆರೆದಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಇಂಥ ಒಂದು ಇನಿಷಿಯೇಟಿವ್ ಇಂಥ ಒಂದು ಸಮುದಾಯದಿಂದ ತಗೊಂಡಾಗ ಅದು ತುಂಬ ಜನರಿಗೆ ಪ್ರೋತ್ಸಾಹಕ್ಕೆ ಕಾರಣ ಆಗ್ತದೆ. ಸೊ ಇಲ್ಲಿ ನೋಡುವಂಥ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಈಗ ಇದು ಒಂದು ಥರದ ನಿಮ್ಮ ಏನು ಹೇಳ್ತೇವೆ ಸಾಧನೆ. ಇಲ್ಲಿಗೆ ಇದು ಕೊನೆ ಆಗಬಾರ್ದು. ಇನ್ನು ಕೂಡ ನೀವು ಇನ್ನಷ್ಟು ಸಾಧನೆಗಳನ್ನು ಮಾಡುತ್ತಾ ಈ ಸಮುದಾಯಕ್ಕೆ ಇನ್ನಷ್ಟು ಗೌರವವನ್ನು ನಿಮಗೆ ಮಾಡುವಂಥ ಒಂದು ಅವಕಾಶವನ್ನು ನೀವು ಕಲ್ಪಿಸಿಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ. ಇಷ್ಟೇ ಅಲ್ಲ, ನೀವು ನಿಮ್ಮ ಮನೆಯಲ್ಲಿರುವವರು, ನಿಮ್ಮ ಫ್ರೆಂಡ್ಸ್ ಸರ್ಕಲ್, ಹಾಗೆ ಎಲ್ಲರನ್ನು ಕೂಡ ಮೋಟಿವೇಟ್ ಮಾಡಿಕೊಂಡು ಹೀಗಿನ ಒಳ್ಳೊಳ್ಳೆ ವಿಷಯಗಳಲ್ಲಿ ಇನಿಷಿಯೇಟಿವ್ಸ್ ತಗೊಂಡು ಕೂಡ ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ವಿಶ್ ಮಾಡ್ತೇನೆ. ಹಾಗೆ ತೀಯ ಸಮಾಜದ ನಮ್ಮ ಗೌರವಾನ್ವಿತರು, ಸೊ ಏನು ಇನಿಷಿಯೇಟಿವ್ ಅವರು ತುಂಬ ಟೈಮಿಂದ ತಗೋತಾ ಇದ್ದಾರೆ, ಇದರಿಂದಾಗಿ ಇದು ಹೀಗೆ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿ ಕಾಣ್ತದೆ. ಸೊ ಇಲ್ಲಿರುವಂತಹ ಸ್ಟೂಡೆಂಟ್ಸ್ ಯಾರಿದ್ದೀರಾ, ಇನ್ನು ಬರುವಂತಹ ಸಮಯಗಳಲ್ಲಿ ನೀವು ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಸಮಾಜದಲ್ಲಿ ತೋರಿಸ್ಕೊಳ್ತಾ ಸ್ವಲ್ಪ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡುತ್ತಾ ಎಲ್ರಿಗೂ ಪ್ರೋತ್ಸಾಹ ನೀಡ್ತಾ ನಾವು ಮಾದರಿಯಾಗಿ ಈ ಸಮಾಜದಲ್ಲಿ ಬದುಕೋಣ ಅಂತ ವಿಶಸ್ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಭಾಗ ವಿದ್ಯಾರ್ಥಿಗಳು ಹೇಗೆ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ ಸ್ವೀಕರಿಸ್ತಾರೋ ಮಾಹಿತಿ ಕೂಡ ಬಹಳಷ್ಟು ಅತ್ಯಗತ್ಯ. ನಾವು ವಿದ್ಯಾರ್ಜನೆ ಗಳಿಸಿದ ಬಳಿಕ ವೃತ್ತಿ ಮಾರ್ಗದರ್ಶನವು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ನಮ್ಮ ಬದುಕನ್ನು ತಿರುಗಿಸುವಂಥ ಒಂದು ದಿಕ್ಸೂಚಿಯಾಗಿ. ಹಾಗಾಗಿ ಇವತ್ತು ನಮ್ಮ ಮುಂದೆ ವೃತ್ತಿ ಮಾರ್ಗದರ್ಶನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಮುಖ್ಯವಾದಂಥ ಮಾಹಿತಿ ಅಂತ ಹೇಳ್ಬೋದು. ನಳಿನಾಕ್ಷಿ ಉದಯರಾಜ್ ನಮ್ಮ ಜೊತೆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕೇಪು ಎಂಬಲ್ಲಿ ಇರುವಂತಹ ನಳಿನಾಕ್ಷಿ ಉದಯರಾಜ್ರವರು ಪ್ರಸ್ತುತ ಬೆಂಗಳೂರಿನಲ್ಲಿ ವಸಂತಪುರದಲ್ಲಿ ನಿವಾಸಿಯಾಗಿದ್ದಾರೆ. MA ಕನ್ನಡ BEd ಪದವೀಧರರಾಗಿರುವ ಇವರು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿದ್ದುಕೊಂಡು ಇವತ್ತು ಮಂಗಳೂರು ತಾಲೂಕು ದಕ್ಷಿಣ ವಲಯದ ವಿಶೇಷ ಅಗತ್ಯವುಳ್ಳ ಮಕ್ಕಳ ನೋಡಲ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರ ವೃತ್ತಿ ಮಾರ್ಗದರ್ಶನವನ್ನು ಇದೀಗ ಕೇಳೋಣ. ಓಂ ಶ್ರೀ ಗಂಗಣಪತಯೇ ನಮಃ. ಕ್ಷೇತ್ರದ ಮಾತೆಯರು, ನಮ್ಮೆಲ್ಲರ ಕುಲದೇವಿ ಭಗವತಿ ಮಾತೆಯರ ಪಾದಾರವಿಂದಗಳಿಗೆ ಶಿರವನ್ನಿಟ್ಟು ಮಾತೆಯ ಎಲ್ಲ ರೀತಿಯ ಸೇವೆಯನ್ನು ಮಾಡುತ್ತಿರುವಂತಹ ಹಿರಿಯ ಚೇತನಗಳು, ಗುರಿಕಾರರು, ಅಚ್ಚಮ್ಮರು, ಹಾಗೆ ಕಾರ್ನವರು ತಾವೆಲ್ಲ ಇಲ್ಲಿ ಇದ್ದೀರಿ. ತಮ್ಮ ಪಾದವನ್ನು ಸ್ಪರ್ಶಿಸುತ್ತಾ ನಾರಾಯಣ ಗುರುಗಳನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ
ಆತ್ಮೀಯ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಹಾಗೆ ನನ್ನ ಮುದ್ದು ಮಕ್ಕಳೇ, ಹಾಗೆ ಮಕ್ಕಳ ಪೋಷಕರೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕೊನೆಯ ಹಂತ ಅಂತ ಹೇಳಿದರೆ, ನಾವು ಊಟ ಎಲ್ಲ ಆದ ಮೇಲೆ ಕೊನೆಗೆ ಮಜ್ಜಿಗೆ ಅನ್ನೋ ಒಂದು ಊಟ ಮಾಡ್ತೇವೆ. ಆ ಮಜ್ಜಿಗೆ ಬಡಿಸುವ ಕೆಲಸ ಈಗ ಆಗ್ತಾ ಇದೆ ಅಂತ ಒಂದು ಮನಸ್ಸಿಗೆ ಅನ್ನಿಸಿತು ಅಲ್ಲಿ ಕುತ್ಕೊಂಡಾಗ. ಇರಲಿ, ನಾನು ಇಲ್ಲಿ ಬಂದದ್ದಲ್ಲ, ನನ್ನನ್ನು ಆ ತಾಯಿ ಕರೆಸಿಕೊಂಡದ್ದು. ನಾನು ಬಹಳ ಒತ್ತಡದಲ್ಲಿ ಬರುವ ಸಂದರ್ಭ ಇತ್ತು, ನಾನು ಬರೋದಿಲ್ಲ ಅಂತಲೇ ಹೇಳಿದ್ದೆ. ಆದರೆ ಕೊನೆಯ ಹಂತದಲ್ಲಿ ನನ್ನ ವಿದ್ಯಾರ್ಥಿ ಪವನ್ ರಾಜ್ ಕೊಟ್ಟಂಥ ಪ್ರೀತಿಯ ಒಂದು ಕರೆಗೆ ನನ್ನನ್ನು ತಾಯಿ ಕರೆಸಿತ್ತು. ಸಾಧ್ಯವೇ ಇರಲಿಲ್ಲ ನನಗೆ ಬರುವ ಸ್ಥಿತಿಯಲ್ಲಿ. ಶಿರಾಡಿ ಘಾಟ್ ಬಂದಾಗಿತ್ತು. ನಾನೀಗಾಗಲೇ ಬೆಂಗಳೂರು ನಿವಾಸಿ ಅಂತ ಸರ್ ಹೇಳಿದರು. ನನ್ನ ಅಲ್ಪ ಪರಿಚಯವನ್ನು ಮಾಡಿದರು. ನಾನು ಇಲ್ಲಿ ಶಿಕ್ಷಕಿಯಾಗಿದ್ದೆ, ಮಂಗಳೂರಲ್ಲೇ ಮುಖ್ಯೋಪಾಧ್ಯಾಯಿನಿಯಾಗಿಯೂ ಶಿಕ್ಷಕಿಯಾಗಿಯೂ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಕೆಲವು ವರ್ಷಗಳನ್ನು ಕಳೆದೆ. ಕೊನೆಯ ಹಂತದಲ್ಲಿ ರಿಟೈರ್ಡ್ ಆಗುವಾಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೆಕ್ಕೊಂಡೆ. ನನ್ನ ಮನೆ ಈಗ ಇರುವುದು ಬೆಂಗಳೂರು, ಸ್ವಂತ ಮನೆ. ಹಾಗೆ ಅಲ್ಲಿಂದ ಇಲ್ಲಿ ಬರುವಾಗ ನಿಮ್ಗೆ ಗೊತ್ತಿದೆ, ಶಿರಾಡಿ ಘಾಟ್ ಎಲ್ಲ ಬಂದಾಗಿದೆ. ನಾನು ಹೇಗೆ ಹೇಳಲಿ, ಮೌನಕ್ಕೆ ಹೋದೆ. ನಾನೇನು ಹೇಳುವುದಿಲ್ಲ, ಬರೋದಿಲ್ಲ ಅಂತ ಹೇಳಲಿಕ್ಕೂ ಅಲ್ಲ. ಕೊನೆಯ ಹಂತ ಗೊಂದಲಕ್ಕೆ ಕಾರಣ ಆಗೋದು, ಭಗವಂತನಿಗೆ ಬಿಟ್ಟು ಬಿಡ್ತೇನೆ ನಾನು ಏನಿದ್ರು ಕೊನೆಗೆ. ಹಾಗೆ ಆ ತಾಯಿಯ ಮೇಲಿನ ಒಂದು, ನಿಮ್ಗೆ ಗೊತ್ತು, ನಮ್ಮ ಕುಲದೇವಿ, ನಾವೆಲ್ಲದಕ್ಕೂ ಕೈ ಮುಗಿದು ಪ್ರಾರ್ಥನೆ ಮಾಡೋದು ನಮ್ಮ ತಾಯಿಯ ಹತ್ತಿರ. ನಮಗೊಂದು ಹೆತ್ತ ತಾಯಿ, ಜನ್ಮ ಕೊಟ್ಟ ತಾಯಿ ಅಂತ ಇದ್ರೆ ನಮ್ಮನ್ನು ಸದಾ ಕಾಲ ಕಾಪಾಡೋದು, ನಮ್ಮ ತೀಯರಿಗೆ ಒಲಿದು ಬಂದ ತಾಯಿ ಭಗವತಿ ಮಾತೆ. ನನಗಿಲ್ಲಿ ಬಂದು ಎಂಟ್ರನ್ಸ್ ಆದಾಗ ತುಂಬ ಖುಷಿ ಆಯಿತು. ಇಲ್ಲಿ ನೋಡುವಾಗ ನನಗೆ ಈಗಲೇ ರವಿಯಣ್ಣ ಒಂದು ಕಿವಿ ಮಾತು ಹೇಳಿದ್ದಾರೆ, ನಿಮ್ಮ ಮಾತು ಸ್ವಲ್ಪ ಹೌದು, ಆದರೆ ಏನೋ ಒಂದಷ್ಟು ನಿಮ್ಮನ್ನು ನೋಡುವಾಗ ನಮ್ಮ ಮಕ್ಕಳ ಜೊತೆ, ನಮ್ಮವರ ಜೊತೆ ನಾನು ಮಾತಾಡುವ ಒಂದು ಅವಕಾಶ ಆ ಮಾತೆ ಕೊಟ್ಟಿದ್ದಾರಲ್ಲ. ನನ್ನನ್ನು ಕರೆಸಿದ್ದಾರೆ. ನಾನು ಒಂದೆರಡನ್ನು ಹೇಳಬೇಕಾದನ್ನು ಮಾತ್ರ ಹೇಳ್ತೇನೆ ಮಕ್ಕಳೇ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಆದರೂ ಮಾತಾಡ್ತೇನೆ. ಸಿದ್ಧತೆ ಏನು ಮಾಡಿದ್ದೇನೆ ಅಷ್ಟು ಹೇಳೋದಿಲ್ಲ. ಅಂದರೆ ನನಗಿಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು. ನಾನು ಬಹಳ ಹಿಂದೆ ಉಳ್ಳಾಲದಲ್ಲಿ ಇದ್ದವಳು. ಸ್ವಪ್ನ ಹರೀಶ್ ನನ್ನ ತಂಗಿ, ನಾನು ಇನ್ನೊಂದು ರಾಜಗೋಪಾಲ್ ಮತ್ತು ಶೈಲಾ ಅಂತ ನನ್ನ ಇನ್ನೊಬ್ಬಳು ತಂಗಿ, ಇಬ್ಬರು ಇಲ್ಲೇ ಇದ್ದಾರೆ. ಈಗ ರಾಜೇಶ್ ಅಂತ ನನ್ನ ತಮ್ಮ ಮತ್ತು ಶ್ರೀಮತಿ ಮಾಲತಿ ನನ್ನ ತಮ್ಮನ ಶ್ರೀಮತಿ, ಇವರೆಲ್ಲ ನನ್ನ ಬಂಧುಗಳೇ ಇಲ್ಲಿ ಜೊತೆ ಇದ್ದಾರೆ. ಹಾಗೆ ಇಲ್ಲಿ ಇದ್ದವರು ಎಲ್ಲ ಪರಿಚಯದ ಸಂಬಂಧಿಕರೇ. ಉಮೇಶ್ ಅಣ್ಣ ಇದ್ದಾರೆ, ಅವರ ಮದುವೆ ಆಗಿರೋದು ಅವರ ಶ್ರೀಮತಿ ನನ್ನ ಅಪ್ಪನ ಹುಳ್ಳಿ. ಹಾಗೆ ನಮ್ಮ ರವಿಯಣ್ಣ ಇದ್ದಾರೆ, ಅವರು ಕೂಡ ನಮಗೆ ಹತ್ರ ಸಂಬಂಧ. ಅವರ ಅಕ್ಕನನ್ನು ಮದುವೆಯಾದ್ದು ನನ್ನ ಭಾವ, ಗಂಡನಣ್ಣ. ಹಾಗೆ ನಮ್ಮ ಸದಾಶಿವಣ್ಣ ಇದ್ದಾರೆ, ಬಹಳ ಸಮಯದಿಂದ ನಮಗೆ ಅವರ ಪರಿಚಯ, ತಂದೆಯವರ ಕಾಲದಿಂದಲೂ. ನಮಗೆ ಏನಾದರೂ ರಾಜಕೀಯವಾಗಿ ಸಮಸ್ಯೆಗಳು ಬಂದಾಗ ಟ್ರಾನ್ಸ್ಫರು ಅದು ಇದು ಏನಿದ್ರು ಅವರ ಮನೆಗೆ ಹೋಗಿ ಒಂದು ಮಾತಾಡಿದರೆ ಸಾಕು, ಆ ಕೆಲಸ ಆಗಿ ಹೋಗ್ತಿತ್ತು. ನನ್ನನ್ನು ಬಹಳ ಕ್ಲಿಷ್ಟಕರ ಕಾಲದಲ್ಲಿ ಒಂದು ವರ್ಗಾವಣೆ ಮಾಡಿಸಿದವರು ಸದಾಶಿವಣ್ಣ. ಹಾಗೆ ನನ್ನ ತಮ್ಮನ ಒಂದು ಸರ್ಟಿಫಿಕೇಟ್ ಕಳೆದು ಹೋದಾಗ ಅದನ್ನು ಕೂಡ ಆ ಸಂದರ್ಭದಲ್ಲಿ SLC ಸರ್ಟಿಫಿಕೇಟನ್ನು ಕೊಡಿಸಲಿಕ್ಕೆ ಸಹಾಯ ಮಾಡಿದವರು. ಈ ನೆಲೆಯಲ್ಲಿ ಇಲ್ಲಿ ಎಲ್ಲ ಬಂಧುಗಳು ಇದ್ದಾರೆ. ಸರ್ ಕೇಳಿದರು, ನಂದ್ಯ ಸರ್ ಇಲ್ಲಿ ಅಧ್ಯಕ್ಷರು, ಅವರಿಗೆ ಪರಿಚಯ ಇರಲಿಲ್ಲ, ಅವರನ್ನು ನನಗೆ ಗೊತ್ತಿತ್ತು. ಆದರೆ ಅವರು ಒಂದೆರಡು ಮಾತಾಡುವಾಗ ಈಗ ಪರಿಚಯ ಆಯಿತು. ಅದಕ್ಕೆ ನನ್ನ ಕೈಯಲ್ಲೊಂದು ನನ್ನ ಪುಸ್ತಕ ಇತ್ತು, ಅವರ ಕೈಯಲ್ಲಿ ಕೊಟ್ಟೆ. ಯಾಕಂದರೆ ಪರಿಚಯ ನಾನೇನೋ ಮಾಡಿದ್ದೇನೆ ಅಂತ ಹೇಳುವುದಕ್ಕಿಂತ ಈಗ ನೋಡಿ ಏನೆಲ್ಲ ಸಾಧನೆ ಆಯಿತು ಇಲ್ಲಿ, ಅದು ನಮ್ಮ ಮಕ್ಕಳಿಗೆ ಒಂದು ಮಾದರಿ. ಈಗ ನೋಡಿ ಎಷ್ಟು ಮಂದಿಗೆ ಸನ್ಮಾನ ಆಯಿತು. ಮಕ್ಕಳ ಸನ್ಮಾನಕ್ಕೆ ನಾನು ಮತ್ತೆ ಬರ್ತೇನೆ. ದೊಡ್ಡವರ ಸನ್ಮಾನ ಆಯ್ತಲ್ಲ, ಅಲ್ಲಿ ಕೆಲವರದ್ದು ಹೇಳ್ತಾ ಇದ್ರು, ಅವ್ರು ಯಾರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅವರಿಗೆ ನಾವೊಂದು ಗುರುತಿಸಿ ಮಾಡಿದೆವು. ಈಗ ನನ್ನ ಪವನ್ ಇದ್ದಾನೆ, ನನಗೆ ಈಗಲೂ ಅವ ಮಗುವೆ. ಯಾಕೆಂದರೆ ಅವನಿಗೆ ನಾನು 6ನೇ ಕ್ಲಾಸಿನಲ್ಲಿ ಹಿಂದಿ ಪಾಠ ಮಾಡ್ತಾ ಇದ್ದೆ. ಆಗಿನ ಪವನೇ ನನ್ನ ಕಣ್ಣಿಗೆ ಕಾಣುವುದೇ ವಿನಃ ಈಗಿನ ಪವನ್ ಕಾಣುವುದಿಲ್ಲ.
ತುಂಬ ಕಾಲದ ನಂತರ ನಾನು ಅವನನ್ನು ಕನೆಕ್ಟ್ ಆದೆ. ಅದು ರಿಪಬ್ಲಿಕ್ ಐ ಪತ್ರಿಕೆಗೆ ಬರೆಯುವ ಸಂದರ್ಭಕ್ಕೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡ ನಾನು ಬರೀಲಿಕ್ಕೆ ಶುರು ಮಾಡಿದೆ. ನಾನು ಸ್ವಲ್ಪ ಮಾತು ಕಮ್ಮಿ, ನಾನು ಹೀಗೆ ಮಾತಾಡ್ತೇನೆ, ನೀವು ಮೈಕ ಕೊಟ್ಟರೆ ನಾನು ಎಷ್ಟು ಮಾತಾಡ್ತೇನೆ, ಹೀಗೆ ಹೋಗಿ ಹೋಗಿ ಅಲ್ಲಿ ಮಾತಾಡುವ ಸ್ವಲ್ಪ ನಾನು ಸ್ವಲ್ಪ ದೂರ, ಹೆಚ್ಚು ಯಾರನ್ನು ನನ್ನ ವ್ಯಾಪ್ತಿಯ ನನ್ನದೊಂದು ಭದ್ರಕೋಟೆ ಉಂಟಲ್ಲ, ಮನಸ್ಸಿನ ಹೃದಯ ಮಂದಿರದೊಳಗೆ ನಾನು ಯಾರನ್ನು ಹೆಚ್ಚು ಹತ್ರ ಮಾಡುವುದಿಲ್ಲ. ಅದು ಆಟೋಮೆಟಿಕ್ ಆಗಿ ಆಗಬೇಕು ನನ್ನಲ್ಲಿ ಆ ಸ್ಪಂದನೆ. ಆ ರೀತಿಯಲ್ಲಿ ನನಗೆ ಪವನ್ ಇತ್ತೀಚೆಗೆ ಸಿಕ್ಕಿದ ನಂತರ ಆ ಹುಡುಗನನ್ನ ದೂರದಿಂದ ಗಮನಿಸಿದೆ. ಅವನಲ್ಲೊಂದು ನಾಯಕತ್ವ ಗುಣ, ಒಂದು ಎನರ್ಜಿ ಇದೆ, ಒಂದು ಶಕ್ತಿ ಇದೆ. ಅದನ್ನ ಸಮಾಜದ ಬಂಧುಗಳಿಗೆ ಬಳಸ್ತಾ ಇದ್ದಾರೆ. ನಾನು ಅವನಲ್ಲಿ ಒಂದು ಮಾತು ಕೇಳಿದೆ, ಮಗ ನೀನು ಈ ಇದರಲ್ಲಿದ್ದೀಯಾ, ಸಂಘಟನೆಯ ಕಾರ್ಯಕ್ರಮದಲ್ಲಿ ನೀನ ಪೋಸ್ಟ್ ಎಂಥದ್ದು, ನೀನ್ ಮಾಡ್ತಾ ಇದ್ದಿ ಅಂತ ಕೇಳಿದೆ. ಮೇಡಮ್ ನಾನೇನು ಮಾಡ್ತಾ ಇಲ್ಲ, ನಾನೆಲ್ಲ ಹಿಂದೆ ಇದ್ದುಕೊಂಡು ನನ್ನ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ. ಆದ್ರೆ ಅವನ ತುಂಬ ಪಾತ್ರ ನಾನು ಗಮನಿಸಿದೆ, ಅದು ಖುಷಿ ಆಯ್ತು ನೋಡಿ. ಬೆನ್ನ ಹಿಂದೆ ಎಲೆಮರೆಯ ಕಾಯಿಯಂತೆ ಬದುಕೋದು ಬಹಳ ಕಷ್ಟ, ಅದಕ್ಕೆ ದೊಡ್ಡ ಮನಸ್ಸು ಬೇಕು. ಈಗ ತುಳು ಅಕಾಡೆಮಿಯ ಒಂದು ಸರ್ಕಾರಿ ಎಲ್ಲ ಕಾಣ್ತದೆ, ಅದರಲ್ಲೊಂದು ಕಾರ್ಯಕ್ರಮಕ್ಕೆ ಒಂದೊಂದು ಆಯ್ಕೆ ಮಾಡಿಕೊಂಡು ಸನ್ಮಾನ ಆಯಿತು. ಹಾಗೆ ಸುರೇಖಾ ಮೇಡಮ್ ಅವರು ಬಹಳ ಸೂಕ್ಷ್ಮವಾಗಿ ನಾನು ಮೊದಲಿನಿಂದ ನಾನು ಕಾಣ್ತಾ ಇದ್ದವಳು ಮೀಟಿಂಗ್ ಅಲ್ಲಿ ಎಲ್ಲ ಕಡೆ. ಅವರು ಕೂಡ ಹಾಗೆ ಬಹಳ ಸರಳ, ಒಂದು ಸಿಂಪಲ್ ಸಿಟಿ ಅಂತ ಹೇಳ್ಬೋದು, ಮಾತು ಇರ್ಬೋದು, ಎಷ್ಟು ಬೇಕಷ್ಟೇ, ಬಹಳ ಶಿಸ್ತು, ಒಂದು ನೀಟ್ನೆಸ್. ಅಂತ ಎಲ್ಲ ಬಂಧುಗಳಿಗೆ ಇವತ್ತು ಸನ್ಮಾನ ಆಗಿದೆ. ಅದು ಕೂಡ ಮಕ್ಕಳು ನೋಡ್ಬೇಕಾದ್ದು. ಇವತ್ತು ನಮ್ಮ ಮಕ್ಕಳನ್ನು ನೀವು ಕೂತ್ಕೊಳಿಸಿ ಈ ಕಾರ್ಯಕ್ರಮ ಮಾಡಿದ್ದೀರಿ, ಅದರ ಜೊತೆ ನಮ್ಮ ಮಕ್ಕಳಿಗೆ ಪುರಸ್ಕಾರವನ್ನ ಕೊಟ್ರಿ. ಬಂಧುಗಳೇ, ಮಕ್ಕಳೇ, ನೀವೊಂದು ನೆನಪಿಟ್ಟುಕೊಳ್ಳಿ, ನಿಮಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನ ಅಂತ ಒಂದು ಈಗಾಗಲೇ ನಾನು ಹೇಳಿದೆಲ್ಲ, ತುಂಬಾ ಮಂದಿ ನಾನು ಹೇಳೋದೆಲ್ಲ ಹೇಳಿಯಾಗಿದೆ. ನಮ್ಮ ಬಾಬು ಸರ್ದು ಭಾಷಣ A to Z ನಾನು ಕೇಳಿದೆ. ಅದು ಎಷ್ಟು ಇಲ್ಲಿಗೆ ಕನೆಕ್ಟ್ ಆದ ಮಾತುಗಳು ನಿಮಗೂ ಗೊತ್ತಿದೆ. ಕೆಲವು ಘಟನೆಗಳನ್ನ ಹೇಳ್ತಾ ಹೋದ್ರು ಅವರು ಅಲ್ವಾ. ಹಾಗೆ ಎಲ್ಲರೂ ಎಲ್ಲವನ್ನು ಹೇಳಿದ್ದಾರೆ. ನಾನು ಕೊನೆಗೆ ಹೇಳಲಿಕ್ಕೆ ಇರೋದು, ಈಗ ನಿಮ್ಗೆ ಚಪ್ಪೆ ಆಗ್ಬೋದು, ಇವರು ಏನು ಹೊಸತಿ ಏನು ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಾಯ್ತು. ಆದ್ರೆ ನಾನು ಬಂದದ್ದನ್ನು ನಾನು ಹೇಳ್ಬೇಕಲ್ವಾ. ಒಂದು ಕಾಯ, ಒಂದು ಶರೀರ ಈ ಭೂಮಿಗೆ ದೇವರು ಸೃಷ್ಟಿ ಮಾಡಿ ಯಾಕೆ ತಂದಿರ್ತಾನೆ, ಒಂದು ಕೆಲಸಕ್ಕಾಗಿ ನಮ್ಮನ್ನ ಭಗವಂತ ಈ ಭೂಮಿಗೆ ಕಳಿಸಿರ್ತಾನೆ. ಆ ಕೆಲಸವನ್ನು ನಾವು ಎಷ್ಟು ಮಾಡ್ತೇವೆ, ಎಷ್ಟು ಸಮಾಜಕ್ಕೆ ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಅಲ್ಲಿ ನಾನು ಕಂಡ ಹಾಗೆ ಇಲ್ಲಿ ವೇದಿಕೆಯಲ್ಲಿ ಕುತ್ಕೊಂಡವರು ಹೆಚ್ಚಿನವರು ಇಲ್ಲಿನ ದಾನಿಗಳು ಅಂತ ನಾನು ತಿಳ್ಕೊಂಡೆ. ಇವರಲ್ಲದೆ ಇನ್ನೂ ಕೆಲವರಿದ್ದಾರೆ, ಯಾರ ಹೆಸರು ನಾನು ಪ್ರವನ್ ಹತ್ರ ಕೇಳಲಿಲ್ಲ, ನನ್ಗೆ ಗೊತ್ತಿಲ್ಲ ಇಂಥವ್ರು ಅಂತ. ನಾನು ಬರೀ 1-2 ಸಲ ಫೋನ್ ಮಾಡಿದ್ದೆ ಅಷ್ಟೇ ಪವನ್ಗೆ. ಜೊತೆಗೆ ಇಲ್ಲಿಯ ಬಗ್ಗೆ ನಾನು ಏನು ನನಗೆ ನಾಲೆಜ್ ಇರಲಿಲ್ಲ. ಬಟ್ ಇಲ್ಲಿ ಕೂತು ಸೂಕ್ಷ್ಮವಾಗಿ ಎಲ್ಲ ಗಮನಿಸಿದೆ, ಎಷ್ಟು ದಾನಿಗಳು ಈ ಕೆಲಸಕ್ಕೆ ಸಹಕಾರ ಮಾಡಿದ್ದಾರೆ, ಎಷ್ಟು. ಆದ್ರೆ ಸರ್ ಒಂದು ಮಾತಾಡಿದ್ರು, ಸದಾಶಿವ ಸರ್ ಒಂದು ಮಾತಾಡಿದ್ರು, ಇಲ್ಲಿ ಬಂದಾಗ ಜನಸಂಖ್ಯೆ ಸ್ವಲ್ಪ ನನಗೆ ಕಮ್ಮಿ ಕಂಡಿತು ಅಂತ. ಆದ್ರೆ ನನ್ಗೊಂದು ಖುಷಿ ಆದ್ದು ಅಂತ ನಾನು ಹೇಳಿದೆಲ್ಲ, ಇಲ್ಲಿ ಒಳಗೆ ಬರುವಾಗ ನಾನು ಕಂಡ ಭಗವತಿ ಕ್ಷೇತ್ರ, ಮೊದಲು ನಾನು ಬಹಳ ಹಿಂದೆ ಬಂದವಳು, ಈಗ ಇದು ವೈಭವದ ಒಂದು ಕೇಂದ್ರವಾಗಿ, ಇಲ್ಲಿ ಸ್ವಚ್ಛತೆ, ಎಲ್ಲಿ ಶಾಂತತೆ ಇದೆ, ಅಲ್ಲಿ ದೇವರ ಸಾಕ್ಷಾತ್ಕಾರ ಇದೆ, ಆ ಫೀಲ್ ನನಗೆ ಆಯ್ತು. ನಂಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗಲಿಲ್ಲ. ನನಗೆ ಪೂಜೆ ಉಂಟು, ಅಲ್ಲಿಗೆ ಹೋಗುವಳಿ ಸುರೇಖಾ ಟೀಚರ್ ಹೇಳಿದ್ರು. ಬಟ್ ನಾನು ಹೇಳಿ ನಂಗೆ ಎಲ್ಲಿ ದೇವಸ್ಥಾನ ಒಳಗೆ ಹೋಗುವ ದಾರಿಯಲ್ಲಿ ನಾನು ಆಚೆಯಿಂದ ಹೋದೆ, ತಾಯಿ ಹತ್ರ ತುಂಬ ಹೊತ್ತು ಮಾತಾಡಿದೆ. ಯಾಕಂದ್ರೆ ನಾವು ಭಗವಂತನ ಜೊತೆ ನಿಮ್ಗೆ ಗೊತ್ತಲ್ಲ, ದೇವರ ಹತ್ತಿರ ನಾವು ಕೈ ಮುಗಿದು ನನ್ಗೆ ಅದು ಕೊಡು, ಇದು ಕೊಡು, ಇದು ಕೊಡು ಅಂತ ನಾವು ಕೇಳೋಬೋದಲ್ಲಿ ನಾವು ಮಾತಾಡ್ಬೇಕು, ಪ್ರೀತಿ ಮಾಡ್ಬೇಕು. ನೀವು ನಿಮ್ಮ ಮಗುವನ್ನು, ನಿಮ್ಮ ತಮ್ಮನನ್ನು, ತಾಯಿಯನ್ನು ಎಷ್ಟು ಪ್ರೀತಿಸ್ತೀರಿ, ಅದು ನಮ್ಮ ತಾಯಿ. ಆ ತಾಯಿ ನಮ್ಮನ್ನು ಯಾವತ್ತೂ ಬಿಟ್ಟು ಹಾಕೋದಿಲ್ಲ. ನಮ್ಮ ಕುಲದೇವಿ ಅದು. ಅವರ ಹತ್ರ ನಾವು ಎಷ್ಟೊತ್ತು ಕೂತ್ರು ನನಗ ಫೀಲ್ ಆಯ್ತು. ತುಂಬಾ ಶಾಂತಿಯ ಸಮಾಧಾನ. ಆಲದ ಮರ ನೋಡಿದೆ, ಎಲ್ಲ ನೋಡಿದೆ, ಆ ಪ್ರಕೃತಿ. ಹಾಗೆ ಹೊಸ ಒಂದು ಹಾಲ್ ಮಾಡಿದ್ದಾರೆ. ನಮ್ಮ ತೀಯ ಸಮಾಜದಲ್ಲಿ ಎಷ್ಟೆಲ್ಲ ಇದಲ್ಲದೆ ಅವರ ಸಾಧನೆ ಅಲ್ವಾ, ನಮ್ಮ ಬಂಧುಗಳು ಮಾಡಿದ ಸಾಧನೆ. ಅವರೆಲ್ಲ ನಾನು ನನ್ನನ್ನು ಸೇರಿಸಿ ಹೇಳ್ತೇನೆ, ನಾನು ಈ ಕ್ಷೇತ್ರಕ್ಕೆ ನನ್ನದೇನು ದಾನ ಬರಲಿಲ್ಲ, ನಾನು ಬಂದದ್ದು ನೋಡಿದ್ದು ಸಂಭ್ರಮಿಸಿತ್ತು, ಇವತ್ತು ಖುಷಿ ಪಟ್ಟೆ. ಹಾಗೆ ಸರ್ ಖಂಡಿತ ಇಲ್ಲಿ ಅವರು ಎಲ್ಲವನ್ನು ಮಾಡ್ತಾರೆ. ಬಿಲ್ಲವರು ಎಲ್ಲವನ್ನು ಬಲ್ಲವರು ಅಂತ ಒಂದು ಮಾತಿದೆ. ಯಾಕೆ ನಾವು ಬಿಲ್ಲವರ ಒಂದು ವರ್ಗ ನಮ್ಮದು ಅಲ್ವಾ. ಅದರಲ್ಲಿ ನಾವು ಮಲಯಾಳಂ ಮಾತಾಡ್ತಾರೆ, ಮಲಯಾಳಿ ಬಿಲ್ಲವರು, ತುಳು ಮಾತನಾಡೋ ಪೂಜಾರಿ. ನಿಮಗೆ ಅದು ಹೆಚ್ಚು ಅದರ ಬಗ್ಗೆ ನನಗೆ ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಹೊಟ್ಟೆ ಹಸಿಯುತ್ತಾ ಇದೆ, ಪೂಜೆ ಆಗುವ ಸಮಯ.
ನಾನು ಬಂದ ವಿಷಯವನ್ನು ನಾನೀಗ ಮಾತಾಡಬೇಕು ಅಲ್ವಾ. ಈಗ ಮಕ್ಕಳೇ, ನಿಮ್ಮಲ್ಲಿ ನೀವು SLC ನಂತರ ಮುಂದೇನು, PUC ನಂತರ ಮುಂದೇನು ಅನ್ನುವಂತಹ ಗೊಂದಲಗಳನ್ನು ಏನೋ ಇದ್ರೆ ಮಾರ್ಗದರ್ಶನ ಮಾಡಿ ಮೇಡಮ್. ನೀವು ಒಬ್ಬರು ರೈಟರ್, ನೀವು ಇದು ಮಾಡಿದ್ದೀರಿ ಅದು ಇದು ಅಂತ ನನಗೊಂದು ನಮ್ಮ ಹುಡುಗ ಫೋನ್ ಮಾಡಿ ಹೇಳಿದಾಗ ನಾನು ಅದರ ಬಗ್ಗೆ ಹೆಚ್ಚು ಫಿಕ್ಸ್ ಆಗಿರಲಿಲ್ಲ. ಯಾಕೆಂದರೆ ಈಗಾಗಲೇ ನಮ್ಮ ಮಕ್ಕಳು 85ಕ್ಕಿಂತ ಹೆಚ್ಚು ಮಕ್ಕಳು ಮಾರ್ಕ್ ತೆಗೆದ ಕೂಡಲೇ ಅವರ ಪೋಷಕರು ಏನು ಮಾಡಿರ್ತಾರೆ, ಯಾವುದಕ್ಕೆ ಫಿಕ್ಸ್ ಆಗಿರ್ತಾರೆ, ಒಂದು ಮಾನಸಿಕ ಇದು ಆಗಿರ್ತದೆ ಅವರಲ್ಲಿ. ನಾನು ಅವರನ್ನು ಗೊಂದಲ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಇನ್ನೇನೋ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಕಾರ್ಯಾಗಾರ ಆದರೆ ತುಂಬ ಖುಷಿ ಆಗ್ತಿತ್ತು. ಇಲ್ಲಿ ಕೂತು ಮಾತನಾಡೋ ಬದಲು ನಿಮ್ಮನ್ನು ಮಾತ್ರ ಕೂತ್ಕೊಳಿಸಿ ಒಂದು ಕಾರ್ಯಾಗಾರ ಮಾಡ್ತಿದ್ರೆ ನಿಮ್ಮ ಒಳ ಮನಸ್ಸಲ್ಲಿ ಏನುಂಟು ಅಂತ ನನಗೆ ತೆಗಿಬಹುದು. ಅರ್ಥ ಆಯ್ತಾ? ಈ 85 ತೆಗೆದ ಪರ್ಸೆಂಟೇಜಿನ 10th ಮಕ್ಕಳು, ಉಳಿದ PU ಅವರು ಈಗಾಗಲೇ ಸಬ್ಜೆಕ್ಟ್ ಯಾವುದು ಅವರು ಕಲಿತು ಅದರಲ್ಲೇ ಮಾರ್ಕ್ ತೆಗೆದಾಗಿದೆ. ಈ 10th ಮಕ್ಕಳಿದ್ದೀರಲ್ವಾ, ನಿಮ್ಮಲ್ಲಿ ನಿಮಗೆ ಇರುವಂತಹ ಚಾಯ್ಸ್ ಈಗಾಗಲೇ ಗೊತ್ತಿದೆ, ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಅಲ್ವಾ. ಯಾವಾಗಲೂ ಒಂದು ಮಾರ್ಕಿನ ಆಧಾರದಲ್ಲಿ ನಾವು ಫಿಕ್ಸ್ ಮಾಡಿಬಿಡ್ತೇವೆ, ಗೊತ್ತಾಯ್ತಾ? ನಾನು ಆ ಗೊಂದಲ ಚಿಕ್ಕ ಉಂಟಲ್ಲ ಅದನ್ನು ಸರಿ ಮಾಡಲಿಕ್ಕೆ ನಿಮ್ಮ ಹತ್ರ ಕೇಳ್ತೇನೆ. ನಿಮ್ಮ SLCಯ ಮಕ್ಕಳು ಒಮ್ಮೆ ನಿಂತುಕೊಳ್ಳಿ, 10th ಮಕ್ಕಳು ಒಮ್ಮೆ ನಿಲ್ಲಿ, ಒಂದೇ ಒಂದು ಗಳಿಗೆ ನಿಂತುಕೊಳ್ಳಿ. ನಿಂತುಕೊಂಡ ಮಕ್ಕಳು ಈಗಾಗಲೇ ಮನಸ್ಸಿನಲ್ಲಿ ಸೈನ್ಸ್ ತೆಕ್ಕೊಂಡು ಕಲಿತೇನೆ, ನಾನು ಇಂಜಿನಿಯರ್ ಮೆಡಿಕಲ್ ಕೇಳುವುದಿಲ್ಲ, ಸೈನ್ಸ್ ತೆಗಿತೇನೆ ಅಂತ ಹೇಳುವವರು ಕೈ ಎತ್ತಿ. ಸೈನ್ಸ್ ತಪ್ಪೇನಿಲ್ಲ, ನೀವು ಹೇಗೆ ಧಾರಾಳವಾಗಿ ನಿಮ್ಮ ನಿರ್ಧಾರವನ್ನು ಹೇಳ್ಬೋದು. ಒಂದು ಮಗು ಮಾತ್ರ ಎತ್ತಲಿಲ್ಲ ಕೈ, 2 ಅಲ್ವಾ, 2 ಮಕ್ಕಳು ಕೈ ಎತ್ತಲಿಲ್ಲ. ಮತ್ತೆಲ್ಲ ಮಕ್ಕಳು ಸೈನ್ಸ್ ತೆಗೆಯುವ ಮನಸ್ಥಿತಿಯವರು ಅಲ್ವಾ. ನೀವು ಕೂತ್ಕೊಳ್ಳಿ ಮಕ್ಕಳೇ, ಇಬ್ಬರು ನಿಂತುಕೊಳ್ಳಿ. ಯಾರು 3 ಮಕ್ಕಳ? ನಿಮ್ಮ ಮನಸ್ಸಲ್ಲಿ ಏನಿದೆ ಮಗ? ವೆರಿ ಗುಡ್, ವೆರಿ ಗುಡ್. ನಿನಗೇನಿದೆಮ್ಮ? ಗಟ್ಟಿ IPS, IPS, ವೆರಿ ಗುಡ್. ನೆಕ್ಸ್ಟ್ ಕೊಡು ಅವಳಿಗೆ. CA, ಚಾರ್ಟರ್ಡ್ ಅಕೌಂಟೆಂಟ್. ಓಕೆ, ಅಂದರೆ ನೀನು ಕಾಮರ್ಸನ್ನು ಇಷ್ಟಪಡ್ತಿ, ಸರಿನಾ? ನಿನಗೆ ಆರ್ಟ್ಸು ಆಗ್ತದೆ, ಇದು 3ರಲ್ಲಿ ಯಾವುದೂ ಆಗ್ತದೆ ನಿನಗೆ, ಸರಿನಾ? ನಿನಗೂ ಕೂಡ ಆರ್ಟ್ಸ್ ತೆಗಿಬೋದು, ಕೂತ್ಕೊಳ್ಳಿ. ಈಗ ನಮ್ಮ ಮಕ್ಕಳು ಫಿಕ್ಸ್ ಆದರು. ಆ ಸೈನ್ಸಿನ ಮಕ್ಕಳು ಸ್ವಲ್ಪ ಇನ್ನೊಮ್ಮೆ ನಿಲ್ಲಿ ಅಂತೆ. ನೀವು ವೃತ್ತಿಯ ಬಗ್ಗೆ ನಾನು ಕೇಳಲಿಲ್ಲ, ಯಾಕೆಂದ್ರೆ ನಾನು ಕಾಮರ್ಸ್ ಸೈನ್ಸ್ ತಗೊಂಡೆ, ಕೇಳಿದೆ. ಈ ಸೈನ್ಸಿನ ಉದ್ದೇಶ ನಿಮ್ಮದು ಏನು? ನಿಮ್ಮ ಉದ್ದೇಶದಲ್ಲಿ ನೀವು ಡಾಕ್ಟರ್ ಆಗ್ತೇನೆ ಅಂತ ಹೇಳೋರು ಮೊದಲದು MBBS, BDS, ಈಗ ನರ್ಸಿಂಗ್ ಸೈನ್ಸ್ ಕೂಡ ನಿಮ್ಮ ನೀಟಲ್ಲಿ ಬಂದಿದೆ, ಅದು ಸರಿ ಅಲ್ವಾ? ಅದು ಅಥವಾ ಎಂಜಿನಿಯರಿಂಗ್, ಅಥವಾ ಇದು ಇದೆ, ಹೋಮಿಯೋಪತಿ ಇದೆ, ಯುನಾನಿ ಇದೆ, ಆಯುರ್ವೇದಿಕ್ ಇದೆ, ಇದೆಲ್ಲ ಇದೆ. ನೀವು ಈಗ ಡಾಕ್ಟರ್ ಆಗ್ತೇನೆ ಅಂತ ಹೇಳುವವರು ಕೂತ್ಕೊಳ್ಳಿ ಖಾಲಿ. ವೆರಿ ಗುಡ್. ಒಂದು ಮಗು ಮಾತ್ರ ಕೂತ್ಕೊಂಡಿತ್ತು. ನಿಂತುಕೊಂಡವರೆಲ್ಲ ಎಂಜಿನಿಯರಿಂಗ್ ಮಾಡ್ತೀರಾ ಅಲ್ಲ ಬೇರೆ ಕ್ಷೇತ್ರಕ್ಕೆ ಹೋಗ್ತೀರಾ? ಮೆಡಿಕಲ್ ಅಲ್ಲಿ ಬೇರೆ ತುಂಬ D ಫಾರ್ಮಾ, B ಫಾರ್ಮಾ D ತುಂಬ ಇದೆ. ಈಗ ಎಂಜಿನಿಯರಿಂಗ್ ಹೇಳೋ ತಪ್ಪೇನಿಲ್ಲ. ನೀವು ಮಕ್ಕಳು ನೋಡಿ, ನೀವು ಮಕ್ಕಳು ಇನ್ನೂ ಏನು ಹೆಚ್ಚು ಕಮ್ಮಿ ಇದ್ರೆ ತೊಂದರೆ ಇಲ್ಲ. ನೀವು ಇಂಜಿನಿಯರಿಂಗ್ ಮಾಡೋದಾದ್ರೆ ಸಂತೋಷವೇ. ನೀವು ಕೈ ಎತ್ತಿ, ನಾನು ಇಂಜಿನಿಯರಿಂಗ್ ಮಾಡುವ ಆಸಕ್ತಿ ನನಗಿದೆ. 2, 3 ಕೈ, 4 ಕೈ, 5 ಕೈಗಳು. ವೆರಿ ಗುಡ್, ಕೂತ್ಕೊಳ್ಳಿ. 2 ಮಕ್ಕಳು ಏನು ಮಾಡ್ತೀರಾ? ಒಂದು ಐಡಿಯಾ, ಯಾಕಂದ್ರೆ ನೀವು ಅದು ಮೊದಲೇ ಬಂದಿರ್ತದೆ ನಿಮ್ಮ ಐಡಿಯಾ ಕಲಿಯುವ ಹಂತದಲ್ಲಿ. ಲೆಕ್ಚರರ್ ಫೀಲ್ಡ್. ಎಂತ ಮಗ? ಲೆಕ್ಚರರ್ ಫೀಲ್ಡ್. ಕೇಳ್ತಾ ಇಲ್ಲ. ಟೀಚಿಂಗ್ ವೆರಿ ಗುಡ್. ಲೆಕ್ಚರರ್ ಫೀಲ್ಡ್ ವೆರಿ ಗುಡ್. ಒಂದು ಮಗು ಆದ್ರೂ ಬಂತು ನಮ್ಮ ಲೈನಿಗೆ. ನೆಕ್ಸ್ಟ್ ನಾನು ಡಿಸೈಡ್ ಮಾಡಲಿಲ್ಲ. ವೆರಿ ಗುಡ್, ಅದು ಒಳ್ಳೆ ಉತ್ತರ ಅದು. ನಾನು ಡಿಸೈಡ್ ಮಾಡಲಿಲ್ಲ, ಐ ಆಮ್ ಕನ್ಫ್ಯೂಸ್ಡ್. ಓಕೆ, ಆದರೆ ಒಂದು ಏನೋ ನಿನ್ನ ಸೋಲ್ ಕನೆಕ್ಟೆಡ್ ಜಾಬ್ ಅಂತ ಏನಾದರೂ ಒಂದು ಇರ್ತದಲ್ಲ. ಸೋಲ್ ಕನೆಕ್ಟೆಡ್ ಕ್ಷೇತ್ರ ಮತ್ತೆ ಮಾತಾಡ್ತೇನೆ ನಾನು. ಸೋಲ್ ಕನೆಕ್ಟೆಡ್ ಅಂದರೆ ನಿನಗೆ ತುಂಬ ಆಸೆ ಏನೋ ಒಂದು ಉಂಟಲ್ಲ ಮನಸ್ಸಲ್ಲಿ, ನಾನೇನೋ ಆಗಬೇಕು ಹಾಗೆಲ್ಲ ಏನಾದರೂ ಆಗಬೇಕಲ್ವಾ? ಮುಂದೆ ಕಲಿಯೋದು ಇಂಟ್ರೆಸ್ಟ್ ಇಲ್ವಾ? 10th ಆಫ್ಟರ್ 10th
ITI, ಪಾಲಿಟೆಕ್ನಿಕಲ್ ಇಂಥ ಕ್ಷೇತ್ರಗಳು ಇವೆ ಮಗ. ಇದು ಅದು 10th ಇಲ್ಲ ಅವಕಾಶ, ಸ್ವಲ್ಪ ITI ಮಾಡ್ಬೋದು. ಆದರೆ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಲೋನು ಸರ್ಕಾರ ಎಲ್ಲ ಕೊಡ್ತಾ ಇದೆ, ಅದು ಮತ್ತೆ ನಾವು ಮಾತಾಡುವ. ಈಗ ನಿನಗೊಂದು ಏನಾದರೂ ಒಂದು ಇಂಟ್ರೆಸ್ಟ್ ಉಂಟಾ? ತಂದೆ ತಾಯಿ ಎದುರು ಹೇಳಲಿಕ್ಕೆ ಹೆದರಿಕೆ ಆಗಬಹುದು. ನಾವೆಲ್ಲ ಇದ್ದೇವೆ ನಿನ್ನೊಟ್ಟಿಗೆ. ಈಗಾಗಲೇ ಸರ್ ಎಲ್ಲ ಮಾತಾಡಿದವರು, ಮಕ್ಕಳಿಗೆ ಜೋರು ಮಾಡಬೇಡಿ ಅಂತಲೇ ಹೇಳಿದವರು. ಮಕ್ಕಳಿಗೆ ನೋವು ಮಾಡುವ ಹಾಗೆ ಮಾತಾಡಬೇಡಿ. ಮಗು ಅಂದರೆ ಅದು ಭಗವಂತನ ಒಂದು ಸ್ವರೂಪ, ಸರಿ? ಹಾಗಿರುವಾಗ ಧೈರ್ಯದಲ್ಲಿ ಹೇಳು. ನಾಳೆ ಏನೇ ಆದರೂ ಚೇಂಜ್ ಮಾಡ್ಕೊ. ಈಗ ಒಂದು ಇಂಟ್ರೆಸ್ಟ್ ಸಂಗೀತದಲ್ಲಿ ಉಂಟಾ, ನೃತ್ಯದಲ್ಲಿ ಉಂಟಾ, ಚಿತ್ರಕಲೆಯಲ್ಲಿ ಉಂಟಾ, ಕ್ರಿಕೆಟಿಗನಾಗಬೇಕಾ, ಏನಾಗಬೇಕು ಅಂತ ಹೇಳುವಂಥದ್ದು. ಅದು ಯಾವುದು ನಿನ್ನ ಈ ಕೋರ್ಸಿನಲ್ಲಿ ಬರುವುದಿಲ್ಲ. ಚಿತ್ರಕಲೆಯಲ್ಲಿ ಆರ್ಟ್ ವರ್ಕ್ ಇದೆ, ಬಟ್ ಏನೋ ಒಂದು ಆಸೆ ಇದೆ ನಿನಗೆ, ಅದೇನಾದ್ರೂ ಹೇಳ್ಬಹುದಾ? ಇಸ್ ಇಟ್ ಪಾಸಿಬಲ್? ಅಲ್ಲ, ಹಾಗೆ ಅಲ್ಲ. ಅಂದ್ರೆ ನಂಗೆ ಯಾವ ಫೀಲ್ಡಿಗೆ ಹೋಗ್ಬೇಕಂತ ಕರೆಕ್ಟ್ ಅಂತ ಆಲೋಚನೆ ಇಲ್ಲ. ಸ್ವಲ್ಪ ಇನ್ನು ಮುಂದೆ ಎಂತಾದ್ರೆ ತಲೆಗೆ ಹೋದ್ರೆ ಹಾಗೆ ಐಡಿಯಾ ಬಂದ್ರೆ. ಓಕೆ, ಕೂತ್ಕೋ. ಈಗ 10th ಆಯ್ತು, 10th ಮಕ್ಕಳ ವಿಷಯ ತಿಳ್ಕೊಂಡಿವು ನಾವು. ಇನ್ನು PU ಮಕ್ಕಳಿದ್ದೀರಲ್ವಾ, ಒಮ್ಮೆ ನಿಲ್ತೀರಾ ನೀವು? 90, 93, 95 ಎಂತ ಅದ್ಭುತವಾದ ನಮ್ಮ ದಿಯ ಮಕ್ಕಳು ಪಡೆದ ಅಂಕಗಳು, ಇದೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಕಮ್ಮಿ. ನಮ್ಮ ಈ ಸಾಧನೆಗೆ ನಿಮಗೆ ಇವತ್ತು ಪುರಸ್ಕಾರ ಬಂದಿದೆ. ನೀವು ಈಗಾಗಲೇ ಸೈನ್ಸ್, ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಇಂಥದ್ರಲ್ಲೆಲ್ಲ ನೀವು ಕಲ್ತವರು ಅಲ್ವಾ? ಸರಿ ಅಲ್ಲ? ನಿಮ್ಮ ಸೈನ್ಸ್ನ ನಂತರ ಮುಂದೇನು ಅಂತ ಹೇಳುವವರು, ಇಂಜಿನಿಯರಿಂಗ್ ಹೋಗ್ತೇನೆ ಅಂತ ಹೇಳೋರು ಕೈ ಎತ್ತಿ. ಅಪ್ಲಿಕೇಶನ್ ಎಲ್ಲ ಏನಾದರೂ ಹಾಕೋದು, ಕೆಲಸ ಪ್ರಕ್ರಿಯೆ ಆಗಿದೆ? ಅದಕ್ಕೆ ನಿಮಗೆ ಏನಿದೆ? CET ಇದೆ, ಸರಿಯಾ? ಓಕೆ, 3 ಮಕ್ಕಳು ಎಂಜಿನಿಯರ್, ಕೂತ್ಕೊಳ್ಳಿ. ಇನ್ನೂ ಉಳಿದವರ ಮನಸ್ಥಿತಿಯಲ್ಲಿ 3 ಜನ ಇದ್ದೀರಿ. ಏನು ಹೇಳ್ತೀರಿ? ನೀವು ಕಾಮರ್ಸ್ ಮಕ್ಕಳ? ವೆರಿ ಗುಡ್. ನೀನು ಆರ್ಟ್ಸ್ ಮಗ, ಸೈನ್ಸ್. ಏನು ಮಾಡ್ಬೇಕಂತಿದ್ದಿ? ಆಯುರ್ವೇದ, ವೆರಿ ಗುಡ್. ನಿನ್ನದು PG? ಲೆಕ್ಚರರ್? ಹೇಳೋದಿಲ್ಲ ಮೈಕೆಲ್ಲ. ಯಾರಾದರೂ ಹೆಲ್ಪ್ ಮಾಡಿ ನನಗೆ. BCA ಕಂಪ್ಯೂಟರ್ ಸೈನ್ಸ್. ಓಕೆ, ನೀನೇನಮ್ಮ? ಸೈನ್ಸ್ ಆಗಿ ಈಗ ಎಂಜಿನಿಯರಿಂಗ್ ಬೇಡ, ಮೆಡಿಕಲು ಬೇಡ, ಬೇರೆ ಏನು ಮಾಡ್ತೀಯಾ? BCom. ಸೈನ್ಸ್ ತಕೊಂಡು BCom ಮಾಡ್ತೀಯಾ? B ಫಾರ್ಮಾ. ಫಾರ್ಮಾಡಿಯಾ? B ಫಾರ್ಮಾ. ಮೆಡಿಕಲ್ ಎಲ್ಲ ಇಡುವಂತ ಕೋರ್ಸ್ ಬರ್ತದಲ್ಲ, ಮೆಡಿಸಿನ್ಗೆ ಸಂಬಂಧ ಉಂಟು, ಸರಿನಾ? B ಫಾರ್ಮಾ, ಸರಿ ಅಲ್ಲ? B ಫಾರ್ಮಾ. ಓಕೆ, ಕೂತ್ಕೋ, ಅರ್ಥ ಆಯ್ತು, ಕೂತ್ಕೋ. ಈಗ ನಮಗೆ ಪಿಕ್ಚರ್ ಕರೆಕ್ಟ್ ಸಿಕ್ಕಿತು. ಯಾಕೆಂದ್ರೆ ನಾನು ತುಂಬಾ ಏನೋ ಮಾಡಿಕೊಂಡು ಬಂದಿದ್ದೇನೆ, ಅದನ್ನೆಲ್ಲ ನಿಮ್ಮ ತಲೆಗೆ ಯಾಕೆ ಕೊರಿಬೇಕು? ಆದರೆ ಈಗ ಒಂದು ಟ್ರೆಂಡ್ ಇದೆ ನಮ್ಮಲ್ಲಿ. ಯಾಕೆಂದ್ರೆ ಹೆಚ್ಚಿನ ಮಕ್ಕಳಲ್ಲಿ ನಮ್ಮ ದಕ್ಷಿಣ ಕನ್ನಡದವರು PUC ಆದ ಕೂಡಲೇ 10th ಮಕ್ಕಳು PUCಗೆ ಬಂದ ನಂತರ ಯೋಚನೆ ಮಾಡ್ತಾರೆ. ಆಗ ಅವರು ಆಗಲೇ ಫಿಕ್ಸ್ ಆಗಿರ್ತಾರೆ, ನಾನು ಕಾಮರ್ಸ್ ತೆಗೆಯುವುದ, ಆರ್ಟ್ಸ್ ತೆಗೆಯುವುದ, ಸೈನ್ಸ್ ತೆಗೆಯುವುದ ಅಂತ ಅವರು ಫಿಕ್ಸ್ ಆಗಿರ್ತಾರೆ. ಆರ್ಟ್ಸ್ ಅಂದ್ರೆ ತುಂಬಾ ಯಾರು ಹೋಗುದಿಲ್ಲ, ಆರ್ಟ್ಸ್ ಕಮ್ಮಿ ಮಾರ್ಕ್ ತೆಗೆದವರು ಹೋಗುದು, ಹೀಗೆಲ್ಲ ಇರ್ತದೆ. ಬಹುಶಃ ನಾನು ಆ ಒಂದು ಮನಸ್ಥಿತಿಯಿಂದ ನಿಮ್ಮನ್ನು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ. ನನಗೆ ಫಸ್ಟ್ 3 ಉತ್ತರ ಸಿಕ್ಕಿತ್ತು. IPS, IAS 2 ಮಕ್ಕಳು ಅಲ್ವಾ? ಈ ಕ್ಷೇತ್ರದಲ್ಲಿ ಕಾಲಿಡ್ಲಿಕ್ಕೆ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದೆ. ಇನ್ನೊಂದು IPS ಬಂತು ನೋಡಿ, ಪೊಲೀಸ್ ಕೆಲಸಕ್ಕೆ. ಈಗ ಡಿಗ್ರಿ ಬೇಕಲ್ವಾ, ಮೊದಲು PUC ಇತ್ತು. ಈ ಪೊಲೀಸು ಕೆಲಸಕ್ಕೆ ಹೋಗುವ ಮಕ್ಕಳ ಸಂಖ್ಯೆ ನಮ್ಮಲ್ಲಿ ಕಮ್ಮಿ ಇದೆ. ಇದು ನಾನು ಹೇಳಿದ್ದಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನ ದೊಡ್ಡ ಅಧಿಕಾರಿಯೊಬ್ಬರು ನನ್ನ ಹತ್ರ ಒಮ್ಮೆ ಯಾವುದೋ ಸಂದರ್ಭದಲ್ಲಿ ಮಾತನಾಡುವಾಗ ಹೇಳಿದ್ರು, ಮೇಡಮ್ ನಿಮ್ಮ ಮಕ್ಕಳಿಗೆಲ್ಲ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಪೋಸ್ಟ್ ಖಾಲಿ ಇದೆ, ನಮ್ಮ ಇಲ್ಲಿನ ಮಕ್ಕಳು ಇದಕ್ಕೆ ಹೋಗುವುದೇ ಇಲ್ಲ. ಅದು ಉತ್ತರ ಕರ್ನಾಟಕದ ಮಕ್ಕಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ, ಆದ್ರೆ ನಮ್ಮ ಮಕ್ಕಳು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಲಸಕ್ಕೆ ಹೋಗುವುದಿಲ್ಲ. ಗೊತ್ತಾಯ್ತಾ? ಎರಡನೇದು ಯಾವುದು ಗೊತ್ತಾ? ಬ್ಯಾಂಕಿಂಗ್. ಇಲ್ಲಿ ಒಂದು ಮಗು ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಲಿಲ್ಲ. ಇಲ್ಲೂ ಕೂಡ ಹಾಗೆ ಬ್ಯಾಂಕಿಂಗಿನಲ್ಲಿ ನೀವು ಹೋಗಿ ಅಂತೆ ಬ್ಯಾಂಕಿಗೆ, ಅಲ್ಲಿ ಹಿಂದಿ ಮಾತನಾಡೋರು, ಇಂಗ್ಲಿಷ್ ಮಾತನಾಡುವ ಕ್ಲರ್ಕ್ಗಳು, ಆಫೀಸರ್ನವರು ಇರ್ತಾರೆ. ನಮ್ಮ ಕನ್ನಡದವರು ಭಾರಿ ಕಮ್ಮಿ. ಮೊದಲಿತ್ತು ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್ ಎಲ್ಲ ನಮ್ಮ ಊರಿನದೇ ಬ್ಯಾಂಕ್ ಅಲ್ವಾ? ಆಗ ಅಲ್ಲಿ ಒಂದೊಂದು ಜಾತಿಯವರು ಸ್ಥಾಪನೆ ಮಾಡಿದ ಬ್ಯಾಂಕಿನಲ್ಲಿ ಅಲ್ಲಿಯ ಅವರೇ ವರ್ಕ್ ಮಾಡ್ತಿದ್ದ ಕಾಲ. ಈಗ ಹಾಗೆ ಆಗೋದಿಲ್ಲ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಲ್ವಾ? ಒಳ್ಳೆ ಪರೀಕ್ಷೆಯನ್ನ ಬರೆದು ಪಾಸ್ ಆಗ್ಬೇಕು. ಆದ್ರೆ ನೀವು ಈ ಮಾರ್ಕ್ ತೆಗೆದವರು ಏನೂ ಮಾಡಬಲ್ಲವರು ಅಲ್ವಾ? ನೀವು ಸಾಧನೆ ಮಾಡಿದ್ದೀರಿ, ನೀವು ಇವತ್ತು ಸನ್ಮಾನ ಪಡೆದವರು, ನೀವು ಸಾಧಕರು. ನಿಮಗೆ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡಲಿಕ್ಕೆ
ಯಾಕೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿಲ್ಲ? ಎಷ್ಟು ಸವಲತ್ತಿದೆ ಅದರಲ್ಲಿ, ಚೆನ್ನಾಗಿ ಒಳ್ಳೆ ಸಂಬಳ ಇದೆ, ಬ್ಯಾಂಕ್ ಸ್ಟಾಫ್ ಆದ್ರೆ ನಿಮಗೆ ಲೋನ್ಸ್ ಫೆಸಿಲಿಟಿ ಬಹಳ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಸಿಗ್ತದೆ. ಮೊದಲು ಇದನ್ನೆಲ್ಲ ನೀವು ಫೋಕಸ್ ಮಾಡಬೇಕು. ಏನು ಅಂತ ಹೇಳಿದ್ರೆ, ಈಗ ನೀವು ಇಂಜಿನಿಯರಿಂಗ್ ಓಕೆ ಮಾಡಿದವರಿಗೆ ನಾನು ಏನು ಹೇಳುವುದಿಲ್ಲ, ನನ್ನೆರಡು ಮಕ್ಕಳು ಇಂಜಿನಿಯರಿಂಗೇ ಮಾಡಿದವರು, ನನಗೆ ಹೇಳುವ ಅಧಿಕಾರ ಇಲ್ಲ, ಗೊತ್ತಾಯ್ತಲ್ಲ. ನಾನು ಮಕ್ಕಳಿಗೆ ಬಿಟ್ಟಿದ್ದೆ ಸ್ವಾತಂತ್ರ್ಯವನ್ನು. ನಿಮ್ಮ ಸೋಲ್ ಕನೆಕ್ಟೆಡ್ ಜಾಬ್ ಏನು ಅಂತ ಹುಡುಕಿ. ಇಲ್ಲಿ ಸೋಲ್ ಕನೆಕ್ಟೆಡ್ ಬರುವಾಗ ನಿಮ್ಮ ತಂದೆ ಅಥವಾ ತಾಯಿಯ ಮನೆಯವರು, ಅವರದ್ದೇನು ತಪ್ಪಿಲ್ಲ, ತಂದೆ ಅಥವಾ ತಾಯಿಗೆ ಮಕ್ಕಳ ಒಂದು ಕನಸನ್ನ ಕಂಡವರು ಅವರು. ಆ ನೀವಿಷ್ಟು ಮಾರ್ಕು ತೆಗೆದಿದ್ದೀರಲ್ಲ ಮಕ್ಕಳೇ, ನಿಮ್ಮ ಒಟ್ಟಿಗೆ ನಿಮ್ಮ ಪೋಷಕರಿಗೆ ನಾವು ದೊಡ್ಡ ಚಪ್ಪಾಳೆ ಕೊಡಬೇಕು. ಒಮ್ಮೆ ಕೊಡಿ ನೋಡ. ಯಾಕೆ ಗೊತ್ತುಂಟಾ? ಅವರೆಷ್ಟು ಕಷ್ಟಪಟ್ಟಿರ್ತಾರೆ ನಮ್ಗೆ ಗೊತ್ತು. ನಾವು ತಂದೆ ತಾಯಿ ಆದವರು, ನಮ್ಗೆ ನಮ್ಮ ಮಕ್ಕಳ ಹಿಂದೆ ನಾವು ಬೆನ್ನ ಹಿಂದೆ ಇರ್ತಿದ್ದೆವು. ಓದು 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 ಹೇಳುವುದಕ್ಕಿಂತ ಅವರಿಗೆ ಬೇಕಾದ ಸವಲತ್ತನ್ನ ಮಾಡಿಕೊಡುವುದು. ಮಕ್ಕಳಿಗೆ ಏನ್ ಬೇಕು ಆ ಎಕ್ಸಾಮ್ ಟೈಮಿಗೆ ಅವರ ಬೆನ್ನ ಹಿಂದೆ ಇರಬೇಕು. ಅವರಿಗೆ ಆ ಕಾನ್ಸಂಟ್ರೇಷನ್ ತಪ್ಪದ ಹಾಗೆ ಅವರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಹೆಚ್ಚಾಗಿ ಮನೆಯಲ್ಲಿರುವ ತಾಯಿ ಫುಡ್ ಕೊಡುವುದು ಎಲ್ಲವನ್ನ ಜಾಗ್ರತೆ ಮಾಡ್ತಾರೆ. ತಂದೆ ದುಡ್ಡಿನ ವ್ಯವಸ್ಥೆಯನ್ನು ಎಲ್ಲವನ್ನ ತಂದೆ ಕಷ್ಟಪಟ್ಟು ಮಾಡಿರ್ತಾರೆ. ನಾನು ಕಲಿಯುವುದು ಸ್ವಲ್ಪ ಕಮ್ಮಿ ಇರ್ಬೋದು, ನನ್ನ ಮಕ್ಕಳಿಗೆ ನಾನು ಪಡೆಯದೆಲ್ಲವೂ ಸಿಕ್ಕಬೇಕು ಅನ್ನೋದನ್ನು ತಂದೆ ತಾಯಿ ಮೊದಲು ನಿಮ್ಮನ್ನ ಅತ್ಯಂತ ಗೌಪ್ಯವಾಗಿ ಪ್ರೀತಿಯಿಂದ ಜೋಪಾನ ಮಾಡಿದವರು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಮ್ಮ ಹಿರಿಯರು ಮೊದಲ ಸ್ಥಾನ ತಾಯಿಗೆ ಕೊಟ್ಟಿದ್ದಾರೆ, ಎರಡನೇ ಸ್ಥಾನ ತಂದೆಗೆ ಕೊಟ್ಟಿದ್ದಾರೆ. ಓಕೆ, ಈ ತಂದೆ ಮತ್ತು ತಾಯಿಯೇ ನಮ್ಗೆ ಪ್ರತ್ಯಕ್ಷ ದೇವರು. ಈಗ ನಾನಲ್ಲಿ ಹೋಗಿ ಕೈ ಮುಗಿದೆ, ನನಗೇನೋ ಫೀಲ್ ಆಯ್ತು, ನನಗೆ ತಾಯಿಯನ್ನು ಕಾಣ್ಲಿಕ್ಕೆ ಆಗ್ಲಿಲ್ಲ, ಗೊತ್ತಾಯ್ತಲ್ಲ. ಒಳಗೆ ಹೋದೆ, ಅಲ್ಲಿ ನಾನು ಆ ದರ್ಶನ ಭಾಗ್ಯವನ್ನ ಪಡೆದೆ. ಆದರೆ ನಮ್ಮ ತಾಯಿ ತಂದೆ ನಮ್ಮ ಕಣ್ಣೆದುರು ಇದ್ದಾರಲ್ವಾ, ಅವರನ್ನ ದಿನಾ ನೀವೇನ್ ಮಾಡ್ಬೇಕು, ಅವರಿಗೆ ಒಂದಿಷ್ಟು ನೋವಾಗದ ಹಾಗೆ ನೋಡಿಕೊಳ್ಬೇಕು. ನೋವಂದ್ರೆ ಏನು ಗೊತ್ತಾ? ನಮ್ಗೆ ಸಿಟ್ಟು ಬರೋಗ ನಾವೇನೋ ಮಾತಾಡಿ ಬಿಡ್ತೇವೆ. ನಮಗೆ ಮಾತು ಕಲಿಸಿದರು ಯಾರು? ನಮ್ಮ ತಾಯಿ ತಂದೆ. ಏನು ಅಂತ ಮಾತಾಡಿ ಸಂಭ್ರಮಿಸಿದವರವರು ಅಷ್ಟೇ ಕಷ್ಟಪಡ್ತಾರೆ. ಈಗ ತಾಯಿಯ ಕಷ್ಟ ಕಣ್ಣಿಗೆ ಕಾಣ್ತದೆ, ತಂದೆಯ ಶ್ರಮ ಕಾಣುವುದಿಲ್ಲ. ಅವರು ನಿಮಗೆ ಬೇಕಾಗಿದೆ ಎಲ್ಲ ದುಡಿದು ಸಂಪಾದನೆ ಮಾಡಿ ತಂದು ಕೊಡ್ತಾರೆ, ಅವರು ತ್ಯಾಗ ಮಾಡ್ತಾರೆ. ಅವರ ತ್ಯಾಗವನ್ನು ನಮ್ಗೆ ಅರ್ಥ ಆಗುವುದಿಲ್ಲ. ನಮ್ಗೆ ಮಾತನಾಡ್ಲಿಕ್ಕೆ ಶಕ್ತಿ ಬಂದ ಕೂಡಲೇ ನಾವು ಪಕ್ಕನೆ ಅವರಿಗೇನೋ ಹರ್ಟ್ ಮಾಡಿಬಿಡ್ತೇವೆ. ಅವರಿಗೆ ನೋವನ್ನು ನುಂಗುತ್ತಾರೆ. ಅವ್ರನ್ನ ತಿರುಗಿ ನಿಮ್ಗೆ ಹೆಚ್ಚಿದ್ ಮಾಡುವುದಿಲ್ಲ. ಯಾಕೆ? ಒಂದು ಮಗು ಇರುವುದು ನನಗೆ, ಎರಡು ಮಕ್ಕಳಿರುವುದು ನನಗೆ ಅಲ್ವಾ? ಅವರ ಒಳಿತನ್ನೇ ಬಯಸುವಂತ ಮಹಾ ಶಕ್ತಿಯೇ ನಮ್ಮ ಮನೆಯೊಳಗಿರುವ ದೇವರು, ಅವರೇ ನಮ್ಮ ತಂದೆ ತಾಯಿ. ಅವರಿಗೆ ಒಂಚೂರು ನೋವು ಮಾಡದ ಹಾಗೆ ನೋಡ್ಕೊಳ್ಳಿ. ಇನ್ನೂ ಒಂದು ಬೈತಾರೆ, ಜೋರ್ ಮಾಡ್ತಾರೆ, ನಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ, ಗೊತ್ತಾಯ್ತಲ್ಲ. ಈಗ ನಾನು ತಂದೆ ತಾಯಿಗೆ ಒಂದು ಮಾತು ಹೇಳ್ತೇನೆ. ಈಗ ನಿಜವಾಗಿ ತಂದೆ ಮತ್ತು ತಾಯಿ, ನೀವು ಪೋಷಕರು, ನಿಮ್ಮ ಮಕ್ಕಳಿಗೆ ಬೇರೆ, ನಿಮ್ಮ ಜೊತೆ ಬೇರೆ ಮಾತಾಡಬೇಕು. ನಾನು ಈಗ ಒಂದು ಚಿಕ್ಕ ಒಂದು ಘಟನೆ ಚಿಕ್ಕದಾಗಿ ಹೇಳ್ತೇನೆ. ಒಂದು ಈ ನಿಮ್ಮ ಸಬ್ಜೆಕ್ಟಿನ ಬಗ್ಗೆ ಮತ್ತೆ ಬರ್ತೇನೆ. ಒಂದು ಚಿಕ್ಕ ಉದಾಹರಣೆ. ಒಂದು 70 ವರ್ಷದ ಒಬ್ಬ ವೃದ್ಧ ಇದ್ದಾರೆ ಪಕ್ಕದ ಮನೆಯಲ್ಲಿ. ಅದರ ಇನ್ನೊಂದು ಮನೆಯಲ್ಲಿ ಒಂದು 15 ವರ್ಷದ ಹುಡುಗ ಇದ್ದಾನೆ. ಆ 70 ವರ್ಷದ ಅಜ್ಜ ಮತ್ತೆ ಈ ಹುಡುಗ ತುಂಬಾ ಫ್ರೆಂಡ್ಸ್. ಅವ್ರೇನ್ ಮಾಡ್ತಾರೆ, ಇಬ್ಬರು ಒಂದು ದಿನ ಒಂದು ಮಾವಿನ ಗಿಡವನ್ನ ತಂದು ನೆಡ್ತಾರೆ. ಆ ಮಾವಿನ ಗಿಡವನ್ನ ನೆಟ್ಟು ಇಬ್ಬರಲ್ಲೊಂದು ಸ್ಪರ್ಧೆ, ಯಾರ ಗಿಡ ಬೇಗ ದೊಡ್ಡದಾಗ್ತದೆ ಅಂತ. ಅಜ್ಜ ಏನ್ ಮಾಡ್ತಾರೆ, ಸ್ವಲ್ಪ ಕೆಲವು ನಾಲೆಜ್ ಎಲ್ಲ ಇರ್ತಾರೆ. ಅವ್ರ ಗಿಡ ನೆಟ್ಟು ಎಲ್ಲ ಚಂದ ಮಾಡಿ ನೆಟ್ರು. ನೆಟ್ಟ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿದ್ರು, ಎಷ್ಟು ಬೇಕೋ ಅಷ್ಟು ಗೊಬ್ಬರ ಹಾಕಿದ್ರು, ಅದಕ್ಕೆ ಆಧಾರ ಎಲ್ಲ ಕೊಟ್ಟು ಸಾಕಿದ್ರು. ಆ ಹುಡುಗ, ಅವನಿಗೂ ಇಂಟ್ರೆಸ್ಟ್, ನನ್ನ ಅಜ್ಜನಿಗಿಂತ ನನ್ನ ಗಿಡ ದೊಡ್ಡದಾಗ್ಬೇಕು ಬೇಗ. ಅವನು ಸ್ವಲ್ಪ ಯಾವಾಗ ಏನ್ ಮಾಡ್ತಾನೆ, ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು 3 ಹೊತ್ತು ನೀರು ಹಾಕಿದ, ಬೇಗ ಬೆಳೀಲಿ ಅಂತ. ಮಗು ಅಲ್ಲ. ಆಮೇಲೆ ಗೊಬ್ಬರ ಸಹ ತುಂಬಾ ಹಾಕ್ಬಿಟ್ಟ, ಗೊತ್ತಾಯ್ತಾ. ಬೆಳೆಯಿತು, ಸಮವಾಗಿ ಬೆಳೆಯಿತು, 2 ಗಿಡವೂ ಬೆಳೆಯಿತು. ಬೆಳೆದ ನಂತರ ಒಂದು ದಿನ ಏನಾಯ್ತು, ಇಲ್ಲೆಲ್ಲ ಜೋರು ಗಾಳಿ ಮಳೆ ಎಲ್ಲ ಬರ್ತದಲ್ಲ, ಅಂತ ಭೀಕರವಾದ ಒಂದು ಚಂಡಮಾರುತದಂತ ಗಾಳಿ ಬಂದಾಗ ಹುಡುಗ ನೆಟ್ಟ ಮರ ಬೇರು ಸಮೇತ ಮಗಚಿ ಹೋಯಿತು. ಅಜ್ಜ ನೆಟ್ಟ ಮರ ನೆಟ್ಟಗೆ ಉಂಟು. ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೋಲಿಸುವ. ಇದು ಪೋಷಕರಿಗೆ, ತಂದೆ ತಾಯಿಗೆ ಹೇಳ್ತಾ ಇದ್ದೇನೆ. ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡ್ತೇವೆ, ಅದರೊಟ್ಟಿಗೆ ಅವರ ಬೇಡಿಕೆ ಏನಕ್ಕೆ ಬೇಕು ಅದನ್ನು ಕೊಟ್ಟು ಬಿಡ್ತೇವೆ.
ಕೊಟ್ಟ ಮೇಲೆ ಮಕ್ಕಳು ತೃಪ್ತಿ ಆಗ್ತಾರೆ. ಅವರು ಅದರ ನಂತರ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಲ್ಲೊಂದು ಎನರ್ಜಿ ಇರ್ತದೆ, ಅವರಲ್ಲೊಂದು ಶಕ್ತಿ ಇರ್ತದೆ. ನಿಮಗೆ ನೀವು ಅದನ್ನು ನೋಡಿರುವುದಿಲ್ಲ, ಗೊತ್ತಾಯ್ತಾ? ಅವರೇನು ಮಾಡಬೇಕಿತ್ತು, ಅವರಿಗೆ ನೀವು ಎಲ್ಲವನ್ನವರ ಕಾಲ ಬುಡಕ್ಕೆ ಕೊಟ್ಟು ಸ್ಪೂನ್ ಫೀಡ್ ಮಾಡುವ ಬದಲಿ ನಿಮ್ಮಲ್ಲಿ ಹಣ ಇರಬಹುದು, ತುಂಬ ಹಣ ಇರಬಹುದು, ಆದರೆ ಮಕ್ಕಳಿಗೆ ಸ್ವಲ್ಪ ಅವರ ಕಾಲ ಮೇಲೆ ನಿಲ್ಲುವಂತಹದ್ದನ್ನು ಚಿಕ್ಕಂದಿನಲ್ಲೇ ಕಲಿಸಬೇಕು. ಅಂದರೆ ಈ ಗಿಡ, ಹುಡುಗನ ಗಿಡ ಏನಾಯಿತು, ಅದಕ್ಕೆ ಬೇಕಾದಷ್ಟು ನೀರು ಸಿಕ್ಕುವಾಗ ಭೂಮಿ ಅಡಿಯಲ್ಲಿ ನೀರಿಲ್ವಾ, ಅದನ್ನು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ಆ ಸಸ್ಯ. ಆಳದಲ್ಲಿ ನೀರಿದೆ, ಆ ಬೇರು ಆಳಕ್ಕಿಳಿಬೇಕು ಮಣ್ಣು ಗಟ್ಟಿ ಆಗ್ಬೇಕಾದರೆ. ಆಮೇಲೆ ಆ ಖನಿಜ ಲವಣಾಂಶಗಳು ಮಣ್ಣಿನಲ್ಲಿವೆ, ಅದು ಹುಡುಕ್ಲಿಕ್ಕೆ ಹೋಗ್ಲಿಲ್ಲ. ನಮ್ಮ ಮಕ್ಕಳನ್ನು ನಾವು ಹಾಗೆ ಸಾಕಿದ್ರೆ, ಗಿಳಿ ಮರಿಯಂತೆ ಸಾಕಿದ್ರೆ ಏನಾಗ್ತದೆ, ಅವ್ರು ಶ್ರಮ ಪಡದೆ ಎಲ್ಲ ಸುಖವನ್ನು ಕೊಟ್ಟಾಗ ಅವರಿಗೆ ಕಷ್ಟದ ಅರಿವಿರುವುದಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅವರನ್ನು ಸ್ವಂತವಾಗಿ ಬೆಳೆಸಿ, ಡಿಪೆಂಡೆಂಟ್ ಮಾಡಬೇಡಿ, ಇಂಡಿಪೆಂಡೆಂಟ್ ಮಾಡಿ. ನಿಮ್ಮ ಮಕ್ಕಳ ಅಪ್ಲಿಕೇಶನ್ಸ್ ತರಬೇಕಾ, ಹೋಗುವಾಗ ಅದು ತಗೊಂಡ್ ಬಾ, ಎಲ್ಲಿ ಮಾತಾಡ್ಬೇಕು, ಶಾಲೆಯಲ್ಲ, ಯಾರಲ್ಲಿ, ನನ್ನ ಫ್ರೆಂಡ್ಸ್ ಹತ್ರ ಕೇಳು, ಅಲ್ಲಿ ವಿಚಾರಿಸು. ಇಂಟರ್ನೆಟ್ ಅಲ್ಲಿ ಈಗ ಎಲ್ಲವೂ ಸಿಗ್ತದೆ, ಗೂಗಲ್ಗೆ ಹಾಕಿದ್ರೆ ನಿಮಗೆ. ಈಗ ನಾನೇನು ಮಾತಾಡ್ತೇನೆ ಅದೆಲ್ಲ ಗೂಗಲ್ ಅಲ್ಲಿ ಇದೆ, ಆಯ್ತಾ? PUC ನಂತರ ಮುಂದೆ ಏನು ಅಂತ ನೀವು ಹಾಕಿದ್ರೆ ಎಲ್ಲ ಬರ್ತದೆ. ಅಂತಹ ಸವಲತ್ತು ನಮ್ಮ ಕೈಯ ಚರವಾಣಿಯಲ್ಲಿದೆ, ಕೈಯಲ್ಲಿ ಹಿಡ್ಕೊಳಕೋನು ಅಲ್ವಾ, ಅದರಲ್ಲಿ ಹಿಡ್ಕೊಂಡು ಅಥವಾ ನಿಮ್ಮ ಇಂಟರ್ನೆಟ್ ಅಲ್ಲಿ ಹಾಕಿ ಲ್ಯಾಪ್ಟಾಪ್ ಅಲ್ಲಿ ಹಾಕಿದ್ರು ಸಿಗ್ತದೆ. ಈ ರೀತಿಯ ಸವಲತ್ತು ಇರುವಾಗ ನಾವು ಮಕ್ಕಳಿಗೆ ಯಾಕೆ ಕೊಡುವುದಿಲ್ಲ ಜವಾಬ್ದಾರಿ? ಅವ ಹಾಳಾಗ್ತಾನೆ, ಅವನಿಗೆ ನಮ್ಮ ಮಕ್ಕಳಿಗೆ ನಾವು ಹಾಗೆ ಮಾಡ್ತೇವೆ, ಗೊತ್ತಾಯ್ತಲ್ಲ? ಕೆಲವು ಮಕ್ಕಳನ್ನು ಸ್ವಲ್ಪ ನೋಡಿ, ತುಂಬಾ ಮಕ್ಕಳನ್ನು ಇರುವ ಮನೆಯಲ್ಲಿ ಅವರು ಹೆಚ್ಚು ಜವಾಬ್ದಾರಿ ತಗೊಳ್ಳುವುದಿಲ್ಲ, ತಂದೆ ತಾಯಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಹೆಚ್ಚು ಕಲಿತ ಮನೆಯಲ್ಲಿ ತಂದೆ ತಾಯಿ ಎಜುಕೇಶನ್ ಇದ್ದವರೇ ಹೆಚ್ಚು ಶ್ರಮ ಪಡೋದು ಮಕ್ಕಳ ಬೆನ್ನ ಹಿಂದೆ ಹೋಗಿ. ನಾವು ಇದು ಮಾಡೋದ್ರಿಂದ ಮಕ್ಕಳನ್ನು ನಾವು ಸ್ವಲ್ಪ ಸೋಮಾರಿಗಳನ್ನಾಗಿ ಮಾಡ್ತೇವೆ. ಅವರ ಬಲವನ್ನು ಅವರಿಗೆ ನಾವು ತೋರಿಸ್ಲಿಕ್ಕೆ ಅವಕಾಶ ನಮ್ಗೆ ಸಿಕ್ಕುವುದಿಲ್ಲ. ಕಷ್ಟಪಡ್ಲಿ, ನಮ್ಗೆ ಗೊತ್ತಾಗ್ತದೆ ಅವರಿಗೆ ಕಷ್ಟ ಆಗೋದು, ನಮ್ಗೆ ಬೇಜಾರಾಗ್ತದೆ. ಒಂದು ಮಾತು ಕೇಳಿ, ನಮ್ಮ ಸ್ವಂತ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ನಮ್ಮದು ಅಂತ ಸಾಕಬಾರದಂತೆ. ಇದು ಪ್ರಾಜ್ಞರ ಮಾತು. ಬೇರೆಯವರ ಮಕ್ಕಳು ಅಂತ ತಿಳಿದು ಸಾಕಿ. ಬೇರೆಯವರ ಮಕ್ಕಳಾದ್ರೆ ನಾವು ಹೆಚ್ಚು ಕಾಳಜಿ ತಗೊಳ್ತೇವ, ನಮ್ಮ ಮಕ್ಕಳಿಗಲ್ಲ ನಾವು ಎಲ್ಲವನ್ನ ಮಾಡಿಕೊಡುವುದು. ಏನು ದುಡ್ಡು ಮಾಡಿದ್ರು ಅದು ಯಾಕೆ ಹೋಗ್ಕೊಂಡು ಹೋಗ್ತೇವಾ? ಇಲ್ಲ, ನನ್ನ ಮಗನಿಗಾಯ್ತು, ನನ್ನ ಮಗಳಿಗಾಯ್ತು, ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಬದುಕುತ್ತೇವೆ, ಹೊಟ್ಟೆಗೆ ಸರಿ ತಿನ್ನುವುದಿಲ್ಲ. ಯಾಕೆ ನನ್ನ ಮಗಳಿಗೆ ಚೆನ್ನಾಗಿ ಒಳ್ಳೇದಾಗ್ಲಿ, ಮಗನಿಗೆ ಒಳ್ಳೇದಾಗ್ಲಿ ಅಲ್ವಾ? ಅದು ತಪ್ಪಲ್ಲ. ಫ್ಯೂಚರ್ ಪ್ಲಾನ್ ಬೇಕು. ನಾವು ಇವತ್ತು ಸಂತೋಷ ಪಡ್ಬೇಕು, ವರ್ತಮಾನವನ್ನ ಸಂತೋಷದಲ್ಲಿ ನಾವು ಖುಷಿಯಲ್ಲಿ ಕಳಿಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಭವಿಷ್ಯತ್ತನ್ನು ನಾವು ಮಕ್ಕಳ ಮೂಲಕ ಕಾಣಲಿಕ್ಕೆ ಶುರು ಮಾಡ್ತೇವೆ. ಮಗು ಆದ ತಕ್ಷಣ ತಾಯಿಯ ಒಂದಿರೆಲ್ಲರೂ ಇದ್ದೀರಿ, ಅವರೆಲ್ಲವನ್ನು ಬಿಟ್ಟು ಬಿಡ್ತಾರೆ. ಎಲ್ಲ ಗಮನ ಮಗುವಿನ ಮೇಲೆ. ಯಾಕೆ ಸಾಕಬೇಕು, ಹಾಗೆ ಸಾಕಬೇಕು ಮಕ್ಕಳನ್ನು. ಆದ್ರೆ ಸಾಕುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ನಿಮ್ಮಲ್ಲಿ. ಆ ಅಜ್ಜನ ನೆನಪು ಮಾಡಿ. ಅಂದ್ರೆ ನಾವು ತುಂಬಾ ಕೊಟ್ಟಾಗ ಮಗು ಹುಡುಕ್ಲಿಕ್ಕೆ ಹೋಗುವುದಿಲ್ಲ, ಸರ್ಚ್ ಮಾಡುವುದಿಲ್ಲ, ಎಲ್ಲಿಯೂ ಕೇಳುವುದಿಲ್ಲ. ಅದಕ್ಕೆ ಶಕ್ತಿ, ನಿಶಕ್ತಿ ಮಾಡಿಬಿಡ್ತೇವೆ. ಅಷ್ಟು ಕೆಪಾಸಿಟಿ ಇದೆ ನಮ್ಮ ಮನುಷ್ಯನ ಹತ್ರ, ಅಷ್ಟು ಶಕ್ತಿ ಇದೆ, ಅಷ್ಟು ಎನರ್ಜಿ ಇದೆ. ನಮ್ಗೆ ಗೊತ್ತಾಗೋದಿಲ್ಲ. ಈಗ ನೋಡಿ, ನಮ್ಮ ಇಂಜಿನಿಯರಿಂಗ್ ಓದುವ ಮಕ್ಕಳ ಹತ್ರ ಬರ್ತಾ ಇದ್ದೇನೆ ನಾನೀಗ. ನಿಮ್ಮ ಮೆಡಿಕಲ್ ಎನ್ನುವುದು 3 ನನಗೆ ಮಕ್ಕಳು ಸಿಕ್ಕಿದ್ದು. ಅದರಲ್ಲಿ ಅದು ಖುಷಿಯೇ, ಸಂತೋಷವೇ. ಯಾಕೆ ನಮ್ಮ ಸಮಾಜದ ಮಕ್ಕಳು ಡಾಕ್ಟರ್ ತುಂಬಾ ಕಮ್ಮಿ ಇರುವುದು ಅಲ್ವಾ? ವೈದ್ಯರಾಗಬೇಕು, ಒಳ್ಳೆ ವೈದ್ಯರಾಗಿ, ಡಾಕ್ಟರ್ ಆಗಿ. ಈಗಾಗಲೇ ಒಂದು ಮಗು ಸನ್ಮಾನವನ್ನ ಪಡೆಯುತ್ತಿಲ್ಲಿ, ಡಾಕ್ಟರೇಟ್ ಮಾಡಿದ್ದು, ಖುಷಿ ಆಯ್ತು ಎಲ್ಲರಿಗೂ ಅಲ್ವಾ? ಕಮ್ಮಿ. ಯಾಕಂದ್ರೆ ಗುರುಗಳ ಫೋಟೋ ಇಟ್ಟಿದ್ದಾರೆ ಇಲ್ಲಿ. ಯಾಕೆ ಗುರುಗಳು ಏನು ಮಾಡಿದ್ದಾರೆ? ಅಂಧಕಾರವನ್ನು ಆ ಕಾಲದಲ್ಲೇ ದೂರ ನೀಗಿಸಿದ್ರು. ಶಿಕ್ಷಣದಿಂದ ನೀವು ಸ್ವತಂತ್ರರಾಗಿ ಅಂತ ಹೇಳಿದವರು ಗುರುಗಳು. ಆಗ ನಮಗೆ ಏನು ಗೊತ್ತಿರಲಿಲ್ಲ. ನಮ್ಮ ಈಳವ ಜನಾಂಗದಲ್ಲಿ, ತೀಯಾ ಸಮಾಜ ಅದರಲ್ಲಿ ಈಳವ ಜನಾಂಗದಲ್ಲಿ ಹುಟ್ಟಿದವರು ಅಲ್ವಾ? ನಮ್ಮ ಗುರು ಆಗಿ ನಮ್ಮನ್ನು ರಕ್ಷಣೆ ಮಾಡಿದವರು. ಶಿಕ್ಷಣದಿಂದ ಬಲಯುತರಾಗಿ ಅಂತ ಹೇಳಿದ್ರು. ಶಿಕ್ಷಣವೇ ಶಕ್ತಿ. ಅದನ್ನಿವತ್ತು ನೀವು ಮಾಡಿದ್ದೀರಿ, ಮಾಡಿ ತೋರಿಸಿದ್ದೀರಿ, ಆಯ್ತಾ? ಅದಕ್ಕಾಗಿ ಇವತ್ತು ನಮ್ಮ ಸಮಾಜದ ಬಂಧುಗಳು ನಿಮ್ಮನ್ನು ಗೌರವಿಸಿದ್ದಾರೆ, ಪ್ರೀತಿಸಿದ್ದಾರೆ. ಗೌರವ ಅಂದ್ರೆ ಒಂದು ಪ್ರೀತಿ. ಈಗ ಈ ಗೌರವವನ್ನು ಪಡ್ಕೊಂಡಾಗ ಸದಾಶಿವ ಸರ್ ಒಂದು ಮಾತು ಹೇಳಿದ್ರು, ನಾನು ಕೂಡ 40 ರೂಪಾಯಿಯ ಸ್ಕಾಲರ್ಶಿಪ್ ಪಡೆದಿದ್ದೆ, ನಾನು ಅದನ್ನು ತಿರುಗಿ ಇವತ್ತಿನ ಸಮಾಜಕ್ಕೆ ಕೊಟ್ಟೆ. ಇವತ್ತು ವೇದಿಕೆಯಲ್ಲಿದ್ದಾರೆ ಅವರು. ಅವತ್ತು ಅವರು ಸಹ ನಿಮ್ಮ ಹಾಗೆ ಅಲ್ಲಿ ಕೂತಿದ್ರು ಅಲ್ವಾ? ಇವತ್ತು ಅಲ್ಲಿ ಕೂತಿದ್ದಾರೆ ಅವರು. ಕೊಡುವ ಹಾಗೆ ಆಗಿದೆ ಅಲ್ವಾ? ನೀವು ಹಾಗೆ ಆಗಬೇಕು. ಇದು ಒಂದು ಮಾದರಿ ಆಗಬೇಕು. ನೋಡಿ, ತೀಯಾ ಸಮಾಜ ಉಳ್ಳಾಲ ವಲಯ ಏನ್ ಮಾಡ್ತಾ ಇದೆ. ಈ ಎನರ್ಜೆಟಿಕ್ ವರ್ಕ್ ಉಂಟಲ್ಲ, ಇದು ಪ್ರೇರಣೆ. ನಾವು ತೀಯರು, ನಾವೆಲ್ಲ ತೀಯಾ ಅಂದ್ರೆ ಹೇಗೆ ಗೊತ್ತಾ ನಿಮಗೆ? ತೀ ಅಂದ್ರೆ ಏನು? ಬೆಂಕಿ.
ಬೆಂಕಿ ಅಂದ್ರೆ ಏನು? ರುದ್ರನ ಈ 3ನೇ ಕಣ್ಣಿನಿಂದ ಬರುವಂತಹದ್ದು ಬೆಂಕಿ. ರುದ್ರ ಸುಡ್ತಾನೆ ಎಲ್ಲವನ್ನು. ನಾವು ಇಲ್ಲಿಂದಲೇ ಹುಟ್ಟಿದವರು, ಗೊತ್ತಾ ನಿಮಗೆ? ನಮ್ಮ ಕುಲದೇವರು ತೊಂಡಚ್ಚ, ಕೇಳಿದಿರಾ? ವಯನಾಡ್ ಕುಲವಂದೈವ, ಎಲ್ಲರ ಕುಟುಂಬದ ದೈವ ಕುಟುಂಬದ ಮನೆ ಉಂಟಲ್ಲ, ಅಲ್ಲಿರುವ ಎನರ್ಜಿ ಅದು, ಶಿವನ ಶಕ್ತಿ ಅದು, ಗೊತ್ತಾಯ್ತಾ? ಅದರ ಕಥೆ ತುಂಬಾ ಇದೆ. ಮುಂದೆ ಯಾವತ್ತಾದ್ರೂ ಇಂತ ಇದಾದಾಗ ನಾವು ಆ ಬಗ್ಗೆ ಮಾತಾಡುವ, ನಮ್ಮ ಕುಟುಂಬದ ಮನೆಯ ಬಗ್ಗೆ, ನಮ್ಮ ದೇವರ ಬಗ್ಗೆ ಸ್ವಲ್ಪ ಮಾತಾಡುವ. ಈಗ ಈ ಶಕ್ತಿ ನಮ್ಮಲ್ಲಿದೆ ಮಕ್ಕಳೇ. ಈಗಾಗಲೇ ನಿಮ್ಮಲ್ಲೊಂದು ಸಂಘಟನೆ, ತೀಯಾ ಸಮಾಜದೊಂದು ಇದರಲ್ಲಿ ಓದಿದೆ. ತೀಯಾ ಮಕ್ಕಳು, ತೀಯರು ಬರೇ ನಾವು ಅಡಿಕೆ ತೆಂಗಿನ ಮರ ಹತ್ತಿ ಕಳ್ಳು ತೆಗೆದವರಲ್ಲ, ನಾವು ತಾಳೆ ಮರಕ್ಕೆ ಹತ್ತಿ ಕಳ್ಳು ತೆಗೆದ ಕುಟುಂಬಸ್ಥರು ಮಾತ್ರ ಅಲ್ಲ, ನಾವು ಬಿಲ್ಲುಗಾರರು, ಸೈನಿಕರಾಗಿದ್ದೆವು. ನೀವು ಇತಿಹಾಸದ ಪುಟಗಳನ್ನ ಸ್ವಲ್ಪ ಓದಬೇಕು. ಈ ಹಿಸ್ಟ್ರಿ ನಿಮ್ಮ ಕಾಲೇಜ್ ಸ್ಕೂಲಲ್ಲಿ ನಿಮ್ಗೆ ಏನು ಕಲಿಸ್ಕೊಡುದಿಲ್ಲ ಇದೆಲ್ಲ. ಈಗ ನಿಮಗೆ PUC ನಂತರ ಮುಂದೆ ಏನು ಅಂತ ಅವರಿಗೆ ಹೇಳ್ಬೋದಿತ್ತಲ್ಲ. ನಮ್ಮ ಬೇರೆಯವರ ಮೂಲಕ ತಿಳಿಬೇಕು ಅಂತಿಲ್ಲ. ಶಾಲೆಯಲ್ಲಿ ನಾನು ಟೀಚರ್ ಆಗಿ ಇದ್ದವಳು, ಕೆಲವು ಟೀಚರ್ನವರು ಇರ್ತಾರೆ ಪಾಠಕ್ಕಿಂತ ಹೆಚ್ಚು ಹೇಳಿಕೊಡ್ತಾರೆ, ಆದ್ರೆ ಲಿಮಿಟೆಡ್, ಅವರ ಸಿಲೆಬಸ್ಗೆ ಲಿಮಿಟೆಡ್ ಆಗಿರ್ತಾರೆ. ಅವರಿಗೆ ಪುರ್ಸೊತ್ತು ಇರೋದಿಲ್ಲ. ಕೆಲಸ ಟೀಚರ್ ಅನ್ನೋರು ನಂದು ಕಂಪ್ಲೇಂಟ್ ಮಾಡೋದಲ್ಲ, ಅವರಿಗೆ ಪುರ್ಸೊತ್ತು ಇರುವುದಿಲ್ಲ, ಸಿಲೆಬಸ್ ಮುಗಿಸುವುದೇ ಕಷ್ಟ ಆಗ್ತದೆ. ಆದರೆ ಸ್ವಲ್ಪ ಸ್ವಲ್ಪ ಹೇಳ್ಬೋದಲ್ಲ. ಒಂದು ಫ್ರೀ ಟೈಮಲ್ಲಿ ಮಕ್ಕಳಿಗೆ ನಿಮ್ ಮುಂದೆ ಏನಾಗ್ತಿ ಮಗ ಅಲ್ವಾ, ಆ ಮಗು ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿಯಲ್ಲಿ ಮಾತಾಡುದು ಟೀಚರ್ನವ್ರ ಹತ್ತಿರ, ಎಲ್ಲ ಓಪನ್ ಅಪ್ ಆಗ್ತದೆ ಮಗು, ಗೊತ್ತಾಯ್ತಾ? ಅದರ ಒಳಗೆ ಅದೇ ಹೇಳಿದಲ್ಲ ನಾನು, ಸೋಲ್ ಕನೆಕ್ಟೆಡ್ ಜಾಬ್. ಸೋಲ್ ಅಂದ್ರೆ ನಮ್ಮ ಆತ್ಮ, ಅದಕ್ಕೇನು ಕನೆಕ್ಟ್ ಇರ್ತದೆ, ಅದೊಂದು ಹೇಳಿಬಿಡ್ತೇನೆ ನಿಮಗೆ. ಸೋಲ್ ಕನೆಕ್ಟೆಡ್ ಒಂದು ಚಿಕ್ಕ ಉದಾಹರಣೆ. ನೀವು ಸಚಿನ್ ತೆಂಡೂಲ್ಕರ್ ಅನ್ನು ಕೇಳಿದ್ದೀರಲ್ಲ. ಸಚಿನ್ ತೆಂಡೂಲ್ಕರ್ ಹೆಚ್ಚು ಕಲೀಲಿಲ್ಲ, ಆದರೆ ಅವರ ಫೋಕಸ್ ಏಕಲವ್ಯನಂತೆ ಹೇಗಿತ್ತು, ಕ್ರಿಕೆಟ್ ನಲ್ಲಿತ್ತು. ಸರಿಯಾ? ಒಳ್ಳೆ ಹೆಸರಾಂತ ಕ್ರಿಕೆಟಿಗರಾದ್ರು. ಭಾರತದ ಹೆಸರು ಬರೆಯುವಾಗ ಅಲ್ಲಿ ಕ್ರಿಕೆಟ್ ಅಂದ್ರೆ ತೆಂಡೂಲ್ಕರ್ ಹೆಸರು ಬರೆದು ಬಿಡ್ತೇವೆ. ಹಾಗೆ ಲತಾ ಮಂಗೇಶ್ಕರ್ ಹೆಸರು ಕೇಳಿದಿರಿ. ಯಾವ ಕ್ಷೇತ್ರದಲ್ಲಿ ಅವರು ಪ್ರಸಿದ್ಧರು? ಲತಾ ಮಂಗೇಶ್ಕರ್ ಸಂಗೀತ ಸಾಮ್ರಾಜ್ಯ, ಭಾರತದ ಕೋಗಿಲೆ, ಏನ್ ಬೇಕಾದ್ ನೀವು ಕರೀರಿ, ಟಾಪ್ ಅಲ್ಲಿದ್ರು. ಅವರಿಗೆ ಕ್ರಿಕೆಟಿಗೋ ಅವರಿಗೆ ಇನ್ನೊಂದಕ್ಕೋ ಯಾವ್ದಕ್ಕೋ ಹಾಕಿದ್ರೆ ತಂದೆ ತಾಯಿ ಒತ್ತಾಯ ಮಾಡಿ, ನನಗೆ ಸಂಗೀತ ಎಲ್ಲ ಇಷ್ಟ ಇಲ್ಲ, ನಾನು ನಿನ್ನನ್ನು ಇಂಥದ್ದು ಡಾಕ್ಟರ್ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಡಾಕ್ಟರ್ ಆಗ್ತಿದ್ರಾ? ಇರ್ಲಿಲ್ಲ. ಅವರ ಸೋಲ್ ಕನೆಕ್ಟೆಡ್ ಏನಿತ್ತು, ಅವರ ಸಂಗೀತದ ಬಗ್ಗೆ ಅದ್ಭುತವಾದ ಜ್ಞಾನ ಇತ್ತು. ಅವರೊಂದು ಶಾರದಾ ದೇವಿಯ ವರಪುತ್ರಿಯಾಗಿ ಹುಟ್ಟಿದವರು, ಈ ದೇಶದ ದೊಡ್ಡ ಎನರ್ಜಿ ಅವರು, ಆಯ್ತಾ? ಇದು ಸೋಲ್ ಕನೆಕ್ಟೆಡ್. ಈಗ ಇಲ್ಲಿ ಕೂತ ಮಕ್ಕಳಿರ್ಬೋದು, ತಂದೆ ತಾಯಿ ಕೆಲವರು ಇರ್ಬೋದು, ತಪ್ಪುತ್ತು ನಾನು ಹೇಳುದಿಲ್ಲ. ತಂದೆ ತಾಯಿಯಲ್ಲಿ ಅವರಿಗೊಂದು ಆಸೆ ಇರ್ತದೆ, ಅವರದ್ದು ತಪ್ಪಿಲ್ಲ. ಅವರ ಅಣ್ಣನ ಮಗನೋ ತಮ್ಮನ ಮಗನೋ ಯಾರೋ ಒಳ್ಳೆ ಇಂಜಿನಿಯರ್ ಆಗಿ ಒಳ್ಳೆ ಸಂಪಾದನೆ ಮಾಡಿ ಫಾರಿನ್ಗೆ ಹೋಗಿ ಒಳ್ಳೆ ಮನೆ ಕಟ್ಟಿ ಎಲ್ಲ ಇರುವಾಗ ನನ್ನ ಮಗನು ಒಂದು ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಅವ್ರು ಕನಸು ಕಾಣ್ತಾರೆ. ಹಾಗೆ ಆದಾಗ ಮಗುವಿಗೆ ನಿಜವಾಗಿ ಏನು ಬೇಕು ಅದೊಮ್ಮೆ, ಕೆಲವರು, ಎಲ್ಲರೂ ತಂದೆ ತಾಯಿ ಹಾಗೆ ಮಾಡುವುದಿಲ್ಲ, ಕೆಲವರು ಏನ್ ಮಾಡ್ತಾರೆ, ಅವರ ಕನಸನ್ನು, ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ಆ ಮಗುವಿನಲ್ಲಿ ಕಾಣ್ತಾರೆ, ನನ್ನ ಮಗ ಇದು ಆಗಬೇಕು ಅಂತ. ಹಾಗಾದಾಗ ಮಗುವಿಗೆ ಒತ್ತಡ ಬರ್ತದೆ. ಈಗ ಸರ್ ಹೇಳಿದ್ರು, ಒಂದು ಮಗುವಿಗೆ ಹಾಗಾಯ್ತು, ನೀಟ್ ಎಕ್ಸಾಮ್ ಅಲ್ಲಿ ಬರೆದು ಮಗುವಿಗೆ ತಂದೆ ಪೆಟ್ಟು ಕೊಟ್ಟು ಆ ಮಗುವನ್ನು ಹೊಡೆದೇ ಹೆಣ್ಣು ಮಗುವನ್ನು ಕೊಂದು ಬಿಟ್ರು. ನೀಟ್ ಎಕ್ಸಾಮ್ ಇದು ಎಷ್ಟು ಟಫ್ ಉಂಟಾ ತಂದೆ ಗೊತ್ತುಂಟಾ? ಅವನಿಗೆ ಶಿಕ್ಷಣ ಇರ್ಲಿಲ್ವೋ ಏನೋ, ಸ್ವಲ್ಪ ಆದ್ರೂ ಶಿಕ್ಷಣ ಇರ್ತಿದ್ರೆ ಅವನ ಜ್ಞಾನ ಬೆಳಿತಿತ್ತು. ಶಿಕ್ಷಣ ಮಾಡುವ ಕೆಲಸ ಏನು ಗೊತ್ತಾ? ನಿಮ್ಮ ಹತ್ರ ಒಂದು ಬಡ್ಡ ಕತ್ತಿ ಉಂಟು ಮನೆಯಲ್ಲಿ, ಆ ಕತ್ತಿಯನ್ನ ನೀವು ಸಾಣೆ ಕೊಡದಿದ್ರೆ ಅದು ನೈಸಾಗ್ತದ ಕಡಿಲಿಕ್ಕೆ? ಇಲ್ಲಲ್ಲ, ಚೂಪು ಮಾಡುವ ಕೆಲಸ ಶಿಕ್ಷಣ ಮಾಡೋದು. ಈ ಬಡ್ಡ ಕತ್ತಿಯನ್ನು ಹಾಗೆ ಇಟ್ರೆ ನೀವು ಎಷ್ಟು ಸಲ ಕಡಿದ್ರು ಆ ಮರ ಕಟ್ಟಾಗುದಿಲ್ಲ, ಯಾವ್ದು ಕಡಿದ್ರು ಅದು ಸರಿಯಾಗುದಿಲ್ಲ. ಬಟ್ ಈ ಸಾಣೆ ಹಿಡಿಯುವ ಕೆಲಸ ನಮ್ಮ ಮೆದುಳಿಗೆ ಶಿಕ್ಷಣ ಕೊಡ್ತದೆ. ಇದಕ್ಕಾಗಿ ಎಲ್ಲರೂ ಶಿಕ್ಷಣದಿಂದ ಬಲವಿತರಾಗಿ, ಇವತ್ತು ಶಿಕ್ಷಣ ವಂಚಿತರು ಬಹಳ ಕಮ್ಮಿ. ಎಲ್ಲರೂ ಕಲೀಲಿ ಅಂತ ನಾವು ಹೇಳಲಿಕ್ಕೆ ಇಲ್ಲ, ಸರ್ಕಾರವೇ ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದೆ. ಆದರೆ ತಂದೆ ತಾಯಿಗೂ ಆ ಪ್ರಜ್ಞೆ ಬಂದಿದೆ, ಕಷ್ಟಪಡ್ತಾರೆ ಮಕ್ಕಳಿಗಾಗಿ. ಇವತ್ತು ನಾವು ಟಾಪರ್ಸಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು. ಕಮ್ಮಿ ಮಕ್ಕಳು ತೆಗೆದಾಗ ಅವ ದಡ್ಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆಷ್ಟೋ ಮಕ್ಕಳು ಸಿಕ್ಕಿದ್ದಾರೆ ಕಡಿಮೆ ಲಾಸ್ಟ್ ಬೆಂಚರ್ಸ್, ಆದ್ರೆ ಎಲ್ಲಿ ಹೋದ್ರು ನಮ್ಮನ್ನೊಂದು ಎಂತ ಪ್ರೀತಿಸ್ತಾರೆ. ಸ್ವಲ್ಪ ಹುಷಾರಿದ್ದ ಮಕ್ಕಳಿಗೆ ನಮ್ಮನ್ನು ಸ್ವಲ್ಪ ತಪ್ಪಿಲ್ಲ, ಟೀಚರ್ನವರು ಮರೆಯುವುದ್ರಲ್ಲೂ ತಪ್ಪಿಲ್ಲ, ಏನು ತಪ್ಪಿಲ್ಲ, ಎಲ್ಲವೂ ಸರಿನೇ. ಆದರೆ ನಾವು ಮಾರ್ಕೇ ಬದುಕಲ್ಲ, ಅಂಕವನ್ನೇ ಹಿಡ್ಕೊಂಡು ನಮಗೆ ಅದಲ್ಲದೆ. ಈಗ ಎಷ್ಟೋ ಸಾಧಕರಿದ್ದಾರೆ, ಶಿಕ್ಷಣ ಸ್ವಲ್ಪ ಕಮ್ಮಿ ಇರ್ಬೋದು, ಅವರು ಸಾಧನೆ ಮಾಡ್ಲಿಲ್ವಾ? ಅವರೇನು ಹಣ ಮಾಡ್ಲಿಲ್ವಾ? ಸಾಧನೆ ತುಂಬಾ ಮಾಡಿರ್ತಾರೆ, ಖಂಡಿತ ಮಾಡಿದ್ದಾರೆ. ಕೊಡುವ ಬುದ್ಧಿ ಕೂಡ ತುಂಬಾ ಇರ್ತದೆ ಅವರ ಹತ್ತಿರ.
ಆದರೆ ಶಿಕ್ಷಣ ಪಡೆದರೆ ಎಲ್ಲದಕ್ಕೂ ನಿಮಗೆ ಪ್ರಯೋಜನ ಆಗ್ತದೆ. ನೀವು ಡಿಪೆಂಡೆಂಟ್ ಆಗ್ತೀರಿ, ಇಂಡಿಪೆಂಡೆಂಟ್ ಆಗ್ತೀರಿ. ನಿಮ್ಮ ಕೆಲಸವನ್ನು ನೀವೇ ಮಾಡ್ತೀರಿ, ಆಯ್ತಾ? ಹಾಗಾಗಿ ಎಲ್ಲದಕ್ಕೂ ನಮ್ಮ ಒಂದು ಮನಸ್ಥಿತಿ. ಎಲ್ಲ KES KS IAS ಓದ್ತಾ ಇದ್ದಾರೆ. ನನ್ನ ಫ್ರೆಂಡ್ ಒಬ್ಬಳು ಮೊನ್ನೆ ಒಂದು ಫ್ಲ್ಯಾಟನ್ನು ಅವಳು ಅವಳು ಮಾರಿದ್ಲು. ಆ ಇಡೀ ಏರಿಯಾದಲ್ಲಿ ಫ್ಲ್ಯಾಟಲ್ಲಿ ಹಿಂದೂಸ್ ಇರೋದು. ಆ ಮನೆಯಲ್ಲಿ 3 ಮಕ್ಕಳನ್ನು ಆ ತಂದೆ ದುಬೈಯಲ್ಲಿ ದುಡಿದು 3 ಮಕ್ಕಳನ್ನು ಇದೆಯಲ್ಲ ಎಂತ ಲಾ ಕಾಲೇಜ್ ಇದೆ ಧರ್ಮಸ್ಥಳದ್ದು SDBಗೆ ಹಾಕಿದ್ದಾರೆ. ಈಗ ಇದು ನಡೀತಾ ಇದೆ. ಯಾಕೆ? ಈಗ KS IASನವರು ಯಾರು? ಈಗ ಮಂತ್ರಿ ಮಾಗದರು ಇದ್ದಾರಲ್ಲ, ಮಂತ್ರಿಗಳೆಲ್ಲ ರಾಜರು, ಅವರ ಕೈ ಕೆಳಗೆ ದುಡಿಯುವ ದೊಡ್ಡ ಅಧಿಕಾರಿಗಳು KSನವರು. ಆ ಅಧಿಕಾರವನ್ನ ಪಡೆಯುವಂತ ನೆಲೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನಾವು ಅದನ್ನು ಹೇಳಿಕೊಡ್ಬೇಕು. ಇಂಜಿನಿಯರಿಂಗ್ ಮಾಡುವುದು ತಪ್ಪಲ್ಲ, ಆದರೆ ಅದಕ್ಕಿಂತಲೂ ಆ ಮಗು ನೋಡಿ ಕನಸು ಕಂಡಿತು, ನಾನು ಆರ್ಟ್ಸ್ ತಗೊಳ್ತೇನೆ, ಆರ್ಟ್ಸ್ ಸ್ವಲ್ಪ ಈಸಿ, ನಾನು ಆರ್ಟ್ಸೇ, ಗೊತ್ತಾಯ್ತಲ್ಲ, ಅಲ್ಲಿ ಪ್ರಯೋಗಗಳು ಅದು ಇದು ಹೆಚ್ಚು ಟೆನ್ಷನ್ ಇಲ್ಲ. ಆದರೆ ಆ ಆರ್ಟ್ಸ್ ತೆಕ್ಕೊಂಡು ನಾನು ಕಲಿತು ನಾನೇನಾಗ್ತೇನೆ, KS ಆಗ್ತೇನೆ, KES ಆಗ್ತೇನೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಅದು KES, IAS ಆಗ್ತೇನೆ, ಭಾರತೀಯ ಸೇವೆಯಲ್ಲಿ ಸರ್ವಿಸ್ ಮಾಡುವವರು ದೊಡ್ಡ ದೊಡ್ಡ ಅದಕ್ಕೆ DC ಅನ್ನು ಗೊತ್ತಲ್ಲ ನಿಮಗೆ, DC ಎಲ್ಲ ಬರ್ತಾರಲ್ಲ ಆ ಪೋಸ್ಟ್ಗಳು, ಗೊತ್ತಾಯ್ತಾ? ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳ ಅಂದ್ರೆ ಮಿನಿಸ್ಟರ್ ಲೆವೆಲ್ ಅಲ್ಲಿ ಕೆಲಸ ಮಾಡುವವರು ಇರ್ತಾರೆ, ಗುಪ್ತಚರ ಇಲಾಖೆ, ಇದಕ್ಕೆಲ್ಲ ಇದು ಬೇಕು. ಇದೆಲ್ಲವನ್ನ ನಾವು ಮಾಡಬೇಕಾದರೆ ನಮ್ಮ ಗುರಿ ಈಗ ಸ್ಪಷ್ಟ ಆಗಿರ್ಬೇಕು. ಅದಕ್ಕೆ ಪಾಪ ಪವನ್ ಹತ್ರ ಕೇಳಿ ಎಂತ ಮಾತಾಡೋದು ಮಗ, ಸಂಸ್ಕಾರದ ಬಗ್ಗೆ ಹೇಳ್ಬೋದು, ಶಿಕ್ಷಣ ಬೇಡ, ನೀವು ಇದು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಹೇಳಿ, ನಮ್ಮ ಮಕ್ಕಳಿಗೆ ಅದರ ಕೊರತೆ ಇದೆ ಅಂತ ಒಂದು ಮಾತು ನಮ್ಮ ಬಾಯಿಂದ ಬಂತು. ಸರಿ, ನಾನು ಏನೋ ನನ್ನ ಜ್ಞಾನ ಕಕ್ಷುವಿಗೆ ಏನು ಹೊಳಿತದ ಅದನ್ನು ಮಾತಾಡ್ತೇನೆ ಅಂತ ಹೇಳಿ. ಹಾಗೆ ಇನ್ನೂ ತುಂಬಾ ಇದೆ. ಮೆಡಿಕಲ್ ಅಲ್ಲಿ ಒಂದು ಮಗು D ಫಾರ್ಮಾ ಅಂತ ಹೇಳಿತು ಅಲ್ವಾ. ಈಗ ನಮ್ಮ ಇಂಜಿನಿಯರಿಂಗ್ ಮಕ್ಕಳಿಗೆ ಒಂದು ಸ್ವಲ್ಪ ಮಾತಾಡ್ತೇನೆ ನಾನು. 42 ಕೋರ್ಸ್ ಉಂಟು ಈಗ ಇಂಜಿನಿಯರಿಂಗ್ ಅಲ್ಲಿ. ಅದರಲ್ಲಿ ಹೆಚ್ಚು ಜಾಬ್ ಓರಿಯೆಂಟೆಡ್ ನಿಮಗೆ ಯಾವುದು ಇದೆ, ಫ್ಯೂಚರ್ ಅಲ್ಲಿ ನೀವು ಕಲಿತು ಯಾವುದೊಂದು ಚಿಕ್ಕ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಪ್ರಯೋಜನ ಅಂತ ಉಂಟು. ನಿಮ್ಮ ದೊಡ್ಡ ದೊಡ್ಡ ಕಂಪನಿಯಲ್ಲಿ ನೀವು ದುಡಿಬೇಕು, ಗೊತ್ತಾಯ್ತಲ್ಲ. ಈ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಅಲ್ಲಿ ಸ್ವಲ್ಪ ಗವರ್ಮೆಂಟ್ ಕೆಲಸ ಸಿಗ್ತದೆ, ಮೆಕ್ಯಾನಿಕಲ್ ಸಿಗಬಹುದು, ಆದರೆ ಉಳಿದ IT ಕಂಪ್ಯೂಟರ್ ಅದೆಲ್ಲ ಬಹಳ ಕಮ್ಮಿ. ಸರ್ಕಾರಿ ಹುದ್ದೆಗೆ ಹೋಗ್ಬೇಕಾದ್ರೆ ಹೆಚ್ಚಿನ ಮಕ್ಕಳು ಸರ್ಕಾರಿಗೆ ಹೋಗುವುದು ಇಲ್ಲ, ಅದರಲ್ಲಿ ಅದು ನಮಗೆ ಸೂಟ್ ಆಗುದಿಲ್ಲ ಹೇಳ್ತಾರೆ, ನಮಗೆ ಸಂಬಳ ಕಮ್ಮಿ ಸಿಗ್ತದೆ ಅಂತ. ಈಗ ಒಂದು ಹೊಸತು ಬಂದಿದೆ ಈಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ. ಅದು ಈಗ ತುಂಬಾ ಟ್ರೆಂಡ್ ಅಲ್ಲಿದೆ. ಮೆಕ್ಯಾನಿಕಲ್ ನಿಮ್ಗೆ ಗೊತ್ತಿರ್ಬೋದು, ಮತ್ತೆ ಸಿವಿಲ್ ನಿಮ್ಮಲ್ಲಿ ಈಗಾಗಲೇ ಸ್ವಲ್ಪ ಕಮ್ಮಿ. ಈಗಂದ್ರೆ ಎಲ್ಲ ಬಿಲ್ಡಿಂಗ್ ಕಾಂಟ್ರಾಕ್ಟರ್ನವರೇ ಮಾಡ್ತಾ ಇದ್ದಾರೆ, ಸಿವಿಲ್ ವರ್ಕ್ ಅವರೇ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಒಂದಷ್ಟು ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ. ಏರೋನಾಟಿಕಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಇದೆ, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್, ಬಯೋಮೆಡಿಕಲ್, ಮೆಡಿಕಲ್ನಲ್ಲಿ ಕೂಡ ಇಂಜಿನಿಯರಿಂಗ್ ಅನ್ನ ಆ್ಯಡ್ ಮಾಡ್ತಾರೆ, ಬಯೋಟೆಕ್ನಾಲಜಿ, ಹಾಗೆ ಕೆಮಿಕಲ್ ಇಂಜಿನಿಯರಿಂಗ್, ಸಿರಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ENC, ಎಲೆಕ್ಟ್ರಿಕಲ್, ಇನ್ಫಾರ್ಮೇಶನ್, ಏರೋಸ್ಪೇಸ್, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ತುಂಬಾ ಇದೆ ಮಕ್ಕಳೇ. 42 ಕೋರ್ಸು ಎಲ್ಲ ಕಾಲೇಜಲ್ಲಿ ಇಲ್ಲ. ಒಂದು 7-8 ಕೋರ್ಸುಗಳು ಈಗ ಡಿಮಾಂಡೆಡ್ ಮತ್ತು ಹೆಚ್ಚು ಜನ ಈಗ ಅದನ್ನ ಕಲೀಲಿಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಎನ್ನುವುದನ್ನು ನಾನು ಈಗಾಗಲೇ ಅದನ್ನು ನೋಟು ಮಾಡಿದೆ. ಯಾಕಂದ್ರೆ ಒಂದಷ್ಟು ಸ್ಟಡಿ ಮಾಡುವಾಗ ನನಗೆ ಸಿಕ್ಕಿದಂತಹ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಹಂಚ್ತಾ ಇದ್ದೇನೆ. ಅದರಲ್ಲಿ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಈ ಹಿಂದೆ ಇಂಜಿನಿಯರಿಂಗ್ ಮಾಡಿದ ಮಕ್ಕಳು ಸಬ್ ಕೋರ್ಸ್ ಆಗಿ ಕಲಿತು ಅದರಲ್ಲಿ ಸಾಧನೆ ಮಾಡಲಿ. ಯಾಕಂದ್ರೆ ನನ್ನ ಮಗನೇ ಅದನ್ನೇ ಮಾಡಿದ್ದಾನೆ, ಅವನನ್ನು ಕಣ್ಣಾರೆ ನೋಡ್ತಾ ಇದ್ದೇನೆ. ಯಾಕಂದ್ರೆ ಅವನಿಗೆ ಫಸ್ಟ್ ಸಿಕ್ಕಿದ್ದು ಗೌರ್ಮೆಂಟ್ ಸೀಟಲ್ಲಿ ಮೆಕ್ಯಾನಿಕಲ್, ಅದು ಅವನಿಗೆ ಇಷ್ಟ ಇರಲಿಲ್ಲ. ಆಗ ಅವನಿಗೆ ಕೇಳಿದೆ ನಾನು, ನಿನಗೇನು ಬೇಕು? ನನಗೆ ENC ಬೇಕು ಅಂತ ಹೇಳಿದ. ಏನು ಮಾಡೋದು? ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದೆ. ಮೇಡಮ್, ನಿಮ್ಮ ಮಗನಿಗೆ ಗೌರ್ಮೆಂಟ್ ಆಗ ತುಂಬ ಕಮ್ಮಿ ಫೀಸ್ ಎಲ್ಲ ಕಟ್ಟಲಿಕ್ಕೆ, ಗೌರ್ಮೆಂಟಲ್ಲಿ 17,500 ಇತ್ತು. ನಿಮ್ಮ ಮಗನಿಗೆ ಸೀಟ್ ಕೊಡ್ಬೋದು, ಆದರೆ ಗೌರ್ಮೆಂಟ್ ಇದರಲ್ಲಿ ನಿಮಗೆ ಕೊಡಬೇಕಾದ್ರೆ ಅವನೊಂದು ಫಸ್ಟ್ ಎಕ್ಸಾಮ್ ಪಾಸ್ ಆಗ್ತಾನಲ್ಲ, ಫಸ್ಟ್ ಇಯರಲ್ಲಿ ಅವನು ಟಾಪ್ ಅಲ್ಲಿ ಪಾಸ್ ಆದರೆ ನಾವು ನಿಮಗೆ ಫ್ರೀ ಸೀಟ್ ಕೊಡ್ತೇವೆ ಹೇಳಿದ್ರು. ಆಯಿತು ಅಂತ ಹೇಳಿದೆ, ಸೆಂಟ್ ಜೋಸೆಫ್ ಅಲ್ಲಿ.
ಅವನಿಗೆ ಟಾಪ್ 2 ಬಂದವ, 1 ಮಾರ್ಕಿಗೆ 1 ಕಮ್ಮಿ ಆಯಿತು. ಟಾಪ್ 2 ಇಬ್ಬರೇ ಆಯ್ಕೆ ಆದದ್ದು. ಟಾಪ್ 2 ಅಲ್ಲಿ ಇವನು ಬಂದ. ಅವನಿಗೆ ಕೊಟ್ಟು ಮಾತ್ರ ಫಾದರ್ ನನ್ನ ಹತ್ರ ಸ್ವಲ್ಪ ಹಣದ ಬೇಡಿಕೆ ಇಟ್ಟರು. ಆಗ ನಾನು ಹೇಳಿದೆ, ನನ್ನ ಮಗ ಕಲಿತು ಉದ್ಯೋಗಸ್ಥನಾದಾಗ ನಿಮ್ಮ ಸಂಸ್ಥೆಗೆ ಏನಾದರೂ ಹಣವನ್ನು ಕೊಡ್ತಾನೆ. ಆಯಿತು, ಅದು ಮಾಡಿದ. ENC ಮಾಡಿದ. ENC ಮಾಡಿದ ಮೇಲೆ, ENC ಅಂದ್ರೆ ಏನು? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ನಿಮ್ಮ ಇದು ಉಂಟಲ್ಲ TV ಮನೆಯಲ್ಲಿ, ಸಣ್ಣ ಉದಾಹರಣೆ, ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ಹೇಳುದು. ಟಿವಿಯನ್ನು ಓಪನ್ ಮಾಡಿದರೆ ಹಿಂದೆ ನೋಡಿ ಅದರಲ್ಲಿ ಏನೆಲ್ಲ ಟೆಕ್ನಾಲಜಿ ಇದೆ ಅಂಥದನ್ನೆಲ್ಲ ಸೂಕ್ಷ್ಮವನ್ನು ಕಲಿಯುವಂಥದ್ದು. ಇದಕ್ಕೆ ನಮ್ಮಲ್ಲಿ ಚಾನ್ಸ್ ಕಡಿಮೆ, ವಿದೇಶದಲ್ಲಿದೆ. ಯಾಕೆ? ಹೆಚ್ಚಿನ ವಸ್ತುಗಳು ತಯಾರಾಗುವುದು ವಿದೇಶದಲ್ಲಿ. ಅಲ್ಲಿದೆ, ಇಲ್ಲಿ ಸ್ವಲ್ಪ ಕಮ್ಮಿ. ಇಲ್ಲಿ ಕಂಪ್ಯೂಟರ್ನ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಹೈಯೆಸ್ಟ್ ಇದ್ದಾರೆ. ಆಯ್ತಾ? ಕಂಪ್ಯೂಟರ್ ಸೈನ್ಸ್ ಹೆಚ್ಚಾಗಿ ಹೆಣ್ಣು ಮಕ್ಕಳು ತೆಗೆದು ಕಲಿಯುವಂಥದ್ದು ಮಾಡ್ತಾರೆ, ಹುಡುಗರು ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ಗೆ ಒಳ್ಳೆ ಸ್ಕೋಪ್ ಇದೆ. ಆಯ್ತಾ? ನಂತರ ನನ್ನ ಮಗ ENC ಇಂದ ಅವನು ಕಂಪ್ಯೂಟರ್ ಸೈನ್ಸ್ಗೆ ಬಂದ. ಅವನು ಸ್ವಲ್ಪ ಸ್ಮಾರ್ಟ್ ಇದ್ದ ಕಾರಣ ಅವನು ಕಂಪ್ಯೂಟರ್ನ ಬೇಗ ಪಿಕ್ ಮಾಡ್ಕೊಂಡ, ಆ ಕ್ಷೇತ್ರಕ್ಕೆ ಹೋದ. ಆಮೇಲೆ ಅವನು ಮತ್ತೆ ಹೈಯರ್ ಸ್ಟಡೀಸ್ ಮಾಡಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಸಾಧನೆ ಮಾಡಿದ, ಟಾಪರ್ ಆದ. ಅವನಿಗೆ ಅದರಲ್ಲಿ ಈಗ ಕೆಲಸ ಆಯಿತು. ವರ್ಕ್ ಮಾಡ್ತಾ ಇರಬೇಕು. ನಾವು ಇಂಜಿನಿಯರಿಂಗ್ ಮಾಡಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಮೆಡಿಕಲ್ ಮಾಡಿದವರು ಹೇಗೆ, ಅವರು ಸುಮ್ಮನೆ ಕೂತ್ಕೊಂಡ್ರೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಔಷಧಿಯ ತಂತ್ರಜ್ಞಾನ ಬೆಳೀತಾ ಇದೆ, ಅದರಲ್ಲಿ ಅವರು ಸಾಧನೆ ಮಾಡ್ತಾ ಇರಬೇಕು. ನಿರಂತರ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಹಿಡ್ಕೊಂಡು ಓದಬೇಕು. ಅದೇ ರೀತಿ ಎಂಜಿನಿಯರಿಂಗ್ ಅಲ್ಲಿಯೂ ಮಾಡಬೇಕು. ಮಾಡಿದ್ರೆ ಮಾತ್ರ ಅವರು ಕಂಪನಿಯ ಟಾಪರ್ ಆಗ್ತಾರೆ. ಹಾಗಿದ್ರೆ ಮಾತ್ರ ಅವರಿಗೆ ವರ್ಷ ಪ್ರಮೋಷನ್ ಆಗ್ತದೆ, ಒಳ್ಳೆ ಸಂಬಳ ಬರ್ತದೆ. ಏನಿಲ್ಲದವರಿಗೆ ಏನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನೀವೀಗ ಆಯ್ಕೆ ಮಾಡುವಾಗ ನಿಮ್ಮ ಗುರಿಯಲ್ಲಿ ಇನ್ನೂ ಕೆಲವು ಕ್ಷೇತ್ರಗಳನ್ನು ನೀವು ಆಯ್ಕೆ ಮಾಡಲಿಕ್ಕೆ ಚಾನ್ಸ್ ಇದೆ. ಆದರೆ ನಮ್ಮ ಮಕ್ಕಳು ಈಗಾಗಲೇ ಒಂದಷ್ಟು ಫಿಕ್ಸ್ ಆಗಿದ್ದಾರೆ. ಆ ಫಿಕ್ಸಿಗೆ ಇದು 3 ಕಾರಣ ಆಗಬಾರ್ದು. ನನ್ನ ಫ್ರೆಂಡ್ ಒಂದು ಕಾಲೇಜಿಗೆ ಹೋಗ್ತಾನೆ, ನನ್ನ ಫ್ರೆಂಡ್ ಇಂಜಿನಿಯರಿಂಗ್ ಮಾಡ್ತಾನೆ, ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಒಂದು. ಎರಡನೇದು, ನನ್ನ ತಂದೆ ತಾಯಿ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸಿಲ್ಲ, ನಾನು ಅದನ್ನು ಮಾಡ್ತೇನೆ. ಗೊತ್ತಾಯ್ತಾ? ಮೂರನೇದು ಯಾವುದು? ಇಂಜಿನಿಯರಿಂಗ್ ವಿಷಯ. ಯಾಕಂದ್ರೆ ಹೈಯೆಸ್ಟ್ ಇಂಜಿನಿಯರ್ಗಳು ತುಂಬಿ ತುಳುಕುತ್ತಾ ಇದ್ದಾರೆ, ಡಾಕ್ಟರ್ನವರು ಕಮ್ಮಿ. ನಮ್ಮ ತೀಯಾ ಸಮಾಜ ಮಾತ್ರ ಅಲ್ಲ, ಸಮಾಜದ ಎಲ್ಲರೂ ಹೋಗುದು ಅಲ್ಲಿಗೆ. ಮೂರನೇದೇನು? ನನಗೆ ಏನು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ನೀವು ಪ್ರಯತ್ನ ಪಡಿ. ಯಾಕಂತ ಹೇಳಿದ್ರೆ ನಾವು ಆಸೆ ಪಟ್ಟದ್ದನ್ನೇ ಆಗುವುದು. ಯದ್ಭಾವಂ ತದ್ಭವತಿ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೇ ಅಂತ ಒಂದು ನಮ್ಮ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ಮನ ಏವ ಮನುಷ್ಯಾಣಂ. ಮನುಷ್ಯನಲ್ಲಿ ಏನಿದೆ? ಮನಸ್ಸಿದೆ. ಆ ಮನಸ್ಸು ಏನು ಹೇಳ್ತದೆ ಅದೇ ನಮ್ಮ ಬಂಧನಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ನಮ್ಮ ಒಳ್ಳೆಯದು ಕೆಟ್ಟದು ಯಾರೂ ಕಾರಣರಲ್ಲ. ನಾವು ಅವನನ್ನು ಬೈತೇವೆ, ಇವನನ್ನು ದೂರ್ತೇವೆ, ಯಾರೂ ಕಾರಣರಲ್ಲ. ನಮ್ಮ ಒಳ್ಳೇದಾಗುವುದಕ್ಕೂ ಕೆಟ್ಟದಾಗುವುದಕ್ಕೂ ಹಾಳಾಗುವುದಕ್ಕೂ ನಾವು ಬೆಳೆಯುವುದಕ್ಕೂ ನಾಶ ಆಗುವುದಕ್ಕೂ ಎಲ್ಲದಕ್ಕೂ ನಾವೇ ಕಾರಣರು. ನಮ್ಮ ಮನಸ್ಸು, ಈ ಮನಸ್ಸು ಅಂದ್ರೆ ಹೃದಯ. ಇಲ್ಲಿ ಮೆದುಳಿದೆ, ಇಲ್ಲಿ ಹೃದಯ ಇದೆ. ನಾವು ಇದರಿಂದ ಯೋಚಿಸಬೇಕು. ಹೃದಯದಿಂದ ಯೋಚಿಸಿದ್ರು. ಇವತ್ತೆಲ್ಲ ದಾನಿಗಳು ಏನ್ ಮಾಡಿದ್ರು? ಮೆದುಳಿನಿಂದ ಯೋಚಿಸಲಿಲ್ಲ, ಹೃದಯದಿಂದ ಯೋಚಿಸಿದ್ರು. ಈ ಕೆಲಸವನ್ನ ಸಕ್ಸಸ್ ಮಾಡಿಕೊಟ್ರು. ಇಲ್ಲಿ ಒಂದು ಒಳ್ಳೆ ಕೆಲಸ ನಡೆದದ್ದನ್ನು ನಾನು ಹೇಳಬೇಕು. ನಾನು ಕಂಡದ್ದು ಬೇರೆಲ್ಲ ಕಡೆ ಎಲ್ಲವೂ ನಡೀತಾ ಇದೆ. ನಾನು ಕುದ್ರೋಳಿ ಕ್ಷೇತ್ರದಲ್ಲಿಯೂ ಹೋಗಿದ್ದೇನೆ, ಎಲ್ಲ ಕಡೆ ನಡೀತಾ ಇದೆ. ಇಲ್ಲಿ ಒಂದು ಕ್ಷೇತ್ರದಲ್ಲಿ ಒಂದು ಎಲ್ಲವೂ ಅಚ್ಚುಕಟ್ಟಾಗಿ, ಪರ್ಫೆಕ್ಟ್ ಆಗಿ, ನೀಟಾಗಿ ಈ ಕೆಲಸಗಳು ಇವತ್ತು ಆಯ್ತಲ್ವಾ, ಎಲ್ಲ ಚೆನ್ನಾಗಿ ಆಗಿದೆ. ಗೊತ್ತಾಯ್ತಲ್ಲ? ಇದು ಕರೆಕ್ಟೇ. ಅವರು ವೃತ್ತಿ ಮಾರ್ಗದರ್ಶನ ತರ ಇದನ್ನು ಕೊನೆಗೆ ಇಟ್ಟದ್ದು ಒಳ್ಳೇದೇ. ನನಗೇನೋ ಸಮಯ ಸ್ವಲ್ಪ ಇದಾಯ್ತೇನೋ ಅಂತ ಅನ್ನಿಸಿತು. ಆದ್ರೆ ಈಗ ಕೂತು ಶಾಂತವಾಗಿ ನೀವು ಕೇಳ್ತಾ ಇದ್ದೀರಿ. ಆಯ್ತಾ? ಇನ್ನು ಮತ್ತೆ ಈ ಕೆಲಸ ನಿರಂತರವಾಗಿ ನಡಿಬೇಕು. ಯಾಕಂದ್ರೆ ತೀಯಾ ಸಮಾಜದ ಉಳ್ಳಾಲ ಘಟಕದವರು ಮಾಡುತ್ತಿರುವುದು ಮೆರಿಟ್ಗೆ ಒತ್ತು ಕೊಟ್ಟರೋರು. ಹಾಗಾದ್ರೆ ಮೆರಿಟ್ ಇಲ್ಲದವರು ಏನಿಲ್ವಾ? ಅವರಿಗೆ ಈಗಾಗಲೇ ಸ್ಕಾಲರ್ಶಿಪ್ ಸಿಕ್ಕಿದೆ. ಈ ಮೆರಿಟಿನ ಮಕ್ಕಳಿಗೆ ಸಾಧಕರನ್ನು ಅವರನ್ನು ಸನ್ಮಾನಿಸಿದ್ರು. ಅವರ ಜೀವಮಾನದ ಒಂದು ಸಾಧನೆ. ನಾನು ಕೂಡ ಒಂದು 40 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಅಪ್ಪನ ಜೊತೆ ಹೋಗಿ ಪಡ್ಕೊಂಡ ನನಗೆ ನೆನಪಿದೆ. ಅದು ಇದು ಈ ಏರಿಯಾ ಅಲ್ಲ, ಅದು ನಾನು ಸುಮಾರು ಆನೆಕಲ್ನ ಅಲ್ಲಿ ಹೋಗಿದ್ದೆ, ಅಪ್ಪನ ಜೊತೆ ಹೋಗಿದ್ದೆ. ಅದು ನನಗೆ ನೆನಪಾಗ್ತಾ ಉಂಟು. ಇಂತಹ ಸಂದರ್ಭದಲ್ಲಿ ನಾವು ಪಡ್ಕೊಂಡದ್ದನ್ನ ನಮ್ಮ ಸಮಾಜಕ್ಕೆ ನಾವು ಕೊಡಬೇಕು. ಆಯ್ತಾ? ಮುಂದೆ ನಿಮ್ಮ ಬದುಕಿನಲ್ಲಿ ನಿಮಗೆಲ್ಲರಿಗೂ ಒಳ್ಳೆ ಕೆಲಸ ಸಿಗ್ತದೆ, ಖಂಡಿತ ಸಿಗ್ತದೆ. ಯಾಕೆ? ನೀವು ಸಾಧಕರು, ನೀವು ಸಾಧನೆ ಮಾಡಿದ್ದೀರಿ. ಈಗಾಗಲೇ ನಿಮ್ಮಲ್ಲಿ ಹಿರಿಯರು ಹೇಳಿದ್ರು, ಯಾವುದೇ ದುರ್ವ್ಯಸನಕ್ಕೆ ದಾಸರಾಗಬೇಡಿ.
ಸ್ವಲ್ಪ ದೊಡ್ಡ ಆಗುವಾಗ ಕೆಲವು ಅಟ್ರಾಕ್ಷನ್ ಬರ್ತದೆ. ನಾವು ಈಗ ಮೊಬೈಲನ್ನು ನೋಡಿ ತುಂಬ ಯೂಸ್ ಮಾಡಬಾರ್ದು. ಅದು ನಮಗೆ ಒಳ್ಳೆಯದು ಮಾಡ್ತದೆ, ಹಾಳು ಸಹ ಮಾಡ್ತದೆ. ಅದನ್ನ ಹೆಚ್ಚು ಯೂಸ್ ಮಾಡಬೇಡಿ. ನಾನೀಗಾಗಲೇ ಒಂದು ಬುಕ್ಕು ಹಿರಿಯರಿಗೆ ಕೊಟ್ಟಿದ್ದೇನೆ. ನನಗೆ ಇವತ್ತು ತರಲಿಕ್ಕೆ ಆಗಲಿಲ್ಲ, ನಿಮಗೆಲ್ಲ ಸ್ವಲ್ಪ ಬುಕ್ಕನ್ನು ಹಂಚಬೇಕಂತಿತ್ತು. ಬದುಕಿನ ಸತ್ಯಗಳು ಅಂತ ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕ ನನ್ನದು. ಅದರಲ್ಲಿ ಇದು ಎಲ್ಲ ಇದೆ. ಇಂಟರ್ನೆಟ್ ಅಡಿಕ್ಷನ್ ಇದೆ, ಕುಡಿತದ ಚಟದಿಂದ ಹಿಡಿದು ಅದನ್ನು ಬಿಡಿಸುವುದು ಹೇಗೆ, ಪ್ರತಿ ಒಂದರ ಬಗ್ಗೆ ಸ್ಟಡಿ ಮಾಡಿ ಬರೆದಂತ ಆರ್ಟಿಕಲ್ ಇದೆ. ಅಹಂ ಬ್ರಹ್ಮಾಸ್ಮಿ ಇದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೇನು? ನಾವೇ ಬ್ರಹ್ಮ, ನಾವೇ ದೇವರು. ಶಂಕರಾಚಾರ್ಯರು ಏನ್ ಹೇಳಿದ್ರು? ಅವರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ಅದ್ವೈತ ಅಂದ್ರೇನು? ದೇವರು ಮತ್ತು ಆತ್ಮ ಮತ್ತು ಪರಮಾತ್ಮ ಒಂದೇ, ನಮ್ಮೊಳಗೆ ಭಗವಂತನಿದ್ದಾನೆ. ನೀವು ಒಪ್ಪುತ್ತೀರಾ? ನಾವು ದೇವಸ್ಥಾನಕ್ಕೇ ಹೋಗ್ತೇವೆ ಕೈ ಮುಗಿಲಿಕ್ಕೆ, ನಮ್ಮೊಳಗಿರುವ ಭಗವಂತನನ್ನು ಮರೆತು ಬಿಡ್ತೇವೆ. ನಾವು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅದೇ ಓಂ ತತ್ವಮಸಿ ಅಂತ ಒಂದು ಪದ ಇದೆ. ಶಬರಿಮಲೆಗೆ ಹೋದವರಾದರೂ ನೋಡಿರ್ಬೋದು, ನನ್ನದೊಂದು ಆರ್ಟಿಕಲ್ ಇದೆ ಅದರಲ್ಲಿ. ಮಲೆಗೆ ಹೋಗುವಾಗ 48 ದಿನಗಳ ಮಂಡಲವನ್ನ ಶುದ್ಧದಲ್ಲಿದ್ದುಕೊಂಡು ಮಾಡ್ತಾರೆ. ಹೋಗಿ 18 ಮೆಟ್ಟಲು ಹತ್ತುತ್ತಾರೆ. ಆ ಪರಾಶಕ್ತಿಯನ್ನ ನೋಡ್ತಾರೆ, ತನ್ಮಯರಾಗ್ತಾರೆ, ಕೈ ಮುಗಿತಾರೆ, ಬರ್ತಾರೆ. ಅಲ್ಲಿ ಮೇಲೆ ಏನ್ ಬರ್ದಿದೆ ಗೊತ್ತಾ? ಓಂ ತತ್ವಮಸಿ. ಯಾರು ಹೇಳುವುದು? ಅದೇ ಅಯ್ಯಪ್ಪ ಹೇಳ್ತಾ ಇದ್ದಾರೆ. ಏನು ಓಂ ಎನ್ನುವ ಶಕ್ತಿ ನಿಮ್ಗೆ ಹೇಳ್ಬೇಕಾದ್ರೆ ಇನ್ನು ಒಂದು ಅರ್ಧ ಗಂಟೆ ಬೇಕು ಅಷ್ಟು, ನನಗೆ ಅವರು ಟೈಮ್ ಕೊಡ್ಲಿಕ್ಕಿಲ್ಲ. ಖಾಲಿ ಆ ಹೂ ಈ 3 ಸೇರಿದ್ರೆ ಓಂಕಾರ ಆಗ್ತದೆ, ಸೃಷ್ಟಿಯಾದಿ. ಅದು ನಾನೀಗ ಹೇಳಿದ್ರೆ ತುಂಬಾ ಇದೆ, ಅಷ್ಟು ವೈಬ್ರೇಷನ್ ಇದೆ ಅದರಲ್ಲಿ. ತತ್ ಅದು, ತುಮ್ ನೀನು, ಅಸಿ ಆಗಿದ್ದಿ. ನೋಡಪ್ಪ, ನೀನು 48 ದಿನಗಳ ಉಪವಾಸವ ಅಥವಾ ಬರಿಕಾಲಲ್ಲಿ ನಡೆದೋ ಅಥವಾ ಬ್ರಹ್ಮಚರ್ಯವನ್ನ ಪಾಲಿಸಿಯೋ ಕಪ್ಪು ವಸ್ತ್ರ ಉಟ್ಟೋ ಏನೆಲ್ಲೋ ಮಾಡಿ ನನ್ನ ಹತ್ರ ಬಂದಿದ್ದಿ, ಪೂಜೆ ಮಾಡಿದ್ದಿ, ಎಲ್ಲ ಮಾಡಿದ್ದಿ. ನೀನು ನನ್ನ ಹತ್ರ ಬಂದಿದ್ದೀಯಲ್ಲ, ತತ್ವಂ ಅಸಿ, ಅದು ನೀನೇ ಆಗಿದ್ದಿ. ನನ್ನನ್ನು ನೋಡ್ಲಿಕ್ಕೆ ಬಂದದ್ದಲ್ವಾ? ಅಯ್ಯೋ ದೇವರೇ, ಅಯ್ಯಪ್ಪ ನನ್ನ ಆಶೆ ಎಲ್ಲ ತೀರಿಸು ಅಂತ ಕೈ ಮುಗಿದು, ನೀವು ಕೈ ಮುಗಿದು ಬೇಡಿದ್ದು ಆ ಶಕ್ತಿಯನ್ನು ಹೇಳ್ತದೆ, ಅದು ನೀನೇ ಅಪ್ಪ, ನಾನು ಅಯ್ಯಪ್ಪ. ಆದರೆ ನೀನು ನಾನಾಗಿದ್ದಿ. ಆ ದೈವತ್ವವನ್ನು ನೀನು ಮತ್ತೆ ಮನೆಗೆ ಬಂದ ಮೇಲೆ ಅವರು ನಾರ್ಮಲ್ ಆಗಿ ಅವರ ಆಹಾರ ವಿಹಾರ ಬದುಕು ಚೇಂಜ್ ಆಗ್ತದೆ. ಅದೇ ರೀತಿಯಲ್ಲಿ ನಾವು ದೇವಸ್ಥಾನಕ್ಕೆ ತುಂಬಾ ಸಲ ಹೋಗಿ ಏನು ನಮಗೆ ದೊಡ್ಡ ಇದಾಗುದಿಲ್ಲ ಅಂತ ಏನಿಲ್ಲ. ಆದರೆ ನಾವು ಒಂದು ನಿಮಿಷ ನಾವು ಕನೆಕ್ಟ್ ಆಗ್ಬೇಕು. ನೀವು ನೋಡಿ, ದೈವಕ್ಕೆ ಮೈಯಲ್ಲಿ ಬಂದು ಇದು ದರ್ಶನ ಕೊಡುವುದೆಲ್ಲ ನೋಡಿದಿರಿ, ಒಂದು ನಿಮಿಷದಲ್ಲಿ ಅದು ಇದಾಗು ಕೇಳಿರ್ಬೋದು ನೀವು. ಹಾಗೆ ದೇವರ ಹತ್ತಿರ ಏನು ಬೇಡ, ದೇವರು ನಮಗೆ ಎಂತ ಕೇಳುವುದಿಲ್ಲ, ನಾವಾಗಿ ಕೊಟ್ರೆ ಆಯ್ತು. ಆದ್ರೆ ನಮ್ಮ ಪ್ರೀತಿ ಮತ್ತು ಭಕ್ತಿ ಅದಾಗಬೇಕಾದ್ರೆ ನಮ್ಮ ಈ ಅನಾಹತ ಚಕ್ರ ನೋಡಿ, ಇದು ಸಹಸ್ರಾರ ಚಕ್ರ. ನಾವೇನು ಮಾಡ್ತೇವೆ ಯೂನಿವರ್ಸಿನಿಂದ ಸಂದೇಶ ನಮ್ಗೆ ಇಲ್ಲಿಗೆ ಬರ್ತದೆ. ಇದು ನಮ್ಮ ಆಜ್ಞಾ ಚಕ್ರ, 3ನೇ ಕಣ್ಣು. ಅದು ತುಂಬಾ ಇದೆ ನಿಮಗೆ. ನಾವು ಧ್ಯಾನ ಮಾಡ್ಲಿಕ್ಕೆ ಬಳಸುವಾಗ ನಮ್ಮ ಕಣ್ಣಿನ ದೃಷ್ಟಿಯನ್ನ ಏಕೀಕೃತ ಮಾಡುವಂತಹದ್ದು ಆಜ್ಞಾ ಚಕ್ರ. ಇದು ವಿಶುದ್ಧಿ ಚಕ್ರ. ನಾವು ಕೆಟ್ಟದ್ದು ಏನು ಇಲ್ಲಿ ಶಾರದೆ ಇದ್ದಾಳೆ, ಗೊತ್ತಾಯ್ತಲ್ಲ, ಸರಸ್ವತಿ ಇದ್ದಾಳೆ ಇಲ್ಲಿ. ಇದು ವಿಶುದ್ಧಿ ಚಕ್ರ. ಹಾಗಾಗಿ ನಾವು ಕೆಟ್ಟದ್ದು ಯಾರಿಗೂ ಮಾತಾಡಬಾರದು. ನೀವು ಏನು ಬೇಡ, ನೊಬ್ಬರಿಗೆ ನಾವು ಕೆಟ್ಟದನ್ನು ಎಣಿಸ್ತೇವೆ, ಮಾತಾಡೋದಿಲ್ಲ ನಾವು. ನಮ್ಮ ಮಾತು ಕೃತಿ ಕಾಯ ವಾಚ ಮನಸ ಒಂದೇ ಇಲ್ಲ. ಆದ್ರೆ ನಾವು ಏನಾದರೂ ಸ್ವಲ್ಪ ಎಣಿಸಿದ್ರು ಕೂಡ, ಒಬ್ಬನ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ಏನೋ ಕೆಟ್ಟದ್ದು ಎಣಿಸಿದ್ದೇವೆ, ಅದು ಕೂಡ ನಮಗೆ ರಿವರ್ಸ್ ಹೊಡಿತದೆ, ನಮಗೆ ದೋಷ ಆಗ್ತದೆ. ನಮ್ಮ ಕರ್ಮದ ಬುಟ್ಟಿ ಉಂಟಲ್ಲ, ಒಳ್ಳೆಯ ಕರ್ಮ ಕೆಟ್ಟ ಕರ್ಮ. ನಾವು ಕೆಟ್ಟ ಕರ್ಮವನ್ನು ಹೆಚ್ಚು ಮಾಡ್ತಾ ಹೋದ್ರೆ ನಮಗೇ ತೊಂದರೆ ಆಗ್ತದೆ, ಒಳ್ಳೆಯ ಕರ್ಮ ಹೆಚ್ಚು ಮಾಡ್ತಾ ಹೋದ್ರೆ ನಮಗೆ ಒಳಿತಾಗ್ತದೆ. ಹಾಗಾದ್ರೆ ವಿವೇಕಾನಂದರು ಏನ್ ಹೇಳಿದ್ರು? ನಮ್ಮ ತಲೆಗೆ ನಮ್ಮದೇ ಕೈ ಅಂತಲ್ವಾ? ಹಾಗೆ ಇದು ವಿಶುದ್ಧಿ ಚಕ್ರ, ಇದು ಅನಾಹತ ಚಕ್ರ, ಹಾರ್ಟ್ ಚಕ್ರ. ಹುಕ್ಕುಳಿನ ಹತ್ರ ಇರುವಂತದ್ದು ಮಣಿಪುರ ಚಕ್ರ. ಸ್ವಲ್ಪ ಕೆಳಗಿರುವುದು ಸ್ವಾಧಿಷ್ಠಾನ ಚಕ್ರ, ನಮ್ಮ ಜನನಾಂಗದ ಪಕ್ಕದಲ್ಲಿ ಹಿಂಬದಿಯಲ್ಲಿದೆ ಗಣಪತಿಯ ಮೂಲಾಧಾರ ಚಕ್ರ. ಈ ಎಲ್ಲ ಚಕ್ರಗಳಿಗೆ ಬಣ್ಣ ಇದೆ. ಆ ಚಕ್ರಗಳನ್ನ ದೊಡ್ಡ ಎನರ್ಜಿ ಇದ್ದವರ ಹತ್ತಿರ ನೀವು ಹೋದ್ರೆ ಅವರಿಗೆಲ್ಲ ಕಾಣ್ತದೆ. ನಿಮ್ಮ ದೇಹವನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ದೇಹದ ಯಾವ ಪಾರ್ಟ್ ಅಲ್ಲಿ ನೋವಿದೆ, ಯಾವ ತೊಂದರೆ ಇದೆ, ನೀವೆಷ್ಟು ವೀಕ್ ಇದ್ದೀರಿ, ಅದು ಕೂಡ ಇವಾಗ ಬಂದಿದೆ ಸ್ಕ್ಯಾನ್ ಮಾಡುವಂತದ್ದು, ಗೊತ್ತಾಯ್ತಲ್ಲ. ಇದೆಲ್ಲ ಯಾಕೆ ಚೂರು 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 ಹೇಳ್ತಾರೆ? ನಮ್ಮ ಮಕ್ಕಳು ಇನ್ನೂ ತುಂಬಾ ಬೆಳಿಬೇಕು. ಯಾಕೆಂದ್ರೆ ನೀವು ಸ್ವಲ್ಪ ಧ್ಯಾನ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿ ಮಕ್ಕಳೇ. ಧ್ಯಾನದಿಂದ ನಿಮಗೆಲ್ಲ ಸಿಗ್ತದೆ. ಮೆಡಿಟೇಷನ್ ಮಾಡಿ, ಗುರುಗಳ ಸಹಾಯದಿಂದ ಮಾಡಿ, ಗುರುಗಳನ್ನ ಒಂದು ತಿಳ್ಕೊಂಡು ಮಾಡಿ, ಅದರಿಂದ ತುಂಬಾ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಹೈಯರ್ ಸ್ಟಡೀಸ್ ಮಾಡ್ತೀರಿ, ಸೈನ್ಸ್ ಓದ್ತೀರಿ, ಮ್ಯಾಥ್ಸ್ ಓದ್ತೀರಿ, ನಿಮಗೆ ಕಷ್ಟ ಆಗ್ತದೆ, ಒಮ್ಮೊಮ್ಮೆ ಕಿರಿಕಿರಿ ಆಗ್ತದೆ.
ಮನೆಯಲ್ಲಿ ಅವರದು ಸ್ವಲ್ಪ ಫೇಸ್ ಮಾಡಬೇಕು ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ ಇರ್ಬೋದು, ನಿಮ್ಮ ಪಾಠದ ಸಮಸ್ಯೆಗಳು, ಟೀಚರ್ನ ಸರಿ ಪಾಠ ಮಾಡಿದ ಅರ್ಥ ಆಗೋದಿಲ್ಲ. ಒಂದು ಮಗು ನಾನು ಟೀಚರ್ ಆಗ್ತೇನೆ ಅಂತ ಹೇಳಿದ್ದಲ್ವಾ, ನಮ್ಗೆ ಇವತ್ತು ಒಳ್ಳೆ ಟೀಚರ್ ಕೂಡ ಬೇಕು. ನಾವು ಶಾಲೆಗೆ ಹೋಗಿ ಬಂದು ಮನೆಯಲ್ಲಿ ತಾಯಿ ಹತ್ರ ತಂದೆ ಹತ್ರ ದೂರ್ತೇವೆ, ಎಂತ ಕಲಿಸೋದಿಲ್ಲ ಟೀಚರ್, ನಮಗೆ ಪೇಪರ್ ನೋಟ್ಸ್ ಕೊಟ್ಟು ಬಿಡ್ತಾರೆ ಅಂತ. ಎಲ್ಲಿಯೂ ಸಲ್ಲದವ ಶಿಕ್ಷಕ ವೃತ್ತಿಗೆಲ್ಲ ಹೋಗುದು, ಹೌದಲ್ವಾ? ನೀವೀಗ ಯಾಕೆ ಅದಕ್ಕೆ ಈಗ ನೋಡಿ, ಪ್ರೈಮರಿ ಶಾಲೆಯ ಶಿಕ್ಷಕನಿಗೆ ಸಾಧಾರಣ 7ನೇ ವೇತನ ಆಯೋಗ ಬಂದ ನಂತರ ಸಾಧಾರಣ ಸಂಬಳ ಆಗಿದೆ, 60-70 ಸಾವಿರ ಪಡಿತಾನೆ. ರಿಟೈರ್ಮೆಂಟ್ ಹತ್ರ ಇರುವವನಿಗೆ 1 ಲಕ್ಷ ದಾಟಿದೆ ಈಗ. ಪ್ರೈಮರಿಗೆ ಹೇಳುದು ನಾನು, ಅವ 10th ಮಾಡಿದವ ಇರ್ಬೋದು, ಆಗ ಖಾಲಿ 10th ಆಗಿ TCH. ಹಾಗಾದ್ರೆ ಹೈಸ್ಕೂಲ್ನವರಿಗೆ ಎಷ್ಟು ಇರ್ಲಿಕ್ಕಿಲ್ಲ, PG ಮಾಡಿದ, ಡಿಗ್ರಿ ಮಾಡಿದ, ಮಾಸ್ಟರ್ ಡಿಗ್ರಿ ಅವರಿಗೆ ಎಷ್ಟು ಇರ್ಲಿಕ್ಕಿಲ್ಲ. ಆ ಪೋಸ್ಟ್ ಅಲ್ಲಿ ಒಳ್ಳೆ ಸ್ಯಾಲರಿ ಇದೆ, ಒಳ್ಳೆ ಸವಲತ್ತಿದೆ, ಎಲ್ಲ ರೀತಿಯ ಕೆಲಸಗಳನ್ನು ಸರ್ಚ್ ಮಾಡಿಕೊಂಡು ಯೋಚನೆ ಮಾಡಿ ಮುಂದೆ ಹೋಗಿ, ಹಾಗೆ ಇವತ್ತು ಮಾಡಿದ ಈ ಸಾಧನೆ ಮುಂದುವರಿಲಿ, ಇನ್ನೂ ಹೆಚ್ಚೆಚ್ಚು ಅಂಕಗಳನ್ನು ಪಡೆಯಿರಿ, ನಮ್ಮ ಸಮಾಜದ ಕೀರ್ತಿಯನ್ನು ಹೆಚ್ಚಿಸಿ, ಇಂತಹ ಒಂದು ಮಕ್ಕಳು ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಾಧಕರಿದ್ದಾರೆ ಎನ್ನುವುದನ್ನು ಕೂಡ ಒಂದು ಸರ್ಚ್ ಮಾಡೋ ಕೆಲಸ ನಮ್ಮ ಹಿರಿಯರಿಂದ ಆಗಲಿ. ಟಿಯಾ ಸಮಾಜದ ಮಕ್ಕಳು ಇನ್ನು ತುಂಬಾ ಸಾಧಕರಿದ್ದಾರೆ, ತುಂಬಾ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ಅದು ನಮಗೆ ಬೇಕಾಗ್ತದೆ ನಮ್ಮ ಬದುಕಿನ ಮುಂದಿನ ವಿಷಯವನ್ನ ತಿಳ್ಕೊಳ್ಳಿಕ್ಕೆ. ಮಕ್ಕಳಿಗೆ ಯಾರಿಗಾದ್ರೂ ಈ ಪುಸ್ತಕ ಬೇಕು ಅಂತ ಆದ್ರೆ ನನ್ನ ನಂಬರನ್ನ ನೀವು ಪವನ್ ಹತ್ರ ತಕೊಳ್ಳಿ, ಈ ಪುಸ್ತಕವನ್ನ ನಾನು ನಿಮಗೆ ಕಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಕನ್ನಡದಲ್ಲಿದೆ. ಇಂಗ್ಲಿಷ್ ಮೀಡಿಯಂನ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕನ್ನಡದ ಮಕ್ಕಳಿಗೆ ಹೆಚ್ಚು ತಿಳ್ಕೊಳ್ಬೋದು. ಇದರಲ್ಲಿ ಒಂದಷ್ಟು ಆಧ್ಯಾತ್ಮವೂ ಇದೆ, ಬದುಕಿನ ಜೀವನದ ಸತ್ಯಗಳನ್ನ ಒಂದಷ್ಟು ಬರೀಲಿಕ್ಕೆ ಟ್ರೈ ಮಾಡಿದ್ದೇನೆ. ಇಂಥ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ದಾರೆ ನಮ್ಮ ಟಿಯಾ ಸಮಾಜ, ನನ್ನ ಸಮಾಜದ ಬಂಧುಗಳು. ಹಾಗೆ ನನ್ನನ್ನು ಪ್ರೀತಿಯಿಂದ ಇವತ್ತು ಕರೆಸಿ ಈ ಅವಕಾಶವನ್ನ ಮಾಡಿಕೊಟ್ಟ ಎಲ್ಲರಿಗೂ ಅತ್ಯಂತ ತಲೆಬಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ಟಿಯಾ ಸಮಾಜ ಉಳ್ಳಾಳ ವಲಯ ಇದರ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಶ್ರೀ ಜಯಂತ್ ಕೊಂಡಾಣ ಸರ್, ತಮಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣದ ಮೂಲಕ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ನೀಡಿದ ಶ್ರೀಮತಿ ನಳಿನಾಕ್ಷಿ ಉದಯ ಮೇಡಮ್, ತಮಗೂ ಧನ್ಯವಾದಗಳು. ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಸರ್, ತಮಗೂ ಧನ್ಯವಾದಗಳು. ಶ್ರೀ ಸುರೇಶ್ ಭಟ್ನಗರ ಆಡಳಿತ ಮುಖ್ಯಸ್ಥರು, ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೂ ಧನ್ಯವಾದಗಳು. ಶ್ರೀ ಚಿದಾನಂದ ಗುರಿಗಾರು ಅಧ್ಯಕ್ಷರು, ಶ್ರೀ ಚೀರುಂಬ ಭಗವತಿ ಟಿಯಾ ಸೇವಾ ಸಮಾಜ ಸರ್, ತಮಗೂ ಧನ್ಯವಾದಗಳು. ಟಿಯಾ ಕಣ್ಮಣಿ ಬಿರುದಾಂಕಿತ ನಮ್ಮ ಪ್ರೀತಿಯ ಶ್ರೀಮತಿ ಸುಹಾಸಿನಿ ಬಗುಗಟ್ಟೆ, ನಮಗೂ ಆತ್ಮೀಯ ಧನ್ಯವಾದಗಳು. ಶ್ರೀಮತಿ ಸ್ವಪ್ನಾ ಹರಿ ಉಳ್ಳಾಳ ನಗರಸಭೆಯ ಪುರಾಧ್ಯಕ್ಷರು ಮೇಡಮ್, ತಮಗೂ ಧನ್ಯವಾದಗಳು. ಶ್ರೀ ಉಮೇಶ್ ಬೆಂಜನಪದ ಸರ್, ತಮಗೂ ಧನ್ಯವಾದಗಳು. ಜನ ಚೈತನ್ಯ ಸೇವಾ ಸಹಕಾರ ಸಂಘ ಸರ್, ತಮಗೂ ಧನ್ಯವಾದಗಳು. ಶ್ರೀ ಸೂರಜ್ ಕೋಟೇಕರ್ ನಿರ್ದೇಶಕರು, ಭಾರತೀಯ ಟಿಯಾ ಸೇವಾ ಸಹಕಾರ ಸಂಘ ಸರ್, ತಮಗೂ ಧನ್ಯವಾದಗಳು. ಶ್ರೀ ಕೇಶವ ತೊಕ್ಕೊಟ್ಟು ಪ್ರಧಾನ ಸಂಚಾಲಕರು, ಯುವ ವೇದಿಕೆ ಸರ್, ತಮಗೂ ಧನ್ಯವಾದಗಳು. ಶ್ರೀ ಬಾಬು ಪಿಲಾರ್ ಉಪಾಧ್ಯಕ್ಷರು, ಭಾರತೀಯ ಟಿಯಾ ಸಮಾಜ ಉಳ್ಳಾಳ ವಲಯ ಸರ್, ತಮಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಶ್ರೀ ಮನೋಹರ್ ಕೋಳಾರ್ ಉಪಾಧ್ಯಕ್ಷರು, ಭಾರತೀಯ ಟಿಯಾ ಸಮಾಜ ಸರ್, ತಮಗೂ ಧನ್ಯವಾದಗಳು. ಅಂತೆ ಯುವ ವೇದಿಕೆ ಹಾಗೂ ಮಹಿಳಾ ವೇದಿಕೆಯ ಸರ್ವ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಭಾರತೀಯ ಟಿಯಾ ಸಮಾಜ ಕೇಂದ್ರ ಸಮಿತಿಯ
ಧನ್ಯವಾದಗಳು. ಭಾರತೀಯ ಟಿಯ ಸಮಾಜ ಉಳ್ಳಾಳ ವಲಯ ಇದರ ಸರ್ವ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಆಗಮಿಸಿರುವ ಪತ್ರಿಕಾ ಮಾಧ್ಯಮ ಹಾಗೂ ಚಾನಲ್ ಮಿತ್ರರಿಗೂ ಧನ್ಯವಾದಗಳು. ಛಾಯಾಗ್ರಾಹಕರಾಗಿ ಆಗಮಿಸಿದ ಶ್ರೀ ಅಶೋಕ್ ಸರ್ ತಮಗೂ ಧನ್ಯವಾದಗಳು. ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ದೀಕ್ಷಾ, ಮೋಕ್ಷ, ಕೃಷ ಹಾಗೂ ಸಾನ್ವಿ ತಮಗೂ ಧನ್ಯವಾದಗಳು. ಸನ್ಮಾನಕ್ಕೆ ಸಹಕರಿಸಿದ ಮಕ್ಕಳಾದ ಸಾನ್ವಿ ಮತ್ತು ಆನ್ವಿ ತಮಗೂ ಪ್ರೀತಿಯ ಧನ್ಯವಾದಗಳು. ಕ್ಲಬ್ನ ಸಮಯದಲ್ಲಿ ಮಕ್ಕಳೊಂದಿಗೆ ಆಗಮಿಸಿದ ಪೋಷಕರು ಹಾಗೂ ಅಭಿನಂದನೆ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಪ್ರೀತಿಯ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿದ ಕ್ಷೇತ್ರಾಭಿವೃದ್ಧಿ ಸಮಿತಿ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಇದರ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ನಂತರ ನಮಗೆ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ಪ್ರಕಾಶ್ ಕೋಟ್ಯ ಮಣಿ ಇವರಿಗೂ ಕೂಡ ನಮ್ಮ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಹರೀಶ್ ತಮಗೂ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಪ್ರೀತಿಯ ಧನ್ಯವಾದಗಳು.